ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದೀನಿ. ಯಾರಾದ್ರೂ ಭಜನನ್ನ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಿಕ್ಕ ಭಜನನ್ನ ಹರೇ ಯಾರಾದ್ರೂ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಯಾರು ಮಾಡ್ತಿದ್ದಾರೆ? ಮಾಡಿ ಮಾತಾಜಿ, ಚಿಕ್ಕದು ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರು ಹೇಳ್ತಾ ಇಲ್ವಾ? ಯಾರು ಹೇಳ್ತಾ ಇಲ್ಲ ಅನ್ಸುತ್ತೆ ಮಾತಾಜಿ. ಹೇಳೋದಿದ್ರೆ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಜಮುನಾ ತೀರಾವನಚಾರಿ, ಜಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜರು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವಿವಾಗ ಏನ್ ಜ್ಞಾನವನ್ನ ಕಲ್ತ್ಕೋತಾ ಇದೀವಿ, ಇದು ಜಗದ್ಗುರು ಶೀಲ ಪ್ರಭುಪಾದ ಅವರ ಭಾವಾರ್ಥದ ಆಧಾರದ ಮೇಲೆ ನಾವು ತಿಳ್ಕೊತಾ ಇದೀವಿ. ಶೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇಂದಿನ ವಾರದಲ್ಲಿ ನಾವು 16ನೇ ಅಧ್ಯಾಯವನ್ನ ತಿಳ್ಕೊಂಡ್ವಿ, ಆದ್ರೆ ಗುಂಪು ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಮೆಸೇಜ್ ಅಲ್ಲಿ ಕಳ್ಸಿದ್ದೆ 16ನೇ ಅಧ್ಯಾಯದ ಮೊದಲ 18 ಶ್ಲೋಕಗಳನ್ನ ನೀವು ಕಲ್ತ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಇದು ಗುಂಪು ಚಟುವಟಿಕೆ ಮಾಡ್ಬಿಟ್ಟು ಇವತ್ತು 17ನೇ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇದರ ಗುಂಪು ಚಟುವಟಿಕೆಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 3 ವಿಷಯಗಳ ಬಗ್ಗೆ ನೀವು ಈಗ ಅಂದ್ರೆ ಉದಾಹರಣೆಗಳನ್ನ ನೀವು ಹೇಳ್ಬೇಕಾಗತ್ತೆ. ಮತ್ತೆ ಆ ಭಾವಾರ್ಥದಲ್ಲಿ ಪ್ರಭುಪಾದ ಅವರು ಏನ್ ಹೇಳಿದ್ದಾರೆ, ಈ ಸಂಪದಂ ದೈವಿಂ, ಮತ್ತೆ ಸಂಪದಂ ಆಸುರಿಂ, ಮತ್ತೆ ಉಗ್ರ ಕರ್ಮಣಾಹ. ಸೊ ಈ 3ಅನ್ನ ನೀವು ಚರ್ಚೆ ಮಾಡ್ಬೇಕಾಗತ್ತೆ. ಸೊ ನಾನು 3 ಗುಂಪುಗಳನ್ನ ಮಾಡ್ತೀನಿ, ಒಬ್ಬೊಬ್ರು ಒಂದೊಂದನ್ನ ತಗೊಳ್ಳಿ. ಮೊದಲನೇ ಗುಂಪವರು ಸಂಪದಂ ದೈವಿಂ ಅದ್ರ ಬಗ್ಗೆ ಮಾಡಿ, 2ನೇ ಗುಂಪವರು ಸಂಪದಂ ಆಸುರಿಂ ಬಗ್ಗೆ, 3ನೇ ಗುಂಪವರು ಉಗ್ರ ಕರ್ಮಣಾಹ. ಇದ್ರ 3 ಬಗ್ಗೆ ಅಂದ್ರೆ 3ನೇ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡ್ಬಿಟ್ಟು ಸೊ ಇಲ್ಲಿ 2 ನಿಮಿಷದಲ್ಲಿ ನೀವು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ನಾನು ಇವಾಗ ನಂಗೆ ಬ್ರೇಕ್ಔಟ್ ರೂಮ್
ಮಾಡ್ತೀನಿ. ಇದನ್ನ ಬರ್ಕೊಂಡಿದ್ದೀರಾ ಅಲ್ಲ ನೀವು? ಹರೇ ಕೃಷ್ಣ. ಮಾಡ್ಲಾ ನಾನು ಬ್ರೇಕ್ಔಟ್ ರೂಮ್ಸ್? ಮಾತಾಜಿ ಮಾಡಿ ಮಾತಾಜಿ, ನೋಟ್ ಮಾಡ್ಕೊಂಡಿದೀವಿ. ಓಕೆ. ಸಂಪದಂ ದೈವಿಂ ಸಂಪದಂ ಆಸುರಿಂ, ಅಂದ್ರೆ ದೈವಿ ಸಂಪದ ಆಸುರಿ ಸಂಪದ ಇವೆರಡರ ಬಗ್ಗೆ, ಮತ್ತೆ ಉಗ್ರ ಕರ್ಮಣಃ. ಸೊ ಅಂತ ಹೇಳ್ಬಿಟ್ಟು ಇದು ಮೂರಕ್ಕೂ ನೀವು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೇಕು. ನಾವು ಅಂದ್ರೆ ಇವೆಲ್ಲ ನಾವು ದಿನನಿತ್ಯದಲ್ಲಿ ನಾವು ನೋಡಿಲ್ಲ ಅಂದ್ರೂ ದಿನಪತ್ರಿಕೆಯಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಮತ್ತೆ ಭಾವಾರ್ಥದಲ್ಲೂ ಸಹ ಪ್ರಭುಪಾದರು ತಿಳಿಸಿದ್ದಾರೆ. ಮತ್ತೆ ನಾವು ಇವಾಗ ನಿನ್ನೆಯ ಅಂದ್ರೆ ಹಿಂದಿನ ವಾರದಲ್ಲಿ ನಾವು ಚರ್ಚೆನೂ ಸಹ ಮಾಡಿದೀವಿ. ಮೂರ ಗುಣಗಳ ಅಂದ್ರೆ 3 ಲಕ್ಷಣಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೀವಿ. ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗಿ. ಮಾತಾಜಿ ಬಂದಿದ್ಯಾ? ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗಿ. ಮಾಲಾಶ್ರೀ ಪೋಲೋ ಮಾತಾಜಿ ಜಾಯಿನ್ ಆಗಿಲ್ಲ. ವಿನೀತಾ ಮಾತಾಜಿ ಜಾಯಿನ್ ಆಗಿಲ್ಲ. ದಾಮೋದರ್ ಹರಿದಾಸ್ ಪ್ರಭುಜಿ, ಪಲ್ಲವಿ ಕೆ ಮಾತಾಜಿ, ಲಕ್ಷ್ಮಿ ಡಿ ಮಾತಾಜಿ, ರಶ್ಮಿ, ಹರೀಶ್ ಬಾಬು, ಎಲ್ಲರೂ ಪ್ಲೀಸ್ ಜಾಯಿನ್ ಆಗಿ. ಮಾತಾಜಿ ಇನ್ನೊಂದ್ಸರಿ ಇಲ್ಲಿ ಮಾಡಿ ಮಾತಾಜಿ, ನಮ್ಗೆ ಅದು ಲಿಂಕ್ ಬರ್ತಿಲ್ಲ ಜಾಯಿನ್ ಆಗು ಅಂತ. ಹಾ ಮಾತಾಜಿ. ನಿಮ್ದು 3ನೇ ರೂಮ್ ಅಲ್ವಾ? 3ನೇ ರೂಮ್ಗೆ ಕಳ್ಸಕ್ ಆಗ್ತಾ ಇಲ್ಲ. ನಾನು ರೂಮ್ ಹರೇ ಕೃಷ್ಣ. ಮಾತಾಜಿ ನಮ್ದು ಬ್ರೇಕ್ಔಟ್ ರೂಮ್ಗೆ ಜಾಯಿನ್ ಆಗಿಲ್ಲ. ಓಕೆ ಕೊಟ್ಟೆ, ಜಾಯಿನ್ ಆಯ್ತು, ಮತ್ತೆ ಕಟ್ ಆಗ್ಬಿಡ್ತು. ಹರೇ ಕೃಷ್ಣ ಮಾತಾಜಿ.
ಅಯ್ಯೋ ಸಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಫಸ್ಟ್ ಗ್ರೂಪ್ ಇಂದ ಯಾರು ಪ್ರೆಸೆಂಟ್ ಮಾಡ್ತೀರಾ ದೈವಿ ಸಂಪದಗಳನ್ನ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ರುತಿ ಮಾತಾಜಿ. ದೈವಿ ಸಂಪದಂ ಅಂತಂದ್ರೆ ದಿವ್ಯ ಸ್ವಭಾವದ ಗುಣಗಳು. ಇವರಲ್ಲಿ ಮುಖ್ಯವಾಗಿ ಅಹಿಂಸೆ, ಸತ್ಯ, ತಾಳ್ಮೆ, ಕೋಪ ಮಾಡಿಕೊಳ್ಳದೇ ಇರುವುದು, ತ್ಯಾಗ, ಶಾಂತಿ, ದೃಢ ಸಂಕಲ್ಪ, ಆತ್ಮಸ್ಥೈರ್ಯ ಇರುತ್ತೆ, ಶುಚಿತ್ವ ಇರುತ್ತೆ, ವೇದಾಧ್ಯಯನ. ಇವರು ಮುಖ್ಯವಾಗಿ ವೈದಿಕ ವಿಧಿವಿಧಾನಗಳ ಅನುಸಾರವಾಗಿ ಜೀವನ ಕ್ರಮವನ್ನ ನಡೆಸ್ತಾ ಇರ್ತಾರೆ. ಇವ್ರಿಗೆ ದಿವ್ಯ ಸ್ವಭಾವದಲ್ಲಿ ನೆಲೆಸಿರುವುದರಿಂದ ಇವರು ಮುಕ್ತಿ ಮಾರ್ಗದಲ್ಲಿ ಇರ್ತಾರೆ ಯಾವಾಗ್ಲೂ. ಈ ದೈವಿ ಗುಣಗಳೊಡನೆ ಹುಟ್ಟಿದವರಿಗೂ ಅಭಿಜಾತಸ್ಯ ಅಂತ ಹೇಳಿ ಕರೀತಾರೆ ಮಾತಾಜಿ. ಮತ್ತೆ ಈ ದೈವಿ ಗುಣಗಳದಿಂದ ನಾವು ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಇವರು ಒಂದು ಉನ್ನತ ವರ್ಗದಲ್ಲಿ ನೆಲೆಸಬಹುದು. ಮತ್ತೆ ಇದರಿಂದ ಆಧ್ಯಾತ್ಮಿಕ ಅರಿವಿನಲ್ಲಿ ಕೂಡ ಮುನ್ನಡೆಯಲು ನಮಗೆ ಸಹಾಯವಾಗುತ್ತದೆ. ಈ ಅಗತ್ಯವಾದ ದಿವ್ಯ ಗುಣಗಳಿಂದ ನಾವು ಮನುಷ್ಯ ಐಹಿಕ ಜಗತ್ತಿನ ಜಂಜಾಟಗಳಿಂದ ಕೂಡ ನಾವು ಇದರಿಂದ ಮುಕ್ತಿಯನ್ನು ಹೊಂದಬಹುದು, ಈ ದೈವಿ ಗುಣಗಳನ್ನ ಬೆಳೆಸಿಕೊಳ್ಳುವುದರಿಂದ, ಮತ್ತೆ ಇದು ದೈವಿ ಗುಣಗಳಿರುವುದರಿಂದ. ಮತ್ತೆ ಇಲ್ಲಿ ಈ ದೈವಿ ಗುಣಗಳು ನಮಗೆ ಮುಕ್ತಿಗೆ ಸಹಾಯವಾಗುತ್ತದೆ. ಇದರಲ್ಲಿ ಈಗ ಇದು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜುನ ಸ್ವತಃ ದೈವಿ ಗುಣದಿಂದ ಹುಟ್ಟಿರುವನು, ಅವನು ಆಸುರಿ ಸ್ವಭಾವದನಲ್ಲ. ಮತ್ತೆ ಈ ವರ್ಣಾಶ್ರಮ ಧರ್ಮದಲ್ಲಿ ದೈವಿ ಗುಣ ಅಂತಂದ್ರೆ ನಮಗೆ ಏನೇನು ಕರ್ತವ್ಯಗಳನ್ನ ವಹಿಸ್ತಿದ್ದಾರೆ ಅದನ್ನ ನಾವು ಮಾಡುವುದು ಕೂಡ ಅದೊಂದು ದೈವಿ ಸ್ವಭಾವ ಆಗುತ್ತೆ. ಅದನ್ನ ನಿರ್ವಹಿಸ್ಲಿಲ್ಲ ಸರಿಯಾಗಿ ಅಂತಂದ್ರೆ ಅದು ಆಸುರಿ ಸ್ವಭಾವಕ್ಕೆ ಹೊರಟೋಗುತ್ತೆ. ಹಾಗೆ ಅರ್ಜುನನು ಕ್ಷತ್ರಿಯ, ಅವನು ಯುದ್ಧ ಮಾಡುವುದು ಅವನು ದೈವಿ ಗುಣ. ಅದು ಇಲ್ಲ ಅಂತಂದ್ರೆ ಅದು ಆಸುರಿ ಸ್ವಭಾವ ಆಗುತ್ತೆ ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ. ಹಾಗೆ ನಮ್ಮ ವರ್ಣಾಶ್ರಮ ಧರ್ಮವನ್ನ ನಾವು ಪಾಲಿಸುವುದು ನಮ್ಮ ದೈವಿ ಗುಣದ ಮಾರ್ಗದಲ್ಲಿ ಸಾಗಿಸುತ್ತದೆ, ಇಲ್ಲ ಅಂತಂದ್ರೆ ಅದು ಆಸುರಿ ಸ್ವಭಾವ ಆಗುತ್ತದೆ. ಮತ್ತೆ ಮಾತಾಜಿ ಇದು ನ್ಯೂಸ್ ಪೇಪರ್ ಇಂದ ಉದಾಹರಣೆ ಕೊಡಿ ಅಂತ ಹೇಳ್ತಾ ಇದ್ರು ಮಾತಾಜಿ. ನನ್ಗೆ ಎಲ್ಲೋ ಓದಿದ್ದು ಒಂದು ನೆನಪು ಮಾತಾಜಿ, ಅಂದ್ರೆ ಹೆಸರು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಒಬ್ರು ಮಹಾರಾಷ್ಟ್ರದ ಮಹಿಳೆ ತಾಯಿ ಅಂತ ಹೇಳಿ ಏನೋ ಕರೀತಾರೆ, ಹೆಸರು ಗೊತ್ತಿಲ್ಲ. ಆಕೆಗೆ ಮದ್ವೆ ಆದ್ರೆ ಗಂಡನ ಕಿರುಕುಳ, ಒಂದು ಸಂಸಾರ ಸರಿ ಇರ್ಲಿಲ್ಲ, ಇದು ಮಗುನೇ ಬಿಟ್ಟು ಬಂದ್ಬಿಟ್ರು, ಸಂಸಾರದ ಕಿರುಕುಳ. ಬಟ್ ಆಕೆ ಹೊರಗಡೆ ಬಂದು ಒಂದು ಅನಾಥಾಶ್ರಮನ ನಡೆಸ್ತಾರೆ ಮಾತಾಜಿ. ಎಲ್ಲಾ ಮಕ್ಳುಗಳನ್ನ ಅಂದ್ರೆ ಬೀದಿಯಲ್ಲಿರೋ ಮಕ್ಳುಗಳನ್ನ ಎಲ್ಲದನ್ನು ಕರ್ಕೊಂಡು ಊಟ ಹಾಕಿ ಸಾಕಿ ಬೆಳೆಸಿ ದೊಡ್ಡವರನ್ನ ಮಾಡಿ ಅನಾಥಾಶ್ರಮನ ನಡೆಸ್ತಾ ಇರ್ತಾರೆ. ಕೊನೆಗೆ ಆಕೆ ಗಂಡನ ಕೂಡ ಅನಾಥಾಶ್ರಮಕ್ಕೆ ಬಂದು ಸೇರ್ತಾನೆ. ಅಂದ್ರೆ ಒಂದು ವಾತ್ಸಲ್ಯ, ತಾಯಿ ಕರುಣೆ, ದಯೆ ನಡೆಸ್ತಾ ಇರ್ತಾರೆ. ಅದು ಮಹಾರಾಷ್ಟ್ರದಲ್ಲಿ ಇದರ ಇಲ್ಲ ಗೊತ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇಲ್ಲ ಮಾತಾಜಿ, ಮೊನ್ನೆ ತಿರ್ಕೊಂಡ್ರು ಅವ್ರು. ಇದಕ್ಕೆ ನಿಜಾನೇ ಮಾತಾಜಿ. ಅವರು ಸಕ್ಪಾಳೆ ಅಂತ ಹೇಳಿ ಅವ್ರ ಅಡ್ರೆಸ್ ಸರ್ನೇಮ್ ಮಾತಾಜಿ. ಮುಂಬೈದಲ್ಲಿ ಮಾಡಿದ್ದು ಇದು. ನಿಜವಾಗ್ಲೂ ಇದು ಒಂದು ಕನಿಷ್ಠ ಒಂದು 5,000 ಮಕ್ಕಳ ಅವ್ರನ್ನ ಸಾಕಿದ್ದಾರೆ ಮಾತಾಜಿ ಟೋಟಲ್ ಅವ್ರ ಲೈಫ್ ಟೈಮ್ ಅಲ್ಲಿ. ಅದರಲ್ಲಿ ಕೆಲವೊಂದು ಜನ IAS IPS ಆಗಿದ್ದಾರೆ ಮಾತಾಜಿ. ಆಗಿದ್ದಾರೆ. ನಮ್ಮ ಊರಿಗೆ ಅಂದ್ರೆ ಒಂದು ಫಂಕ್ಷನ್ ಗೆ ಬಂದಿದ್ರು ಮಾತಾಜಿ. ಅವರು ಇಲ್ಲಿ ಬಂದಿದ್ರು, ಇಲ್ಲ ಒಂದು ಫಂಕ್ಷನ್ ಗೆ ಬಂದ್ ಹೋಗಿದ್ರು. ಸಕ್ಪಾಳೆ ಅಂತ ಇತ್ತು ಮಾತಾಜಿ. ಶಾಲುತಾಯಿ ಸಕ್ಪಾಳೆ ಏನೋ ಇದೆ ಮಾತಾಜಿ. ಓಕೆ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಏನಾದ್ರು ಹೇಳ್ಬೇಕಾ ನೀವು? ಎಲ್ಲಾ ಪಾಯಿಂಟ್ಸ್ ಆಯ್ತಾ? ಓಕೆ, ಧನ್ಯವಾದ ಮಾತಾಜಿ, ಚೆನ್ನಾಗಿ ಹೇಳಿದ್ರೆ. ಹರೇ ಕೃಷ್ಣ. ಮತ್ತೆ ಯಾವ್ದಾದ್ರು ಆಡ್ ಮಾಡ್ತೀರಾ ಆ ಗ್ರೂಪ್ ಅವರು? ಫಸ್ಟ್ ಗ್ರೂಪ್ ಅವ್ರು ಯಾವ್ದಾದ್ರು ಎಕ್ಸಾಂಪಲ್ಸ್ ನಾವು ದಿನ ಬೆಳಗ್ಗೆ ಆದ್ರೆ ನೋಡ್ತಾ ಇರ್ತೀವಿ ನ್ಯೂಸ್ ಪೇಪರ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್. ನೋಬೆಲ್ ಶಾಂತಿ ತಗೊಂಡ್ರಲ್ಲ ಮಾತಾಜಿ, ಕೈಲಾಶ ಸತ್ಯಾರ್ಥಿ ಇಂತ ಮಕ್ಳುಗಳನ್ನ 80,000 ಮಕ್ಳುಗಳನ್ನ ಅವರು ರಕ್ಷಿಸಿದ್ರು ಇಂದು ಬಾಲ ಕಾರ್ಮಿಕ ಇದರಿಂದ. ನೋಬೆಲ್ ಶಾಂತಿ ಪ್ರಶಸ್ತಿ ತಗೊಂಡ್ರಲ್ಲ ಮಾತಾಜಿ, ಕೈಲಾಶ್ ಮಕ್ಳುಗಳನ್ನ ಪಾಪ ವ್ಯಕ್ತಿ ರಕ್ಷಿಸಿದ್ದಕ್ಕೇನೆ ಒಂದೊಂದು ಸುಮಾರು 80,000 ಎಷ್ಟೋ ಮಕ್ಳನ್ನ ಅವರು ರಕ್ಷಿಸಿ ಅವ್ರಿಗೆ ಜೀವದಾನ ಮಾಡಿದಕ್ಕೆ ನೊಬೆಲ್ ಪ್ರೈಸ್ ಬಂತಲ್ಲ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ ಮಾತಾಜಿ ಹೇಳಿದ್ದಕ್ಕೆ? ಯಾವ್ದಾದ್ರು ಪಾಯಿಂಟ್ಸ್ ಬಿಟ್ಟಿದ್ರೆ? ದೈವಿ ಸಂಪದಂ ಇಂಪಾರ್ಟೆಂಟ್ ಆಗಿ ನಾವು ಇಸ್ಕಾನ್ ಸಂಸ್ಥೆಯಲ್ಲೂ ಅಂದ್ರೆ ಎಷ್ಟು ಜನ ಬಂದಿದ್ದಾರೆ ಅಲ್ವಾ ಅವರು? ಅಂದ್ರೆ ನೋಡಿ,
ಅವರನ್ನು ಸಹ ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲ ಆಗಿರೋರು ಅದನ್ನೆಲ್ಲ ತ್ಯಾಗ ಮಾಡಿ ಅವರು ಬಂದಿದ್ದಾರೆ ಅಲ್ವಾ. ಸೊ ಅದನ್ನು ಸಹ ನಾವ್ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಹರೇ ಕೃಷ್ಣ. ಮತ್ತೆ ಆಸುರಿ ಸಂಪದಂಗೆ ಯಾರು ಹೇಳ್ತೀರಾ? ಹರೇ ಕೃಷ್ಣ. ಧನ್ಯವಾದಗಳು ಶ್ರುತಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೆಕೆಂಡ್ ಗ್ರೂಪ್ ಇಂದ ಯಾರು ಹೇಳ್ತೀರಾ? ಹರೇ ಕೃಷ್ಣ. ಬೇಗ ಹೇಳಿ, ಇನ್ನ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. 7:20 ಆಗ್ತಾ ಇದೆ. ಎರಡನೇ ಗ್ರೂಪ್ ಇಂದ ಯಾರಿಲ್ವಾ? ಚರ್ಚೆ ಮಾಡ್ಲಿಲ್ವಾ ನೀವು? ಆಸುರಿ ಸಂಪದ. ಹರೇ ಕೃಷ್ಣ ಮಾತಾಜಿ, ನಾನು ಉಗ್ರ ಸಂಪ್ರದಾಯ ಇದು ಹೇಳ್ಬಿಡ್ತೇನೆ ಉಗ್ರ ಕರ್ಮನ ಅಷ್ಟರೊಳಗೆ. ಹೇಳಿ ಮಾತಾಜಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ನಿಜವಾಗಿ ಕೃಷ್ಣ. ಈ ಉಗ್ರವನ್ನು ಹೇಳ್ಬೇಕಂದ್ರೆ ನಿಜವಾಗಿ ನಂಗೆ ಬೇಜಾರು. ಇಂಥ ಕೃತ್ಯಗಳು ಈಗ ನಡೀತಾ ಇರುವುದು. ಉಗ್ರರು ಹೇಗಿರ್ತಾರೆ, ಅವ್ರ ಸಾಮರ್ಥ್ಯವನ್ನು ನಂಬ್ತಾರೆ. ಅವ್ರ ಕರ್ಮದ ಫಲ, ಕರ್ಮ, ಕೆಟ್ಟ ಕರ್ಮ ಅದು ಅನ್ನೋ ನಂಬಿಕೆನೇ ಇಲ್ಲ. ಅವ್ರಿಗೆ ದೇವ್ರಿದ್ದಾರೆ ಅನ್ನೋದು ದೇವ್ರಿಲ್ಲ ಅಂತ ಹೇಳ್ತಾರೆ. ನಾವೇ ದೇವ್ರು ಅಂತ ಹೇಳ್ತಾರೆ. ದೇವ್ರನ್ನ ನಂಬೇಡಿ ಅಂತ ಹೇಳ್ತಾರೆ. ಅಂತಹ ಉಗ್ರತನ ಅವರಲ್ಲಿ ಇರ್ತದೆ. ಕಾನೂನಿನ ಭಯ ಇಲ್ಲ, ಮನುಷ್ಯತ್ವನೇ ಇಲ್ಲ. ಅಂತದೀಗ ದೊಡ್ಡ ಎಕ್ಸಾಂಪಲ್ ಇರಾನ್ ಯುದ್ಧ ನಡೆಯುವುದು. ನಿಜವಾಗಿ ಈ ಯುದ್ಧದಿಂದ ಎಷ್ಟು ಎಲ್ಲ ಇಡೀ ವಿಶ್ವಕ್ಕೆ ಇದರಿಂದ ಪ್ರಭಾವ ಬೀಳ್ತದೆ. ಎಷ್ಟು ಜನರು ಸಾಯ್ತಾರೆ, ಎಷ್ಟು ತಂದೆಯನ್ನು ಕಳ್ಕೊಳ್ತಾರೆ, ಎಷ್ಟೋ ಮಗಂದಿರನ್ನು ಕಳ್ಕೊಳ್ತಾರೆ. ಏನು ಒಂದು ಚೂರು ಅವರಿಗೆ ಆ ಭಾವನೆ ಉಂಟು. ತನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು, ತನ್ನ ಬಲವನ್ನು ತೋರಿಸ್ಬೇಕು, ತಾನೇ ಮೆರಿಬೇಕು ಅನ್ನುವ ಭಾವನೆ ಈಗ ಉಗ್ರರಲ್ಲಿ ಇರುವುದು. ಇದು ಈಗ ಯುದ್ಧವೇ ಒಂದು ದೊಡ್ಡ ಸಾಕ್ಷಿ. ಮತ್ತೆ ಈ ಕೆಲವು ಇನ್ಸಿಡೆಂಟ್ಗಳೆಲ್ಲ ನಡೀತಾ ಇದೆ ಈಗ ಭಾರತದಲ್ಲಿ. ಮೊನ್ನೆ ಇದು ದಸರಾ ದೇವಿಯನ್ನು ಕರ್ಕೊಂಡು ಬರುವ ದಾರಿಯಲ್ಲಿ ಮಾಂಸ ಇದುಗಳನ್ನು ಬಿಸಾಡಿದಂತೆ. ಯಾಕೆ? ಯಾರು ಏನು ನಾವು ಮಾಡಿದ್ದೇ ಸರಿ, ಯಾರು ಹೇಳಿದ್ರು ನಾವು ಭಯ ಪಡುವುದಿಲ್ಲ ಅನ್ನುವ ಈ ಧೋರಣೆ ಉಗ್ರರಲ್ಲಿ ಇರುವುದು ಕಾರಣ. ನಮ್ಮ ಸನಾತನ ಧರ್ಮದವರು ಏನಾದ್ರೂ ಮಾಡಿದರೆ ಅದಕ್ಕೆ ಅಡ್ಡಿ ಕೊಡುವುದೇ ಅವರ ಉಗ್ರರ ಇದು ಗುಣ. ಮೊನ್ನೆ ನಕ್ಸಲಿಯರನ್ನು ಮೊನ್ನೆ ಕೊಂದ್ರಂತೆ ಎಷ್ಟೋ ಜನ. ಯಾಕೆ? ಒಂದು ಚೂರು ಮನುಷ್ಯತ್ವನೇ ಇಲ್ಲದ ಇಂಥ ಜನರೇ ಉಗ್ರರೀಗ ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ. ಇದನ್ನು ನಿಜವಾಗಿ ಹೇಳ್ಬೇಕಂದ್ರೆ ಬೇಜಾರ್ ಬರ್ತದೆ. ಇವರಿಗೆ ಒಂದು ಚೂರು ದಯೆ ಇಲ್ಲ, ಕರುಣೆ ಇಲ್ಲ, ಏನೂ ಇಲ್ಲ. ತಾನೇ ಮಾಡಿದ್ದು ಸರಿ, ತಾನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅನ್ನೋದೇ ಉಗ್ರರ ಧೋರಣೆ. ಸಾಕ್ಷಾತ್ ಈಗ ಕಡೆಗಳಲ್ಲಿ ನಡೆಯುವುದು ಕಾಣ್ತಾ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಮಧುರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್ ಹರೇ ಕೃಷ್ಣ. ಮಾತಾಜಿ ಆಕ್ಚುಲಿ ಮಾತಾಜಿ ಹೇಳಿದ್ದು ನಮ್ದು ರೂಮ್ ನಂಬರ್ 3 ಇದೊಂದು ಉಗ್ರ ಕರ್ಮಾಣಂ ಅಂತ ಮಥುರಾ ಮಾತಾಜಿ. ನಾವು ರೂಮ್ ನಂಬರ್ 3 ನಲ್ಲಿ ನಾನು ಮಥುರಾ ಮಾತಾಜಿ, ಈ ರಾಜು ತೆಂಬೇಡು, ಸುನೀತಾ ಮಾತಾಜಿ 4 ಜನ ಇದ್ವಿ ಮಾತಾಜಿ. ಅವ್ರು 3ನೇದು ಹೇಳಿದ್ದು, 2ನೇದಲ್ಲ. ಮಾತಾಜಿ ಹೌದು ಹೇಳಿದ್ರೆ, ಯಾಕಂದ್ರೆ 2ನೇದು ಯಾರು ಹೇಳಕ್ ಬರ್ಲಿಲ್ವಲ್ಲ, ಅದಕ್ಕೆ ಅವ್ರು 3ನೇದಕ್ಕೆ ನಾನು ಹೇಳ್ತೀನಿ, ಆಮೇಲೆ ಅಷ್ಟೊತ್ತಿಗೆ ರೆಡಿ ಆಗ್ಲಿ ಅಂತ ಹೇಳಿದ್ರು. ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು ಅನ್ಕೊಂಡಿದ್ದೇನೆ. ಹೇಳಿ ಮಾತಾಜಿ. ಆಕ್ಚುಲಿ ಈ ಆಸುರೀಸ್ ಅಂದ್ರೆ ಉಗ್ರ ಸ್ವಭಾವ ಇರುವಂತವರು ಈ ಜಗತ್ ಅಸತ್ಯ, ಇದು ಏನು ಇದಕ್ಕೆ ಆಧಾರ ಇಲ್ಲ ಅನ್ನುವಂಥದ್ದು ಹೇಳುವಂತವ್ರು. ಆಮೇಲೆ ಇದನ್ನ ದೇವರಿಲ್ಲ, ನಿಯಂತ್ರಿಸುವಂತಹ ದೇವರೇ ಇಲ್ಲ ಅಂತ ಹೇಳುವಂತದ್ದು ಇವ್ರು. ಹಾಗೇನೆ ಇಂತಹ ನಿರ್ಣಯ ಅನುಸರಿಸುವಂತವ್ರು ಇವರು. ಅಂದ್ರೆ ಈ ಜಗತ್ತನ್ನೇ ನಾಶ ಮಾಡೋದಕ್ಕೆ ಕಾರಣವಾಗುವಂತ ಉಗ್ರ ಕರ್ಮಗಳನ್ನ ಇವರು ಮಾಡ್ತಾರೆ ಅಂತ ಹೇಳ್ತೇನೆ. ಹರೇ ಕೃಷ್ಣ ಜೊತೆ. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಎರಡನೇ ಗುಂಪವರು ಆಸುರಿ ಸಂಪದ ಹೇಳೋದಿಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಾನು ರೂಮ್ ನಂಬರ್ 2 ನಲ್ಲಿದ್ದೆ. ಏನಂತ ಗೊತ್ತಿಲ್ಲ ಮಾತಾಜಿ. ಒಟ್ಟಿಗೆ ಅಸುರಿ ಸ್ವಭಾವದವರು ಅಂತ ಹೇಳಿದ್ರು ಅಷ್ಟೇ. ಮಾತಾಜಿ ಅದನ್ನೇ ಮಾತಾಜಿ. 6 ಗುಣಗಳು, ಎಷ್ಟು ಗುಣಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಆಸುರಿ ಗುಣಗಳು. ಹೌದು, ಹಸುರಿ ಗುಣದವರು, ಬುದ್ಧಿ ಇಲ್ಲದವರು, ಅವರು
ಅಲ್ಪ ಬುದ್ಧಿಯವರು, ಮತ್ತೆ ಅವರು ಆಲಸಿಗಳು, ಮತ್ತೆ ಹ್ಮ್. ಅವರು ಜ್ಞಾನ ಇದ್ದರೂ ಕೂಡ ಅವರು ಅಜ್ಞಾನಿಗಳು. ಹಾಗೆ ಮತ್ತೆ ಸ್ವಭಾವದವರು ಅವರು ದೇವತೆಗಳನ್ನು ಪೂಜೆ ಮಾಡುತ್ತಾರೆ ಅವರಿಗೆ ತೃಪ್ತಿಗಾಗಿ, ಅವರ ಆಸೆಗಾಗಿ, ಅವರ ಆಸೆಗಳನ್ನೆಲ್ಲ ಈಡೇರಿಸಲಿಕ್ಕಾಗಿ. ಮತ್ತೆ ಅವರು ಹಿಂಸಾತ್ಮಕ ಸ್ವಭಾವದವರು, ಹಿಂಸೆ ಅಂದ್ರೆ ಪ್ರಾಣಿ ಹತ್ಯೆ ಮಾಡಲು ಕೂಡ ಅವರು ಹೇಸದವರು. ಹಾಗೆ ಪ್ರಾಣಿ ಹತ್ಯೆಯನ್ನು ಮಾಡುತ್ತಾರೆ, ಮತ್ತೆ ಮನುಷ್ಯರನ್ನು ಹಣಕ್ಕಾಗಿ ಕೊಲ್ಲಲು ಕೂಡ ಹೇಸದವರು. ಅಂತವರು ಹಸುರು ಸ್ವಭಾವದವರು, ಅಂದ್ರೆ ಅವರು ರಾಕ್ಷಸಿ ಪ್ರವೃತ್ತಿಯವರು, ರಾಜಸ ಗುಣ ಮತ್ತೆ ತಮೋ ಗುಣದಿಂದ ಕೂಡಿದವರಾಗಿರುತ್ತಾರೆ ಇವರು. ಹಾಗೆ ಇವರು ಸಮಾಜದಲ್ಲಿ ಇವರಿಗೆ ಗೌರವ ಬೇಕು, ಇವ್ರಿಗೆ ಪ್ರತಿಷ್ಠೆ ಬೇಕು, ಒಣ ಪ್ರತಿಷ್ಠೆ ಹಾಗೆ ಇವರದ್ದು. ಮತ್ತೆ ಇವರು ಹೇಗಂದ್ರೆ ಇವರು ತುಂಬಾ ಹಣ ಬೇಕಿಂದ್ರ ಭೋಗ, ಕಾಮದಾಸಿ ಇವರಿಗೆ, ಕಾಮಾಸಕ್ತಿಯಿಂದ ಕೂಡಿದವರು. ಇಂದ್ರ ಭೋಗ ಐಹಿಕ ಪ್ರಪಂಚದಲ್ಲಿ ಅವರು ಆಸೆ, ಆಕಾಂಕ್ಷೆ, ಅಸೂಯೆ, ದ್ವೇಷದಿಂದ ಎಲ್ಲ ಕೂಡಿದವರು ಅವರಾಗಿರುತ್ತಾರೆ ಮಾತಾಜಿ. ನಂತರ ಅಸೂಯೆ ಸ್ವಭಾವದವರು ಇವಾಗ ಸತ್ತರು ಕೂಡ ಉಂಟಲ್ವಾ ಮಾತಾಜಿ, ಅವರು ಅತ್ಯಂತ ಕೆಳಗಿನ ಲೋಕಕ್ಕೆ ಹೋಗುತ್ತಾರೆ, ಅವ್ರಿಗೆ ಮುಕ್ತಿಯೇ ಇಲ್ಲ. ಪುನಃ 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 ಅಲ್ಲಿ ಅತ್ಯಂತ ಕೆಳಗಿನ ಲೋಕ ಅಂದ್ರೆ ನರಕ ಲೋಕಕ್ಕೆ ಹೋಗುವವರು. ಹಾಗೆ ಮಾತಾಜಿ. ನಾನು ಡಿಸ್ಕಷನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಮಾತಾಜಿ, ಮತ್ತೆ ನಾನು ಪ್ರಿಪೇರ್ ಆಗ್ಲಿಲ್ಲ ಎಕ್ಸಾಂಪಲ್ ನಿಮ್ ಅಟೆಂಪ್ಟ್ ಗೆ ಲೈಕ್ ನಾನು ಹರಿಬೋಲ್ ಹೇಳ್ಬೇಕಾಗತ್ತೆ. ಅದು ಎಕ್ಸಾಂಪಲ್ ನ್ಯೂಸ್ ಪೇಪರ್ ಅಲ್ಲಿ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಎಕ್ಸಾಂಪಲ್ ನಾನ್ ಹೇಳ್ತೇನೆ ಈಗ. ರಾಕ್ಷಸಿ ಸ್ವಭಾವ ಹೇಳಿ ಮಾತಾಜಿ. ಅಸುರಿ ಸ್ವಭಾವ ಈಗ ಕಾಣಿಸ್ತಾ ಇರುವುದು ಈಗ ರಾಜಕೀಯದಲ್ಲಿ. ನಮ್ಮ ಸಿದ್ದರಾಮಯ್ಯನವರು ಆ ಮೂಢಾಗಿದ್ದಾರೆ. ಎಷ್ಟು ಆಸ್ತಿ ಬೇಕು? ಇದು ಲೈವ್ ಹೋಗ್ತಾ ಇದೆಯಲ್ಲ, ಹೆಸರು ತಗೋಬೇಡಿ ಮಾತಾಜಿ, ಹೆಸರು ತಗೋಬೇಡಿ. ಈಗ ರಾಜಕೀಯದಲ್ಲಿ ನಡೀತಾ ಇರುವುದು ಅದೇ. ಎಷ್ಟು ಸಂಪತ್ತಿದ್ರು ಸಾಕಾಗುದಿಲ್ಲ. ಮೊದ್ಲು ಹೇಗಿದ್ರು ಹೀಗೆ ಈಗ ಎಷ್ಟು ಸಂಪತ್ತು ಆದ್ರೂ ಮರ್ಯಾದೆ ಇಲ್ದವ್ರೆ ನಾನ್ ಏನು ಮಾಡಿಲ್ಲ ಅಂತ ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್, ದೊಡ್ಡ ಎಕ್ಸಾಂಪಲ್. ಧನ್ಯವಾದಗಳು. ಹರೇ ಹೇಳಿ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಕುರಿ ಸ್ವಭಾವದವರು ಗೋ ಹತ್ಯೆ ಇಂತ ಎಲ್ಲ ಇದಕ್ಕೆಲ್ಲ ಇಳಿತಾರೆ ಮಾತಾಜಿ. ಹೌದು ಮಾತಾಜಿ, ಅದು ತುಂಬಾ ಮತ್ತೆ ಅವರ ಅಜ್ಞಾನದ ಅವರ ಹತ್ರ ಶುಚಿತ್ವ ಇರುವುದಿಲ್ಲ, ಸತ್ಯ ಇರುವುದಿಲ್ಲ. ಯಾಕೆಂದ್ರೆ ಈಗ ಯಾರ ಹತ್ರನಾದ್ರೂ ಸಾಲ ಮಾಡಿ ಆದ್ರೂ ಕುಡಿಲಿಕ್ಕೆ ಹೋಗ್ತಾರೆ ಅವರು, ಆಸುರಿ ಗುಣದವರು. ನಮ್ಗೆ ಈಗ ಕೊಡ್ತೇನಂತ ಹೇಳಿ ದುಡ್ಡು ತೆಕೊಂಡು ಹೋಗಿ ಅಂತದೆಲ್ಲ ಕೆಲಸವನ್ನೆಲ್ಲ ಮಾಡ್ತಾರೆ. ಮತ್ತೆ ಅವರು ಅಧೋಲೋಕಕ್ಕೆ ಹೋಗ್ತಾರೆ, ಆಸುರಿ ಸ್ವಭಾವದವರು. ಅವರಿಗೆ ದೈವಿ ಗುಣಗಳು ಹೆಚ್ಚಾಗಿ ಅವರಲ್ಲಿ ಯಾವುದು ಇರುವುದಿಲ್ಲ. ಅಂದ್ರೆ ಅವರು ಯಾವ ದೇವತೆಗಳನ್ನು ಪೂಜೆ ಮಾಡಿದ್ರು ಸಹ ಅವರ ಸ್ವಂತ ಇಚ್ಛೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡ್ತಾರೆ. ಈಗ ಭೂತ ಆರಾಧನೆ ಇಂಥದ್ದೆಲ್ಲ ಮಾಡ್ತಾರೆ ಅವರು, ಆಸುರಿ ಗುಣದವರು. ಹರೇ ಕೃಷ್ಣ ಮಾತಾಡಿಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇದು, ಗುಂಪು ಚಟುವಟಿಕೆನೆ ಹೆಚ್ಚಿರ್ಬೇಕು. ಆಕ್ಚುಲಿ ನೀವೇನೆ ಎಲ್ಲಾನು ಹೇಳ್ಬೇಕು, ನಾನು ಜಸ್ಟ್ ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಇಲ್ಲಿ ಉಲ್ಟಾ ಆಗೋಗ್ತಾ ಇದೆ, ಸೆಕೆಂಡ್ ಲೆವೆಲ್ ತರ ಆಗೋಗ್ತಾ ಇದೆ. ಸೊ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಚೆನ್ನಾಗಿ ಹೇಳಲಿಕ್ಕೆ ಬರುತ್ತೆ, ಮತ್ತೆ ಜ್ಞಾಪಕ ಇರುತ್ತೆ. ಇವತ್ತಿನ ಒಂದು ಗುಂಪು ಚಟುವಟಿಕೆ ಬರುತ್ತೆ, ಅದ್ರಲ್ಲಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ಈಗ ಯಾರು ಹೇಳಿದ್ರು ಅವ್ರು ಹೇಳಕ್ ಹೋಗ್ಬೇಡಿ, ಬೇರೆಯವ್ರು ಯಾರಾದ್ರೂ ಹೇಳಿ. ಓಕೆ, ಸೊ ಇವತ್ತು 3ನೇ ಪಾಠಕ್ಕೆ ಹೋಗೋಣಂತೆ. ಸೊ 3ನೇ ಪಾಠಕ್ಕೆ ಹೋಗಕ್ಕಿಂತ ಮುಂಚೆ 4ನೇ ಪಾಠಕ್ಕೆ ಹೋಗಕ್ಕಿಂತ ಮುಂಚೆ 3ನೇ ಪಾಠದ ಸಮೀಕ್ಷೆನ ನೋಡ್ಕೊಂಡು ಹೋಗೋಣಂತೆ. ನಾವು 16ನೇ ಅಧ್ಯಾಯದಲ್ಲಿ ಸೊ ನಾವು ಏನನ್ನ ತಿಳ್ಕೊಂಡ್ವಿ ಅಂತಂದ್ರೆ, ದೈವಿ ಸ್ವಭಾವಗಳು 26 ದೈವಿ ಸ್ವಭಾವಗಳನ್ನ ತಿಳ್ಕೊಂಡ್ವಿ, ಮತ್ತೆ 6 ರಾಕ್ಷಸಿ ಸ್ವಭಾವಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ಅಭಿಜಾತಸ್ಯ ಅಂದ್ರೆ ಅವ್ರು ಹುಟ್ಟಿನಿಂದಲೇ ಅವರು ಆ ಗುಣಗಳನ್ನ ಪಡ್ಕೊಂಡು ಅವರು ಹುಟ್ಟಿರ್ತಾರೆ. ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಅವರು ದೈವಿ ಗುಣಗಳನ್ನ ಅಥವಾ ರಾಕ್ಷಸಿ ಗುಣಗಳನ್ನ ಅವರು ಹೊಂದೇ ಅವರು ಹುಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಭಿಜಾತಸ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮತ್ತೆ ಪ್ರಸ್ತುತ ಪ್ರಪಂಚ ವ್ಯವಹಾರಗಳಿಂದ ದೈವಿಕ ಮತ್ತು ರಾಕ್ಷಸ ಸ್ವಭಾವವನ್ನು ಗುರುತಿಸಲಾದ ಉದಾಹರಣೆಗಳನ್ನ ನಾವು ತಿಳ್ಕೊಂಡ್ವಿ. ಸೊ ದೈವಿ ಗುಣಗಳು ಮತ್ತೆ ರಾಕ್ಷಸಿ ಸ್ವಭಾವಗಳು ಹೆಚ್ಚಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ರಾಕ್ಷಸಿ ಸ್ವಭಾವನ ನಾವು ನೋಡ್ತಾ ಇದ್ವಿ. ನಾವು ಇಷ್ಟ ದಿವಸ ನಮ್ಮನ್ನ ನಾವು ದೈವಿ ಸ್ವಭಾವದಲ್ಲಿ ಇದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಆ 26 ಗುಣಗಳನ್ನ ನಾವು ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ವಾ. ಸೊ ನಾವು ನಮ್ಮನ್ನ ಎಷ್ಟು ತಪ್ಪರ್ಥ ಮಾಡ್ಕೊಂಡಿದ್ವಿ, ನಮ್ಗೆ ಎಷ್ಟು ರಾಕ್ಷಸಿ ಸ್ವಭಾವ ಇದೆ. ನಾವೆಲ್ಲ ಚಿಕ್ಕ ಚಿಕ್ಕ ಅಂದ್ರೆ ಮೇನ್ ಆಗಿ ನನಗೋಸ್ಕರ ಹೇಳ್ಕೊತಾ ಇದೀನಿ, ಹಿರಣ್ಯಕಶಿಪು ಮತ್ತೆ ರಾವಣನಿಗಿನ್ನ ಏನು ಕಡಿಮೆ ಇಲ್ಲ, ಧೃತರಾಷ್ಟ್ರನಿಗಿನ್ನ ಏನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಪ್ರಸ್ತುತ ಸಮಾಜದಿಂದ ಉಗ್ರ ಕರ್ಮಣ ಉದಾಹರಣೆಗಳನ್ನ ಉಲ್ಲೇಖಿಸಲಾಯ್ತು ಅಲ್ವಾ. ಉಗ್ರ ಕರ್ಮಣ, ಇವಾಗ ನಾವು 24 ಗಂಟೆಗಳ ಕಾಲ ನಮ್ಗೆ ಭಗವಂತ ಕೊಟ್ಟಿರೋದು ನಾವು
ಈ ಮನುಷ್ಯ ಜನ್ಮವನ್ನು ಉಪಯೋಗಿಸ್ಕೊಂಡು ಭಗವದ್ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಉಗ್ರ ಕರ್ಮಗಳನ್ನ ಮಾಡ್ತಾ ಇದೀವಿ. ಅಂತಂದ್ರೆ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು 24 ಗಂಟೆಗಳನ್ನ ವ್ಯಯಿಸ್ತಾ ಇದೀವಿ. ಮತ್ತೆ ಎಲ್ಲಾ ನಷ್ಟ, ಅಂದ್ರೆ ನಾವ್ ಯಾವುದೇ ಕೆಲಸವನ್ನ ಮಾಡಿದ್ರೆ ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕು, ಆದ್ರೆ ನಾವೆಂತಹ ಕೆಲಸಗಳನ್ನ ಮಾಡ್ತಾ ಇದೀವಿ, ನಾವು ಬೇರೆಯವ್ರಿಗೆ ಅದರಿಂದ ನಾಶ ಆಗ್ಬೇಕು ಅವರು ಅಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಇವಾಗ ಫಾರ್ ಎಕ್ಸಾಂಪಲ್ ಅಣು ಬಾಂಬ್ ತಯಾರಿಕೆಯನ್ನ ಮಾಡ್ತಾ ಇದೀವಿ, ಮತ್ತೆ ಪ್ರಾಣಿ ಹತ್ಯೆಯನ್ನ ಮಾಡ್ತಾ ಇದೀವಿ. ನಮ್ಗೆ ಗೊತ್ತಿರೋ ಹಾಗೇನೆ ಸಮಾಜದಲ್ಲಿ ಗೋ ಬ್ರಾಹ್ಮಣ ಹಿತಾಯಚ, ಗೋವುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ನಾವು ರಕ್ಷಣೆಯನ್ನ ಕೊಡ್ಲಿಲ್ಲ ಅಂದ್ರೆ ಆ ಸಮಾಜ ಯಾವತ್ತೂ ಸಹ ನಿಜವಾದ ರೀತಿಯಲ್ಲಿ ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಮರಾಜ್ಯ ಅಥವಾ ದೇವರ ರಾಜ್ಯ ಅಂತ ಏನ್ ಹೇಳ್ತೀವೋ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಭಗವದ್ಗೀತೆಯ ಅಧ್ಯಾಯ 16 ಶ್ಲೋಕಗಳು 19, 24 ಉಲ್ಲೇಖಿಸಿ ರಾಕ್ಷಸ ಸ್ವಭಾವವನ್ನು ಅಭಿವೃದ್ಧಿ ಪಡಿಸುವವರ ಗಮ್ಯ ಸ್ಥಾನವನ್ನು ವಿವರಿಸಲಾಗಿದೆ ಅಲ್ವಾ. ಸೊ ಭಗವಂತ ಯಾವಾಗ್ಲೂ ಅವರು ಪರಿಪೂರ್ಣವಾಗಿ ಹೇಳ್ತಾರೆ, ನೀವು ಈ ಸ್ವಭಾವದಲ್ಲಿದ್ರೆ ನಿಮ್ಗೆ ಯಾವ ಒಂದು ಫಲ ಸಿಗುತ್ತೆ, ಯಾವ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ರಾಕ್ಷಸ ಸ್ವಭಾವದಲ್ಲಿ ಇರೋರ್ನ ಭಗವಂತ ಏನ್ ಮಾಡ್ತಾರೆ, ಅವ್ರನ್ನ ಇನ್ನ ಆಸುರಿ ವರ್ಗದವರ ಗರ್ಭದಲ್ಲಿ ಹುಟ್ಟಿಸ್ತಾರೆ ಅವರು. ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆತರ ಮಾಡ್ತಾರೆ. ಸೊ ಆಚಾರ್ಯರು ಇದನ್ನ ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ನಮ್ಮ ಮಕ್ಳೇನಾದ್ರು ತುಂಬಾ ತಪ್ಪು ಮಾಡಿದ್ರೆ ನಾವೇನ್ ಮಾಡ್ತೀವಿ, ಗದರಿಸ್ತೀವಿ. ಮೊದ್ಲು ನಿಧಾನಕ್ಕೆ ಹೇಳ್ತೀವಿ, ಆಮೇಲೆ ಏನ್ ಮಾಡ್ತೀವಿ, ನಮ್ಮ ಮಾತಿಗೆ ಅವ್ರೇನು ಏನು ಸರಿಯಾದ ದಾರಿಗೆ ಬರ್ಲಿಲ್ಲ, ಅವ್ರು ಹೋಗೋದಿಲ್ಲ, ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನಾವು ಅವ್ರಿಗೆ ಎದುರಿಸ್ತೀವಿ ಅಲ್ವಾ. ಸೊ ನಾನು ನಿನ್ನ ಆ ಕತ್ಲು ಕೋಣೆಯಲ್ಲಿ ಕೂಡ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ನಿಜವಾಗ್ಲೂ ನಮ್ಗೆ ಮನಸ್ಸಿರೋದಿಲ್ಲ, ಯಾಕಂದ್ರೆ ಭಗವಂತ ಅವರು ದಯಾಮಯ ಅಲ್ವಾ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರೆ, ನೀವು ನಾನು ಹೇಳ್ತಾ ಇರೋದನ್ನ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾನು ಆ ಆಸುರಿ ಗರ್ಭದಲ್ಲಿ ಹುಟ್ಟಿಸ್ತೀನಿ, ಕತ್ತಲ ಲೋಕಗಳಿಗೆ ಕಳಿಸ್ತೀನಿ, ಮತ್ತೆ ನೀಚ ಕುಲದಲ್ಲಿ ಹುಟ್ಟಿಸ್ತೀನಿ ಅನ್ನೋ ತರ ಹೇಳ್ತಾ ಇದಾರೆ. ಅಂದ್ರೆ ಅವ್ರು ನಮ್ಗೆ ಅಂದ್ರೆ ಗದರಿಸ್ತಾ ಇದಾರೆ ಅವರು, ನೀವ್ ಈ ತರ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರಿಗೆ ಭಗವಂತನಿಗೆ ನಮ್ಗಿನ್ನ ಅವ್ರಿಗೆ ತುಂಬಾ ನೋವಾಗೋದು. ಇವಾಗ ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಹೊಡೆದ್ರೆ ನಮ್ಗೇನೆ ಹೆಚ್ಚು ನೋವಾಗುತ್ತೆ ಅಲ್ವಾ. ಅದೇ ತರ ಭಗವಂತನಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಇವ್ರು ಯಾಕಂಗೆ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಸರಿ ದಾರಿಗೆ ಬರ್ಲಿ ಅನ್ನೋದು ಭಗವಂತನ ಇಚ್ಛೆ. ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಎಷ್ಟು ತುಡಿತಾ ಇದೆ ಅಂತ ನಾವು ನೋಡ್ಕೊಂಡ್ರೆ ನಮ್ಗಿನ್ನ ಹೆಚ್ಚು ತುಡಿತ ಭಗವಂತನಿಗಿದೆ, ಬೇಗ ಇವರೆಲ್ಲರೂ ಸಹ ನನ್ನ ಲೋಕಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಭಗವಂತ ನಮ್ಗೆ ಕೊನೆಗೆ ರಾಕ್ಷಸಿ ಗುಣಗಳು, ದೈವಿ ಗುಣಗಳು 26 ದೈವಿ ಗುಣಗಳು, 6 ರಾಕ್ಷಸಿ ಗುಣಗಳನ್ನ ಹೇಳಿದ್ಮೇಲೆ ನಮ್ಗೆ ಅವರು ಆಯ್ಕೆಯನ್ನ ಬಿಡ್ತಾರೆ. ಭಗವಂತ ಯಾವತ್ತೂ ಒತ್ತಾಯ ಮಾಡೋದಿಲ್ಲ, ಈ ಗುಣಗಳು ಇದು, ಈ ಗುಣಗಳು ಇದು, ಈ ಗುಣದಲ್ಲಿದ್ರೆ ನಿಮ್ಗೆ ಯಾವ ಗತಿ ಸಿಗುತ್ತೆ, ಈ ಗುಣದಲ್ಲಿದ್ರೆ ನಿಮ್ಗೆ ಯಾವ ಗತಿ ಸಿಗುತ್ತೆ, ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡು ಅದರ ಕುರಿತಾಗಿ ನೀವು ನಿಮ್ಮ ಈ ಕಾಲವನ್ನ ಉಪಯೋಗಿಸ್ಕೊಳ್ಳಿ, ಈ ಮನುಷ್ಯ ಜನ್ಮವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಆಯ್ಕೆಯನ್ನ ಬಿಟ್ಟಿದ್ದಾರೆ. ಸೊ ಇವತ್ತು 4ನೇ ಅಧ್ಯಾಯಕ್ಕೆ ನಾವು ಹೋಗ್ಬೇಕಾಗತ್ತೆ. ಘಟಕ 3ರಲ್ಲಿ 4ನೇ ಅಧ್ಯಾಯ ಶ್ರದ್ಧೆಯ ಪ್ರಭೇದಗಳು. ಸೊ ಇದನ್ನ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಸೊ ಇದರಲ್ಲಿ 28 ಶ್ಲೋಕಗಳಿದೆ. ಸೊ ಇದನ್ನ ಹೇಗೆ ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ ಅಂತಂದ್ರೆ, ಮೊದಲ 10 ಶ್ಲೋಕಗಳಲ್ಲಿ ನಮ್ಗೆ ಆ ಶ್ರದ್ಧೆ ಬಗ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಮತ್ತೆ ಪೂಜೆ ಮತ್ತೆ ಆಹಾರ ಈ ಮೂರನ್ನು ಸಹ 3 ಗುಣದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಯಜ್ಞ, ದಾನ, ತಪಸ್ಸು ಈ ಮೂರನ್ನು ಸಹ ನಾವು 3 ಗುಣದಲ್ಲೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಿನ ಮತ್ತೆ ಒಂದು 10 ಶ್ಲೋಕಗಳಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ. ಅದಾದ್ಮೇಲೆ ಕೊನೆಯ 5 ಶ್ಲೋಕಗಳಲ್ಲಿ ಓಂ ತತ್ಸತ್ ಅನ್ನೋ 3 ಪದಗಳ ಅದರ ಮಹತ್ವವನ್ನು ನಮ್ಗೆ ತಿಳಿಸಿಕೊಡ್ತಾರೆ. ನಾವು ಕರ್ಮಗಳನ್ನ, ಯಾವುದೇ ಕರ್ಮವನ್ನ ಮಾಡಿದಾಗ ನಾವು ಈ 3 ಪದಗಳನ್ನ ಉಪಯೋಗಿಸಿದಾಗ ನಾವು ಮಾಡುವ ಕರ್ಮ ಶುದ್ಧೀಕರಣವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಏನು 16ನೇ ಅಧ್ಯಾಯಕ್ಕೂ ಮತ್ತೆ 17ನೇ ಅಧ್ಯಾಯಕ್ಕೂ ಏನು ಸಂಪರ್ಕ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. 16 ಮತ್ತು 17ರ ಸಂಪರ್ಕ ಏನಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಸೊ ನಾವು ಆಲ್ರೆಡಿ ಲೆವೆಲ್ 1 ಅಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ, ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ದೈವಿ ಮತ್ತೆ ಅಸುರಿ ಸಂಪದ್ ವಿಭಾಗ ಯೋಗದಲ್ಲೂ ಏನಿದೆ ಅಂತ ನಾವು ತಿಳ್ಕೊಂಡಿದೀವಿ. ಏನ್ ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಟ್ರೈ ಮಾಡಿ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಹಾ ಮಾತಾಜಿ ಕೇಳಿಸ್ತಿದೆ. ಹಾ, ಟ್ರೈ ಮಾಡಿ. ನಿಮ್ಗೆ ಇವಾಗ 16ನೇ ಅಧ್ಯಾಯದಲ್ಲಿ ನೀವು ಓದಿದೀರಾ ಅಲ್ವಾ, ಸೊ ಏನ್ ಕನೆಕ್ಷನ್ ಇರ್ಬೋದು ಅಲ್ಲಿಗೂ ಇಲ್ಲಿಗೂ ಅಂತ ಇವಾಗ ಹೋಗ್ಲಿ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆನ್ಸರ್ ಹೇಳಿ ನನಗೆ. ದೈವಿ ಗುಣಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೆ ಹೇಳ್ತೀವಿ? ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಆಸುರಿ ಗುಣಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಯಾರಿಗೆ ಹೇಳ್ತೀವಿ? ದೈವಿ ಗುಣಗಳನ್ನ ಹೊಂದಿರೋರು ಸತ್ವ ಗುಣದವರು ಅಂತ ಹೇಳ್ತೇವೆ. ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ, ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ
ಅದನ್ನ ನೀವು ಯಾವ್ದೇ ಕಾರಣಕ್ಕೂ ಮರೆಯೋ ಹಾಗೆ ಇಲ್ಲ. ಎಲ್ಲರೂ ನೀವು ಇಲ್ಲಿ ಎಷ್ಟು ಜನ ಇದೀರಾ, ನೀವು ಭಕ್ತಿ ಶಾಸ್ತ್ರಿಯವರು ಅವರೆಲ್ಲರೂ ಇದನ್ನ ಹಾಕೋ ಇಟ್ಕೊಳ್ಳೇಬೇಕು. ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ ಅಂತಂದ್ರೆ ನೀವು ಇದನ್ನ ಹೇಳಲೇಬೇಕು. ಏನು ದೈವಿ ಗುಣಗಳನ್ನ ಯಾರು ಹೊಂದಿದ್ದಾರೆ ಅಂತ ನಾವು ಹೇಳ್ತೀವಿ ಅಂದ್ರೆ ದೇವ ಮಾತಾಜಿ, ದೇವನ ಇಲ್ಲ ಇಲ್ಲ ಮಾತಾಜಿ ಇಲ್ಲ, ಇದನ್ನ ತಿಳ್ಕೊಳ್ಳೇಬೇಕು. ಇದನ್ನ ತಿಳ್ಕೊಂಡ್ರೆ ನಾವು 17ನೇ ಅಧ್ಯಾಯಕ್ಕೆ ಹೋಗೋ ಹಾಗೆ ಇಲ್ಲ. ಮಾತಾಜಿ ಧರ್ಮಸೂತ್ರದಲ್ಲಿ ಏನ್ ಹೇಳಿದಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಎಲ್ಲರೂ ಅದನ್ನ ಒಂದ್ಸತಿ ಮನ್ಸಲ್ಲಿ ಹೇಳ್ಕೊಳ್ಳಿ ನೀವು, ಅಥವಾ ಜೋರಾಗಿ ಹೇಳಿದ್ರು ಒಳ್ಳೇದೇನೆ. ಸೊ ಮಾತಾಜಿ ಏನ್ ಹೇಳಿದ್ರು ವೇದಗಳನ್ನು ಹರೇ ಕೃಷ್ಣ ಮಾತಾಜಿ, ವೇದಗಳನ್ನು ತಿಳಿದು ವೇದಗಳನ್ನು ಅನುಸರಿಸದೆ ದೈವಿ ಸ್ವಭಾವ ಮಾತಾಜಿ. ನಮ್ಮ ಧರ್ಮಗ್ರಂಥದಲ್ಲಿ ಏನ್ ಹೇಳಿದಾರೋ ಅದರ ಅನುಗುಣವಾಗಿ ನಾವು ನಡ್ಕೊಂಡ್ರೆ ದೈವಿ ಸ್ವಭಾವದನ್ನ ಹೊಂದಿದೀವಿ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡ್ತಾರೆ ಅಲ್ವಾ. ಸೊ ಅದ್ರ ವಿರುದ್ಧವಾಗಿ ಯಾರು ನಡೀತಾರೋ ಅವರು ಅಸುರಿ ಸ್ವಭಾವಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೀವಿ. ಇದನ್ನ ಎಲ್ಲರೂ ತಿಳ್ಕೊಳ್ಳಿ, ಇದು ತುಂಬಾ ಮುಖ್ಯವಾದದ್ದು, ಇದನ್ನ ಮರೆಯೋ ಹಾಗೆ ಇಲ್ಲ. ಸೊ ಅದಕ್ಕೋಸ್ಕರ ಅರ್ಜುನನಿಗೆ ಇವಾಗ ಒಂದು ಸಂದೇಹ ಬರುತ್ತೆ. ಸೊ ಇವಾಗ ಎಷ್ಟೊಂದ್ ಜನ ಅವರು ತಮ್ಮ ಕಲ್ಪನೆಗೆ ಅನುಗುಣವಾಗಿ ಅವರು ಆ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಅವರು ಆ ಶ್ರದ್ಧೆ ಅಂತಂದ್ರೆ ನಮ್ಗೆ ಆ ಪದವನ್ನ ಕೇಳಿದ ತಕ್ಷಣ ನಮ್ಗೆ ಮನಸ್ಸಿಗೆ ಏನ್ ಬರುತ್ತೆ? ಆ ಶ್ರದ್ಧೆ ಅಂದ್ರೆ ಅದು ಕೆಟ್ಟ ಗುಣ ಅಂತ ಅನ್ಸುತ್ತಾ, ಒಳ್ಳೆ ಗುಣ ಅಂತ ಅನ್ಸುತ್ತಾ? ಗುಣ ಮಾತಾಜಿ, ಒಳ್ಳೆ ಗುಣ ಮಾತಾಜಿ, ಒಳ್ಳೆ ಗುಣ ಅನ್ಸುತ್ತೆ ಅಲ್ವಾ? ಹೌದು. ಶ್ರದ್ಧೆ ಅನ್ನೋದು ಕೆಟ್ಟ ಗುಣ ಅನ್ಸುತ್ತಾ, ಒಳ್ಳೆ ಗುಣ ಅನ್ಸುತ್ತಾ? ಒಳ್ಳೆ ಗುಣ ಮಾತಾಜಿ, ಒಳ್ಳೆ ಗುಣ ಅಲ್ವಾ? ಸೊ ಇವಾಗ ಇವಾಗ ಯಾರೇ ಆಗ್ಲಿ ಶ್ರದ್ಧೆಯಿಂದ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ? ಅಲ್ಲಿ ಯಾವ ತರ ಫಲ ಇದೆ ಅಂತ ಅನ್ಸುತ್ತೆ? ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಪ್ರತಿಫಲ ಒಳ್ಳೇದೇ ಸಿಗುತ್ತೆ ಅಂತ ಒಳ್ಳೇದೇ ದೊರಕುತ್ತೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅರ್ಜುನನಿಗೆ ಏನು ಇವಾಗ ಗೊಂದಲ ಉಂಟಾಗಿದೆ ಅಂತಂದ್ರೆ, ಇವಾಗ ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ, ಆದ್ರೆ ಅವ್ರು ತಮ್ಮ ಕಲ್ಪನೆಗೆ ಅನುಗುಣವಾಗಿ ಯಾವುದೋ ಒಂದು ಪೂಜೆಯನ್ನು ಆರಾಧನೆಯೋ ಅಥವಾ ಯಾವುದೋ ಒಂದು ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರು ಯಾವ ಗುಣಕ್ಕೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಸೊ 16ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ನಮ್ಗೆ ಕೃಷ್ಣ? ಸೊ ನಾವು ಶಾಸ್ತ್ರಗಳಿಗೆ ಅನುಗುಣವಾಗಿಯೇ ನಾವು ಏನೇ ಕೆಲಸ ಇದ್ರು ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು ಅಲ್ವಾ. ಆದ್ರೆ ಇಲ್ಲಿ ನಾವು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ, ನಮ್ಮ ಶಾಸ್ತ್ರದಲ್ಲಿ ಹೇಳೋದಿಲ್ಲ, ಆದ್ರೆ ಅವರೇ ಏನೋ ಒಂದು ಊಹಾಪೋಹ ಮಾಡ್ಕೋತಾರೆ, ಕಲ್ಪನೆ ಮಾಡ್ಕೊಂಡು ಅದನ್ನ ಅವರು ತುಂಬಾ ಶ್ರದ್ಧೆಯಿಂದ ಮಾಡ್ಕೊಂತಾ ಬರ್ತಾ ಇರ್ತಾರೆ. ಸೊ ಅವರ ಗತಿ ಏನು? ಅವರು ಯಾವ ಗುಣಕ್ಕೆ ಸೇರ್ತಾರೆ? ಸತ್ವಗುಣನೋ, ರಾಜಸಿಕ ಗುಣನೋ, ಅಥವಾ ತಮೋ ಗುಣನೋ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನ್ ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇವಾಗ 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಏ ಶಾಸ್ತ್ರ ವಿಧಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂ ಗತಿಂ ಅಂತ ಹೇಳ್ತಾರೆ ಕೃಷ್ಣ ಅಲ್ವಾ. ಯಾರು ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ದೊರೆಯುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಕರ್ಮ ಮಾಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಪರಿಪೂರ್ಣತೆನೂ ಇಲ್ಲ, ಸುಖನೂ ಸಿಗೋದಿಲ್ಲ, ಪರಮಗತಿನೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ 16ನೇ ಅಧ್ಯಾಯದಲ್ಲಿ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ? ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಹ. ಸೊ ಧರ್ಮಶಾಸ್ತ್ರಗಳ ತತ್ವಗಳನ್ನ ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು, ಅವರ ಗತಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಹ. ಸೊ ಶಾಸ್ತ್ರಗಳನ್ನ ಅನುಸರಿಸ್ತಾ ಇಲ್ಲ, ಆದ್ರೆ ತುಂಬಾ ಶ್ರದ್ಧೆಯಿಂದ ಅವರು ಆ ಕೆಲಸವನ್ನ ಅಥವಾ ಆ ಪೂಜೆಯನ್ನ ಅವರು ಮಾಡ್ತಾ ಇದಾರೆ, ಅಥವಾ ಆರಾಧನೆಯನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಇವಾಗ ಅದನ್ನ ಅರ್ಥ ಮಾಡ್ಕೊಂಡಂತೆ ಇದನ್ನ ಲೆವೆಲ್ 1ಗೆ ಯಾರಾದ್ರೂ ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಬಟ್ ಈಗ ಇನ್ನೊಂದ್ಸತಿ ಚರ್ಚೆ ಮಾಡೋಣಂತೆ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಚಾಪ್ಟರ್ ತುಂಬಾ ಶ್ರದ್ಧೆಯಿಂದ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಎಡಗಡೆದ ಅಥವಾ ಬಲಗಡೆದ ಬಲಗಡೆದ ಲೆಫ್ಟ್ ಸೈಡ್ ಎಡಗಡೆದು. ಈ ಹುಡುಗ ಅಥವಾ ಹುಡುಗಿ ವಿದ್ಯಾರ್ಥಿ ಬರ್ದಿರೋದು ನಿಮಗ್ ನೋಡಿದ್ರೆ ಏನ್ ಅನ್ಸುತ್ತೆ? ತುಂಬಾ ಶ್ರದ್ಧೆಯಿಂದ ಬರ್ದಿದ್ದಾನೆ ಅಂತ ಅನ್ಸುತ್ತೆ. ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಎಷ್ಟು ಗೀಚ್ ಹಾಕಿದ್ದಾರೆ ಅಲ್ವಾ, ಒಡೆದ್ ಹಾಕಿದ್ದಾರೆ, ಸ್ಕ್ರಾಚ್ ಮಾಡಿದ್ದಾರೆ. ಸೊ ಇವಾಗ ಏನ್ ಅನ್ಸುತ್ತೆ? ಇಲ್ಲಿ ಶ್ರದ್ಧೆ ಇದೆ ಅಂತ ಅನ್ಸುತ್ತಾ? ಇಲ್ಲ. ಸೊ ಇವಾಗ ನಮ್ಗೆ ಇಲ್ಲಿ ನೋಡ್ದಾಗ ಏನ್ ಅನ್ಸುತ್ತೆ? ಇವಾಗ ಯಾವ ವಿದ್ಯಾರ್ಥಿ ಯಶಸ್ಸನ್ನ ಪಡಿತಾನೆ ಅಂತ ಅನ್ಸುತ್ತೆ? ಈ ಎಡಗಡೆ ಅಥವಾ ಈ ಬಲಗಡೆ ಇರೋದು ಯಾವ ವಿದ್ಯಾರ್ಥಿ? 1ನೇದ ಅಥವಾ 2ನೇದ? ಮೊದಲನೇದ್ ನೋಡಿದ್ರೆ ಏನ್ ಅನ್ಸುತ್ತೆ? ಯಶಸ್ಸು ಸಿಗುತ್ತೆ ಈ ವಿದ್ಯಾರ್ಥಿಗೆ ಅಂತ ಅನ್ಸುತ್ತೆ
ಅಲ್ವಾ, ಎಷ್ಟು ಶ್ರದ್ಧೆಯಿಂದ ಬರ್ದಿದ್ದಾನೆ ಅಂತ. ಆದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವಾಗ ಟೀಚರು ಅವ್ರು ಯಾವ್ದೋ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ, ಆ ಪ್ರಶ್ನೆಗೆ ಈ ಫಸ್ಟ್ನೇ ಸ್ಟೂಡೆಂಟ್ ಅವರು ಸರಿಯಾದ ಉತ್ತರವನ್ನ ಬರ್ದಿಲ್ಲ, ಆಗ ಅವನಿಗೆ ಯಶಸ್ಸು ಸಿಗುತ್ತಾ, ಮಾರ್ಕ್ಸ್ ಸಿಗುತ್ತಾ, ಫಲ ಸಿಗುತ್ತಾ? ಇಲ್ಲ ಇಲ್ಲ ಮಾತಾಜಿ ಸಿಗುತ್ತಾ? ಸಿಗೋದಿಲ್ಲ ಮಾತಾಜಿ. ಸಿಗೋದಿಲ್ಲ ಅಲ್ವಾ. ಇದನ್ನೇ ನಮ್ಗೆ ಕೃಷ್ಣ ಹೇಳ್ತಾ ಇರೋದು. ಇವಾಗ ಶ್ರದ್ಧೆಯಿಂದ ನೋಡಿ ಈ ಹುಡುಗ ಬರ್ದಿದ್ದಾನೆ, ಆದ್ರೆ ಟೀಚರ್ ಯಾವ ಪ್ರಶ್ನೆನ ಕೇಳಿದರೋ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರ್ದಿಲ್ಲ, ಆಗ ಅವ್ರಿಗೆ ಫಲ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಇಲ್ಲ ಅಲ್ವಾ. ಅದೇ ತರನೇ ಇವಾಗ ನಾವು ಸಹ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದಾರೋ ಅದನ್ನ ನಾವು ಮಾಡ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ, ಅದನ್ನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ನಮ್ಗೆ ಫಲ ಸಿಗ್ಲಿಕ್ಕೆ ಸಾಧ್ಯನಾ, ಅಥವಾ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯನಾ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈಗ ಕೃಷ್ಣ ನಮ್ಗೆ ಏನನ್ನ ಹೇಳಿಕೆ ಹೊರಟಿದ್ದಾರೆ ಅದು ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ. ಸೊ ಇವಾಗ ಯಾವ್ದಾದ್ರು ಶಾಸ್ತ್ರದಲ್ಲಿ ತಿಳಿಸ್ತಲೇ ಇರೋಂತಹ ಆಚರಣೆಗಳಿಗೆ ಏನಾದ್ರು ಉದಾಹರಣೆಗಳನ್ನ ಕೊಡ್ತೀರಾ ನೀವು? ಮತ್ತೆ ಇದು ಆಕ್ಟಿವಿಟಿ ಬರುತ್ತೆ. ಸೊ ಈಗ ಜಸ್ಟ್ ಒಂದ್ 4-5 ಉದಾಹರಣೆಗಳನ್ನ ಯಾರಾದ್ರೂ ಕೊಡ್ತೀರಾ? ಇಲ್ಲಿ ನಾನು ಇವಾಗ ಆಲ್ರೆಡಿ ಇಲ್ಲಿ ತೋರಿಸಿದೀನಿ ನಾನು. ಸೊ ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ ಅಲ್ವಾ. ಭಗವಂತ ಏನ್ ಹೇಳ್ತಾರೆ, ಈ ತರ ಶಾಸ್ತ್ರದಲ್ಲಿ ಹೇಳಿಲ್ಲ, ಬಟ್ ಇಂಥದೆಲ್ಲ ಮಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ ಅಂತ. ನೀವು ನಿಮ್ಮ ದೇಹವನ್ನ ನೀವು ಅಲ್ಲಿ ದಂಡಿಸ್ಕೊತಾ ಇದ್ದೀರಾ, ಆದ್ರೆ ನೀವು ಅರ್ಥ ಮಾಡ್ಕೋತಾ ಇಲ್ಲ, ನಿಮ್ಮ ದೇಹದಲ್ಲಿ ಒಳಗಿರುವಂತಹ ಪರಮಾತ್ಮನನ್ನು ಸಹ ನೀವು ಹಿಂಸೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು 16ನೇ ಅಧ್ಯಾಯದಲ್ಲಿ ಹೇಳಿದ್ರು ಅಲ್ವಾ. ಸೊ ಇದೇ ತರ ಯಾವ್ದಾದ್ರು ಆಚರಣೆಗಳು ನೀವು ಕೇಳ್ಪಟ್ಟಿದ್ದೀರಾ? ಹಾ ಮಾತಾಜಿ, ಕೇಳಿದೀವಿ ಮಾತಾಜಿ. ಕೆಂಡದ ಮೇಲೆ ನಡೀತಾರೆ ಮಾತಾಜಿ ತುಂಬಾ ಜನ. ಜಾತ್ರೆ ಕರೆಕ್ಟ್. ಮತ್ತೆ ಇನ್ಯಾವ್ದಾದ್ರು ಆಚರಣೆಗಳು ನಿಮ್ ನೋಡಿರೋದು ಅಥವಾ ಕೇಳಿರೋದು? ಮತ್ತೆ ಅದು ಚರ್ಚೆ ಮಾಡ್ಬೇಕಾಗತ್ತೆ. ಬಟ್ ಈಗ 4-5 ತಿಳ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗೋಣಂತೆ. ನಮ್ಗೆ ಗೊತ್ತಿದೆ. ಹೇಳಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಮಾತಾಜಿ, ಮಕ್ಕಳನ್ನ ಬಲಿ ಕೊಡ್ತಾರಲ್ಲ ಮಾತಾಜಿ, ಚಿಕ್ಕ ಮಕ್ಕಳನ್ನೆಲ್ಲ ದೇವ್ರ ಹೆಸರಲ್ಲಿ ಬಲಿ ಕೊಡ್ತಾರ, ಅದು ದೊಡ್ಡ ಆಚರಣೆ ಇಲ್ಲ ಅದು ಏನು? ಹೌದು ಹೌದು ಮಾತಾಜಿ. ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ ಸುನೀತಾ ಮಾತಾಜಿ. ನನಗೆ ಇನ್ನ ನಿಮ್ ಫೇಸ್ ಯಾವ್ದು ಅಂತ ನಂಗೆ ಫೆಮಿಲಿಯರ್ ಆಗಿಲ್ಲ ಆಕ್ಚುಲಿ. ಮಾತಾಜಿ, ಇದು ಜಾತ್ರೆಯಲ್ಲಿ ದೇವಿ ಹೆಸರಲ್ಲೆಲ್ಲ ಪ್ರಾಣಿ ಬಲಿಗಳನ್ನ ಕೊಡ್ತಾರೆ ಮಾತಾಜಿ. ಕೋಣ, ಕುರಿ, ಪ್ರಾಣಿ ಬಲಿಗಳನ್ನೆಲ್ಲ ಕೊಡ್ತಾರೆ. ಹೌದು ಮಾತಾಜಿ. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಧನ್ಯವಾದ. ರಾಜಕೀಯದವರು ಉಪವಾಸ ಮಾಡ್ತಾರಲ್ಲ ಮಾತಾಜಿ, ರಾಜಕೀಯದವರು ಉಪವಾಸ ಮಾಡ್ತಾರೆ. ಹೌದು ಮಾತಾಜಿ. ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಇನ್ನೊಂದು 4 ಕ್ಲಾಸ್ ಇದೆ. ನಾನು ಅಟ್ಲೀಸ್ಟ್ ಅದ್ರಲ್ಲಿ ಹೆಸರುಗಳಾದ್ರೂ ನಿಮ್ ಹೆಸರುಗಳು ತಿಳ್ಕೊಳ್ಳೋಣಂತೆ. ನಾನು ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಆಕ್ಚುಲಿ. ಉಷಾ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಲಕ್ಷ್ಮಿ ಮಾತಾಜಿ, ಉಷಾ ಮಾತಾಜಿ. ಮಾತಾಜಿ ಮನೆ ಹತ್ರ ಬರ್ತಾರೆ ಮಾತಾಜಿ. ದೇವರೆಲ್ಲ ಎತ್ಕೊಂಡ್ ಬಂದು ಚಾಟಿಲೆಲ್ಲ ಹೊಡ್ಕೊಳ್ತಾರೆ ಮಾತಾಜಿ ದುಡ್ಡುಗೋಸ್ಕರ. ಕರೆಕ್ಟ್ ಮಾತಾಜಿ. ಹೌದು. ಮತ್ತೆ ಉಷಾ ಮಾತಾಜಿ ನೀವೊಂದು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮೌಢ್ಯ ಆಚರಣೆ ಮಾಡುವಂತದ್ದು. ಮಾತಾಜಿ ಮನೆ ಹತ್ರ ಮಾತಾಜಿ ಆಕಳ ತಗೊಂಡ್ಬರ್ತಾರೆ ಮಾತಾಜಿ. ಆಕಳ ತಗೊಂಡ್ ಬಂದು ಮಾತಾಜಿ ಮನೆ ಹತ್ರ ಮಾತಾಜಿ ಆಕಳ ಕರನ್ನ ತಗೊಂಡ್ ಬಂದು ದೇವಿ ಅಂತ ಕೇಳಲಿಕ್ಕೆ ಬರ್ತಾರೆ ಮಾತಾಜಿ. ಟೆಂಪಲ್ ಕಟ್ತಾ ಇದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾರೆ ಮಾತಾಜಿ. ಹೌದು ಮಾತಾಜಿ. ಓಕೆ ಪ್ರಭುಜಿ, ಮತ್ತೆ ಹೇಳಿ ಪ್ರಭುಜಿ. ಅಲ್ಲ, ಹಸು ಕರ್ಕೊಂಡ್ ಬರೋದು ಮೊದ್ಲಿಗೆಲ್ಲ ಅದೇ ರೂಢಿಯಲ್ಲಿ ಇತ್ತು ಆಕ್ಚುಲಿ. ಹಸು ಮನೆ ಮುಂದೆ ಬಂದ್ರೆ ಒಳ್ಳೇದೇ. ಹೇಳಿ ಪ್ರಭುಜಿ. ಮಾತಾಜಿ ಮ್ಯಾಕ್ಸಿಮಮ್ ಎಲ್ಲ ಮಾಡೋದು ಅನಾಚಾರ ಮಾಡ್ತಾರೆ ಮಾತಾಜಿ. ದೇವ್ರ ಹೆಸರು ಹೇಳ್ಕೊಂಡು ಯಾವ್ದೇ ಶಾಸ್ತ್ರತೆ ಯಾರಿಗೂ ಗೊತ್ತೇ ಇರೋದಿಲ್ಲ. ಸುಮ್ನೆ ಎಲ್ಲ ಕೇಳಿರ್ತಾರ, ಅದನ್ನೇ ಎಲ್ಲಾರು ಮ್ಯಾಕ್ಸಿಮಮ್ ಅದನ್ನೇ ಮಾಡ್ತಿರ್ತಾರ ಮಾತಾಜಿ. ಮಾತಾಜಿ ಇದೆ ಅಂತ ಹೇಳಿ ಕಾಂಪ್ರಮೈಸ್ ಮಾಡಕ್ ಹೋದ್ರೆ ನೀವು ಪ್ರತಿಯೊಂದು ದೇವಸ್ಥಾನಲ್ಲಿ ಸುಮ್ನೆ ಇದನ್ನ ಮಾಡ್ತಾರೆ. ಈಗ ಇವು ಎಕ್ಸಾಂಪಲ್ ನೀವು ಸೌದತ್ತಿ ಎಲ್ಲಮ್ಮ ತಗೋಬಹುದು. ಅಲ್ಲಿ ಎಲ್ಲಿ ಯಾವ್ದು ಇದು ಮಾಡಲ್ಲ, ಅನಾಚಾರನ ಬಹಳ ಆಗ್ತದೆ. ಭಕ್ತಿ ಹೆಸರಲ್ಲಿ ಮಾಡ್ತಾರೆ ಮಾತಾಜಿ. ಆಮೇಲೆ ಇದು ನೆಕ್ಸ್ಟ್ ಸೆಕೆಂಡರಿ ಅಂದ್ರೆ ಎಲ್ಲ ಗುಡಿ ಗುಂಡಾರ ತಗೊಂಡು ಸಾಯಿಬಾಬಾ ಅಂತ ಹೇಳಿ ತಗೊಂಡು ಬರ್ತಾರೆ. ಅದು ಯಾವ್ದು ಶಾಸ್ತ್ರದಲ್ಲಿ ಇಲ್ಲ ಮಾತಾಜಿ. ಆಮೇಲೆ ಅದು ದುರ್ಗ ಮುರುಗ ಮಾತಾಜಿ ಯಾರೋ ಹೇಳಿದ್ರಲ್ಲ, ಅದು ಮಾಡ್ತಾರೆ, ಅದು ಇಲ್ಲ. ಆಮೇಲೆ ಮುಳ್ಳಿನ ಮೇಲೆ ನಡೀತಾರೆ, ಇದು ಮಾಡ್ತಾರೆ, ಕೆಂಡ ಹಾಕ್ತಾರೆ, ಹೊಡ್ಕೊಂತಾರೆ. ಇದೆಲ್ಲ ಅಸ್ತ್ರ ಶಸ್ತ್ರ ಮಾಡ್ಕೊಂತಾರೆ. ಆದ್ರೆ ಇದು ಯಾವುದೇ ಈ ರೀತಿ ಇಲ್ಲ ಮಾತಾಜಿ. ಮೌಢ್ಯ ಆಚರಣೆ ಅದೇನೆ.
ಮೌಢ್ಯ ಆದ್ರೆ ಅದ್ರಲ್ಲೇ ಸುಮ್ನೆ ಅದು ಭಯ ಪಡಿಸ್ತಾರೆ ಮಾತಾಜಿ. ಅಜ್ಞಾನ, ಇದಕ್ಕೆ ಮೂಲ ಕಾರಣ ಅಂದ್ರೆ ಅಜ್ಞಾನ ಬಿಡಿ, ಅದು ಗೊತ್ತಿಲ್ಲನೆ ಅದಕ್ಕೆ ನಾವು ನಂಬಿ ಇದು ಮಾಡ್ತೀವಿ ಮಾತಾಜಿ. ಮಾತಾಜಿ ದೇವಿ ಮೈಯಲ್ಲಿ ದೇವಿ ಬರ್ತಾರೆ ಅಂತ ಹೇಳಿ ಹೇಳ್ತಾರಲ್ಲ, ಅದನ್ನು ಮಾಡ್ತಾರೆ ದಸರಾ ಟೈಮಲ್ಲಿ. ಮತ್ತೆ 10th ಡೇ ಎಲ್ಲ ಇದು ಮಾಡ್ತಾರಲ್ವಾ. ಪ್ಲೀಸ್ ವಿಡಿಯೋ ಅಟ್ಲೀಸ್ಟ್ ನೀವ್ ಯಾರಂತ ಅಂಧಶ್ರದ್ಧೆಗಳನ್ನು ಮಾಡ್ತಾರೆ, ಅಂಧಶ್ರದ್ಧೆ. ಹರೇ ಕೃಷ್ಣ, ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಹೆಂಗ್ ಕೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಮಾತಾಜಿ ಇನ್ನೊಂದ್ ದೊಡ್ಡ ಅಪರಾಧ ಅಂದ್ರೆ ಮುತ್ತು ಕಟ್ಟೋದು ಏನೇನೋ ಹೇಳ್ತಾರಲ್ಲ ಮಾತಾಜಿ, ಅದು ಎಷ್ಟು ದೊಡ್ಡ ಇದು. ಅದ್ ಯಾವ್ದು ಇಲ್ಲೇ ಇಲ್ಲ, ಆಚರಣೆಯಲ್ಲಿಲ್ಲ, ಶಾಸ್ತ್ರದಲ್ಲಿಲ್ಲ. ಅದು ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕೊಟ್ಬಿಟ್ಟು ಅದನ್ನ ಅವ್ರಿಗೆ ದಾಸಿ ತರ ಮಾಡ್ಬಿಟ್ಟು ದೇವದಾಸರ ಅಂತಂದ್ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅದನ್ನು ಎಲ್ಲಿ ಆಚರಣೆ ಇಲ್ಲಲ್ಲ ಮಾತಾಜಿ, ಗೊತ್ತಿಲ್ಲ ಮಾತಾಜಿ ನನಗೆ, ಅದು ಇದೇ ಇಲ್ಲ, ಬಟ್ ಅದು ಸರಿಯಲ್ಲ ಅನ್ಸುತ್ತ. ಓಕೆ ಮಾತಾಜಿ, ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ಗೆ ಹೋಗೋಣ ಈಗ. ಸೊ ಇವತ್ತು ಕ್ಲಾಸ್ಗೆ ಹೋಗ್ಲಿಕ್ಕೆ ಮುಂಚೆ ಒಂದು ಚಿಕ್ಕ ಒಂದು ಪ್ರಸಂಗವನ್ನ ತಿಳ್ಕೊಂಡ್ಬಿಟ್ಟು ಹೋಗೋಣಂತೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಶ್ರೀರಾಮಚಂದ್ರ ರಾಜ್ಯವನ್ನ ಆಳ್ತಾ ಇರ್ಬೇಕಾದ್ರೆ ಏನೇ ಒಂದು ತೊಂದರೆ ಇದ್ರೂನು ಸಹ ಎಲ್ಲರೂ ರಾಜನ ಹತ್ರ ಬರ್ತಾರೆ ಅಲ್ವಾ. ಬಂದು ಅಲ್ಲಿ ಅವ್ರು ಒಂದ್ ದೊಡ್ಡ ಗಂಟೆ ಇಟ್ಟಿರ್ತಾರೆ, ಅದನ್ನ ಅವ್ರ ಗಂಟೆ ಬಾರಿಸಿದಾಗ ಏನೋ ಒಂದು ತೊಂದರೆ ಇದೆ ಯಾರಿಗೂ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ ಅಲ್ವಾ. ಬಂದ್ಬಿಟ್ಟು ಏನ್ ತೊಂದರೆ ಅಂತ ಕೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಅವರು ಕೊಡ್ಲಿಕ್ಕೆ ನೋಡ್ತಾರೆ. ಸೊ ಅದೇ ತರನೇ ಒಂದ್ಸತಿ ಏನಾಗತ್ತೆ, ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ಅವನು ಶ್ರೀರಾಮಚಂದ್ರನ ಹತ್ರ ಒಂದು ಅಂದ್ರೆ ದುಃಖವನ್ನ ತೋಡ್ಕೋತಾನೆ. ಏನು ಅಂತಂದ್ರೆ ಅವನ ಮಗ ಅಕಾಲ ಮೃತ್ಯುಗೆ ಒಳಗಾಗಿರ್ತಾನೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಪ್ರಕೃತಿಯ ನಿಯಮದ ಪ್ರಕಾರ ತಂದೆ ಮೊದ್ಲು ಹೋಗ್ಬೇಕು, ಆಮೇಲೆ ಮಗ ಹೋಗ್ಬೇಕು. ಆದ್ರೆ ಇಲ್ಲೇನಾಗಿದೆ, ಮಗನೇ ಮೊದ್ಲು ಹೊರಟೋಗಿದ್ದಾನೆ. ಸೊ ಇವಾಗ ರಾಮರಾಜ್ಯದಲ್ಲಿ ಈ ತರದೆಲ್ಲ ಯಾವ್ದು ನಡೆಯೋ ಹಾಗೆ ಇಲ್ಲ. ಆದ್ರೆ ಇವಾಗ ಇದರಿಂದ ಏನಾಗ್ತಾ ಇದೆ, ಆ ರಾಮರಾಜ್ಯದಲ್ಲಿ ಏನೋ ಒಂದು ಅಧಾರ್ಮಿಕ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬ್ರಾಹ್ಮಣ ಅವನು ರಾಮನಿಗೆ ಹೇಳ್ತಾನೆ, ಇಲ್ಲಿ ಅಂದ್ರೆ ನನ್ಗೆ ಈ ತರ ಒಂದು ಅನ್ಯಾಯ ಆಗಿದೆ, ಇದರಿಂದ ಗೊತ್ತಾಗ್ತಾ ಇದೆ ನಿನ್ನ ರಾಜ್ಯದಲ್ಲಿ ಏನೋ ಒಂದು ಅಧರ್ಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ಏನು ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವನು ಇಡೀ ತನ್ನ ರಾಜ್ಯದಲ್ಲಿ ಅವನು ಒಂದು ಏನು ಪ್ರದಕ್ಷಿಣೆ ಹಾಕೊಂಡು ಬರ್ತಾನೆ, ಎಲ್ಲಿ ಏನಾಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಸಂಚಾರ ಮಾಡ್ಕೊಂಡು ಬರ್ತಾನೆ. ಅವಾಗ ಅಲ್ಲಿ ಒಂದ್ ಕಡೆ ಏನ್ ನೋಡ್ತಾನೆ ಅಂತಂದ್ರೆ, ಒಬ್ಬ ಶೂದ್ರ, ಅವನು ಶಂಭುಕ ಅಂತ ಹೇಳ್ಬಿಟ್ಟು ಅವನ ಹೆಸರು. ನೋಡಿ ಅವನು ಯಾವ ತರ ಅವನು ಒಂದು ತಪಸ್ಸನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ತಲೆ ಕೆಳಗಾಗಿ ಅವನು ನಿಂತ್ಕೊಂಡು ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಶ್ರೀರಾಮಚಂದ್ರ ಅವ್ರನ್ನ ಮಾತಾಡಿಸ್ತಾರೆ, ಯಾಕೆ, ನೀನ್ ಯಾರು, ನೀನ್ ಏನ್ ಮಾಡ್ತಾ ಇದ್ಯಾ, ನಿನ್ನ ಉದ್ದೇಶ ಏನು ಅಂತ ಹೇಳಿದಾಗ ಅವನು ಶಂಭುಕ ಹೇಳ್ತಾನೆ, ನಾನು ಇಂದ್ರ ಪದವಿಯನ್ನ ಪಡಿಬೇಕು, ಅದಕ್ಕೋಸ್ಕರ ನಾನು ಈ ತರ ಒಂದು ತಪಸ್ಸನ್ನ ಮಾಡ್ತಾ ಇದ್ದೀನಿ ಅಂತ. ಸರಿ, ಅದಾದ್ಮೇಲೆ ಅಷ್ಟೇ ಅವನು ಒಂದು ಆಸೆ ಇರೋದಿಲ್ಲ, ಬರೀ ಇಂದ್ರ ಪದವಿ ಒಂದೇನೆ ಆಸೆ ಇದ್ರೆ ಪರವಾಗಿಲ್ಲ. ಬಟ್ ಅವ್ನು ಇನ್ನ ಏನ್ ಹೇಳ್ತಾನೆ ಅಂದ್ರೆ, ನಾನು ಶಚಿ ಮಾತೆಯನ್ನ ನಾನು ಅನುಭವಿಸ್ಬೇಕು, ಅದು ನನ್ನ ಆಸೆ ಇದೆ ಅಂತ ತಕ್ಷಣನೇ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ಅವನ ಕುತ್ತಿಗೆ ಅವನು ಕಟ್ ಮಾಡ್ಬಿಡ್ತಾನೆ. ಸೊ ಅವಾಗ ಇಲ್ಲಿ ಆ ಶಂಭುಕನನ್ನ ಸಾಯಿಸಿದ್ಮೇಲೆ ಏನಾಗುತ್ತೆ, ಅದೇ ಕ್ಷಣದಲ್ಲೇನೆ ಇಲ್ಲಿ ಆ ಬ್ರಾಹ್ಮಣ ಕುಮಾರ ಏನಿದಾನೆ ಅವನು ಜೀವವನ್ನ ಪಡಿತಾನೆ. ಅಂದ್ರೆ ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳಿಲ್ವೋ ಅದರ ಅನುಗುಣವಾಗಿ ಇಲ್ಲಿ ಯಾರಾದ್ರೂ ನಡ್ಕೋತಾ ಇದ್ರೆ ಏನಾಗುತ್ತೆ ನೋಡಿ, ಅಲ್ಲಿ ಆ ಅಧರ್ಮದಿಂದ ಎಂತಹ ಪರಿಣಾಮಗಳಾಗತ್ತೆ ಅಂತ ನಮ್ಗೆ ಗೊತ್ತಾಗಿತ್ತು ಅಲ್ವಾ. ಸೊ ಆ ಅಧರ್ಮಯುತವಾದ ಒಂದು ಆಚರಣೆಯನ್ನ ಶ್ರೀರಾಮಚಂದ್ರ ಯಾವಾಗ ನಿಲ್ಲಿಸ್ತಾರೋ ಆಗ ಅದು ಸರಿ ಹೋಗುತ್ತೆ ಅಲ್ವಾ. ಈಗ ನಮ್ಗೆ ಈ ಭೌತಿಕ ನಮ್ಮ ಸಮಯದಲ್ಲಿ ಇದೆಲ್ಲ ನಡೀದಲೇ ಇರ್ಬೋದು. ಇವಾಗ ಯಾರೋ ಒಂದು ಅಕಾಲ ಮೃತ್ಯುವನ್ನ ನಾವು ನೋಡ್ತಾನೆ ಇರ್ತೀವಿ. ಇವಾಗ ನಾವು ಹೋಗ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರೆ ಸೊ ಇದೆಲ್ಲ ಯಾವ್ದನು ಈಗ ಪ್ರಸ್ತುತ ಅಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ನಮ್ಗೆ ಈ ಉದಾಹರಣೆನ ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ, ಆ ರಾಮಚಂದ್ರನ ಕಾಲದಲ್ಲಿ ಒಂದು ಅಧರ್ಮವೂ ನಡೀತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ಆ ರಾಮರಾಜ್ಯ ಅಂತ ಹೇಗೆ ಹೇಳ್ತಾರೆ ಅಂದ್ರೆ, ಅಲ್ಲಿ ಯಾವುದೇ ಒಂದು ಸಾವು ನೋವು ಏನು ಸಂಭವಿಸ್ತಾ ಇರ್ಲಿಲ್ವಂತೆ. ನನಗೆ ಇಚ್ಛೆ ಇದ್ರೆ ನನಗೆ ಸಾಕು, ಈಗ ಈ ಭೌತಿಕ ಪ್ರಪಂಚದಲ್ಲಿ ಇದ್ದು ನಾನೀಗ ಇನ್ನ ಹೊರಡ್ಬೇಕು ಅಂತ ನಮ್ಗೆ ಇಚ್ಛೆ ಇದ್ರೆ ಮಾತ್ರ ಅವಾಗ ಮರಣ ಆಗ್ತಾ ಇತ್ತಂತೆ. ಸೊ ಇಲ್ಲಾಂದ್ರೆ ಮರಣ ಅಲ್ಲಿ ಸಂಭವಿಸ್ತಾನೆ ಇರ್ಲಿಲ್ವಂತೆ, ಹಾಗಿತ್ತಂತೆ ರಾಮರಾಜ್ಯ ಅಂತಂದ್ರೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ನಾವ್ ಯಾವ್ದನ್ನು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ನೋಡಿ, ಇವಂದು ಏನು ಯಾವ ತರ ತಪಸ್ ಮಾಡ್ತಾ ಇದ್ದಾನೆ, ಇದನ್ನ ಯಾವುದೇ ಒಂದು ಶಾಸ್ತ್ರದಲ್ಲಿ ಹೇಳಿಲ್ಲ. ಮತ್ತೆ ಹೋಗ್ಲಿ ತಪಸ್ ಮಾಡಿದ್ರು ನನಗೆ ಅಂದ್ರೆ ಕೃಷ್ಣನ ಭಕ್ತಿ ಬೇಕು, ಕೃಷ್ಣನ ಪ್ರೇಮ ಬೇಕು ಅನ್ನೋ ಒಂದು ಇಚ್ಛೆನಾದ್ರೂ ಇಟ್ಕೊಂಡ್ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಅವನ ಇಚ್ಛೆ ಯಾವ ತರ ಇತ್ತು, ಅವನ ಇಂಟೆನ್ಷನ್ ಅಂತ ನಾವ್ ಏನ್ ಹೇಳ್ತೀವಿ ಅದ್ ಯಾವ ತರ ಇತ್ತು ಅಲ್ವಾ. ಸೊ ಇಂದ್ರ ಪದವಿ ಆಯ್ತು, ಇಂದ್ರ ಪದವಿಗೂ ಯಾರೇ ಆದ್ರೂ ಇಚ್ಛೆ ಪಡ್ಬೋದು. ಆದ್ರೆ ಅದ್ರ ಜೊತೆ ಅವನಿಗೆ ಯಾವ ಒಂದು ಅನೈತಿಕ ಇಚ್ಛೆ ಇತ್ತು, ಆ ಇಂದ್ರನ ಹೆಂಡತಿಯನ್ನ ಭೋಗಿಸ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಅದಕ್ಕೋಸ್ಕರ ಶ್ರೀರಾಮಚಂದ್ರ ಅವನಿಗೆ ಶಿಕ್ಷೆಯನ್ನ ಅವನು ವಿಧಿಸಿ ಆ ಅಧರ್ಮ ಆಚರಣೆಯನ್ನ ಅವರು ನಿಲ್ಲಿಸ್ತಾರೆ. ಸೊ ಇಲ್ಲಿ ಇವಾಗ ಅರ್ಜುನನ ಈ
ಶ್ಲೋಕವನ್ನ ನೋಡೋಣಂತೆ. ಈಗ ಮೊದಲನೇ ಶ್ಲೋಕ, ಅವನು ಏನು ಪ್ರಶ್ನೆಯನ್ನ ಕೇಳ್ತಾನೆ, ಈ ಅಧ್ಯಾಯ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ, ಅರ್ಜುನನ ಪ್ರಶ್ನೆಯಿಂದ. ಅರ್ಜುನ ಉವಾಚ ಯೇ ಶಾಸ್ತ್ರಂ ವಿಧಿ ಮೃತ್ಸುಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತುಕಾ ಕೃಷ್ಣ ಸತ್ವ ಮಾಹೋ ರಜಸ್ತಮಃ. ಅರ್ಜುನ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾನೆ, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮಶಾಸ್ತ್ರಗಳನ್ನ ಅನುಸರಿಸ್ತಾ ಇಲ್ಲ. ಅದ್ರಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ, ಹಿಂದಿನ ಅಧ್ಯಾಯದಲ್ಲೇ ಹೇಳ್ತಾ ಇದಾರೆ ಕೃಷ್ಣ. ಆದ್ರೆ ಅವ್ರು ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಶ್ರದ್ಧೆ ಅಂದ್ಮೇಲೆ ಅಲ್ಲಿ ಫಲ ಸಿಗ್ಲೇಬೇಕು ಅಲ್ವಾ? ಶ್ರದ್ಧೆ ಅನ್ನೋದನ್ನ ಸತ್ವಗುಣದ ಗುಣಲಕ್ಷಣ ಅಂತ ಕರೀತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ತುಂಬಾ ಅವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರು ಯಾವ ಗುಣಕ್ಕೆ ಸೇರ್ತಾರೆ? ಆತರ ಮಾಡೋರು, ಆತರ ಶ್ರದ್ಧೆಯಿಂದ ಅವರು ಒಂದು ಪೂಜೆಯನ್ನ ಮಾಡೋರು ಯಾವ ಗುಣಕ್ಕೆ ಸೇರ್ತಾರೆ? ಸತ್ವಗುಣದಲ್ಲಿ ಇರ್ತಾರಾ, ರಜೋಗುಣದಲ್ಲಿ ಇರ್ತಾರಾ, ತಾಮಸ ಗುಣದಲ್ಲಿ ಇರ್ತಾರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಗೆ ಇಲ್ಲಿ ಆಚಾರ್ಯರು ಏನನ್ನ ತಿಳಿಸ್ತಾರೆ ಅಂತಂದ್ರೆ, ಇವಾಗ ನಮ್ಮ ಒಂದು ಶ್ರದ್ಧೆ ಅನ್ನೋದು ಯಾವ ತರ ಇರುತ್ತೆ ಅಂತಂದ್ರೆ, ಅದ್ರ ಮೂಲವಾಗಿ ಅದು ಶುದ್ಧ ಸತ್ವಗುಣದಲ್ಲಿ ಇರುತ್ತೆ. ನಾವಿವಾಗ ಈ ಭೌತಿಕ ಪ್ರಪಂಚದ ಜೊತೆ ಸಂಪರ್ಕಕ್ಕೆ ಬಂದಿರೋದ್ರಿಂದ, ಸೊ ಇವಾಗ ನಾವು ಹಿಂದಿನ ಜನ್ಮದಲ್ಲಿ ಯಾವ ಗುಣದಲ್ಲಿ ನಾವು ಜೀವನವನ್ನ ಮಾಡಿರ್ತೀವೋ ಅಂತಹದೇ ಗುಣಲಕ್ಷಣಗಳನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಪಡಿತೀವಿ ಅಲ್ವಾ? ಸೊ ಇವಾಗ ನಾವು ಸ್ಪೆಕ್ಸ್ ಹಾಕೊಂಡಾಗ ಅದರ ಏನ್ ಹೇಳ್ತಾರೆ, ಅದರದ್ದು ಫ್ರೇಮ್ ಎಲ್ಲನ್ನು ಸಹ ನೀಟಾಗಿದ್ದಾಗ ಏನಾಗುತ್ತೆ, ನಮಗೆ ವಸ್ತು ಸ್ಥಿತಿ ಸರಿಯಾಗಿ ಕಾಣುತ್ತೆ ಅಲ್ವಾ? ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ನಮ್ಗೆ ಆ ವಸ್ತು ಸ್ಥಿತಿ ಸರಿಯಾಗಿ ಅರ್ಥ ಆಗುತ್ತೆ. ಆದ್ರೆ ನಾನು ಇವಾಗ ಈ ಸ್ಪೆಕ್ಸ್ಗೆ ನಾನು ಹಳದಿ ಬಣ್ಣದ ಒಂದು ಪರದೆಯನ್ನ ಹಾಕೊಂಡ್ರೆ ಏನಾಗುತ್ತೆ, ನನಗೆ ಎಲ್ಲವೂ ಹಳದಿ ಮಯವಾಗಿ ಕಾಣುತ್ತೆ. ಯಾರು ಏನೇ ಅರ್ಥ ಮಾಡ್ಸಕ್ ಹೋದ್ರು ನನಗೆ ಸರಿ ಏನು ಅಂತ ಗೊತ್ತಾಗೋದಿಲ್ಲ, ನಿಜ ಸ್ಥಿತಿ ಗೊತ್ತಾಗೋದಿಲ್ಲ. ಆ ಪರದೆಯನ್ನ ಸರಿಸಿದ್ರೆ ಅಷ್ಟೇ, ಅಂದ್ರೆ ಆ ಅಜ್ಞಾನದಿಂದ ಹೊರಗಡೆ ಬಂದ್ರೆ ಅಷ್ಟೇನೆ ನನಗೆ ಏನಂತ ಹೇಳ್ಬಿಟ್ಟು ನಿಜ ಸ್ಥಿತಿ ಅರಿವಾಗುತ್ತೆ. ಅದೇ ತರನೇ ಕೆಂಪು ಪರದೆ ಹಾಕೊಂಡ್ರೆ ನಮ್ಗೆ ಎಲ್ಲವೂ ಕೆಂಪು ಮಯವಾಗಿ ಕಾಣುತ್ತೆ, ಕಪ್ಪು ಪರದೆ ಹಾಕೊಂಡ್ರೆ ಎಲ್ಲವೂ ಕಪ್ಪು ಮಯವಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಏನು ಆ ಶ್ರದ್ಧೆ ಅನ್ನೋದು ಯಾವಾಗ್ಲೂ ಆ ಶುದ್ಧ ಸತ್ವದಲ್ಲಿರುತ್ತೆ. ಆದ್ರೆ ನಾವಿವಾಗ ಭೌತಿಕ ಗುಣದ ಸಂಪರ್ಕದಿಂದ ಅದು ಇವಾಗ ನಮ್ಗೆ ಸತ್ವ ಗುಣದಲ್ಲೋ ಅಥವಾ ರಜೋಗುಣದಲ್ಲೋ ತಾಮಸ ಗುಣದಲ್ಲೋ ಇದ್ದ ಹಾಗೆ ಆಗತ್ತೆ. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಸೊ ನಾವ್ ಹಿಂದಿನ ನಮ್ಮ ಕರ್ಮಾನುಸಾರ ನಾವು ಒಂದು ಶ್ರದ್ಧೆಯನ್ನ ಇಟ್ಕೊಂಡು ನಾವು ಹುಟ್ಟಿರ್ತೀವಿ ಅಲ್ವಾ? ಸೊ ಅದೇ ಶ್ರದ್ಧೆಯಲ್ಲಿ ನಮ್ಮ ಹೃದಯ ಇರುತ್ತೆ. ನಮ್ಮ ಹೃದಯ ಯಾವ ಶ್ರದ್ಧೆಯಲ್ಲಿ ಇರುತ್ತೋ ಅದಕ್ಕನುಗುಣವಾದ ಒಂದು ನಮ್ಮ ಹೃದಯ ಯಾವ ಒಂದು ಗುಣದಲ್ಲಿ ಇರುತ್ತೋ ಅದಕ್ಕನುಗುಣವಾದ ಶ್ರದ್ಧೆಯಲ್ಲಿ ನಾವಿರ್ತೀವಿ. ನಮ್ಮ ಹೃದಯ ಏನಾದ್ರೂ ಸತ್ವಗುಣದಲ್ಲಿ ಇದ್ರೆ ನಮ್ಮ ಶ್ರದ್ಧೆನೂ ಸಹ ಸತ್ವಗುಣದಲ್ಲಿ ಇರುತ್ತೆ. ನಮ್ಮ ಹೃದಯ ಅದು ರಾಜಸಿಕ ಗುಣದಲ್ಲಿದ್ರೆ ನಮ್ಮ ಶ್ರದ್ಧೆನೂ ಸಹ ರಜೋಗುಣದಲ್ಲಿ ಇರುತ್ತೆ. ನಮ್ಮ ಹೃದಯ ತಮೋ ಗುಣದಲ್ಲಿದ್ರೆ ನಮ್ಮ ಶ್ರದ್ಧೆಯೂ ಸಹ ತಮೋ ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಇವಾಗ ನಾನು ಹಳದಿ ಕನ್ನಡಕವನ್ನ ಹಾಕೊಂಡ್ರೆ ನನಗೆ ಯಾವ ತರ ಕಾಣುತ್ತೆ? ಈ ಲೋಕ ಎಲ್ಲ ಯಾವ ತರ ಕಾಣುತ್ತೆ? ಹಳದಿ ಬಣ್ಣ ಮಾತಾಜಿ, ಹಳದಿಯಾಗೆ ಕಾಣುತ್ತೆ ಅಲ್ವಾ? ಸೊ ಅದನ್ನ ಸರಿಪಡಿಸೋದು ಅಂತಂದ್ರೆ ಹೇಗೆ ಸರಿಪಡಿಸ್ಲಿಕ್ಕೆ ಸಾಧ್ಯ? ಆ ಪರದೆ ಇರೋದನ್ನ ತೆಗಿಬೇಕು. ಆ ಸರ್ಸೋ ತನಕ ನಮ್ಗೆ ಆ ವಸ್ತುಸ್ಥಿತಿ ಸರಿಯಾಗಿ ಅರ್ಥ ಆಗೋದಿಲ್ಲ ಅಲ್ವಾ? ಸೊ ಅದನ್ನೇ ನಮ್ಗೆ ಇವಾಗ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ ಕೃಷ್ಣ. ಸೊ ಶ್ರೀ ಭಗವಾನು ವಾಚ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಬೇಗ ಓದಿ, ಮತ್ತೆ ವಿಡಿಯೋ ಆನ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಹ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನು ಶ್ರದ್ಧೆಯ 3 ಬಗೆಗಳದ್ದು ಆಗಿರಬಹುದು. ಸಾತ್ವಿಕ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದು ಅರ್ಥ ಆಯ್ತಾ ಮಾತಾಜಿ? ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕೃಷ್ಣ? ಯಾರಾದ್ರೂ ಹೇಳ್ತೀರಾ ಏನ್ ಇಲ್ಲಿ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕೃಷ್ಣ?
ಅಂದ್ರೆ ಈಗ ದೇಹಧಾರಿಯಾದಂತಹ ಆತ್ಮ ಆ ಪಡೆದಂತಹ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಅವನು 3 ಬಗೆಯ ಶ್ರದ್ಧೆ 3 ಬಗೆ ಇರುತ್ತೆ. ಅದಕ್ ಅನುಗುಣವಾಗಿ ಅವನ ಒಂದು ವರ್ತನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಮಾತಾಜಿ. ಇವಾಗ ಅಕಸ್ಮಾತ್ ಏನಾದ್ರು ಇವಾಗ ನಾವಿವಾಗ ತಾಮಸ ಗುಣದಲ್ಲಿ ಇರ್ತೀವಿ ಅನ್ಕೊಳ್ಳಿ, ನಮ್ಮ ಶ್ರದ್ಧೆ ಅವಾಗ ಸಾತ್ವಿಕ ಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇರುತ್ತಾ? ಇಲ್ಲ ಅಲ್ವಾ? ಸೊ ನಾವು ಸತ್ವಗುಣದಲ್ಲಿ ಇದ್ರೆ ನಮ್ಮ ಶ್ರದ್ಧೆನೂ ಸಹ ಸತ್ವಗುಣದಲ್ಲೇ ಇರುತ್ತೆ. ಇದು ಸಿಂಪಲ್ ಅಲ್ವಾ? ಸೊ ನಾನು ತಾಮಸ ಗುಣದಲ್ಲಿ ಇದ್ಬಿಟ್ಟು ನನ್ನ ಶ್ರದ್ಧೆಯನ್ನ ಸತ್ವಗುಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಇವಾಗ ಸತ್ವಗುಣದಲ್ಲಿರೋರ ಶ್ರದ್ಧೆ ಸತ್ವಗುಣದಲ್ಲೇ ಇರುತ್ತೆ, ರಜೋಗುಣದಲ್ಲಿರುವಂತಹ ಶ್ರದ್ಧೆ ರಜೋಗುಣದಲ್ಲಿರೋರ್ಗೆ ಅವರ ಶ್ರದ್ಧೆ ರಜೋಗುಣದಲ್ಲಿ ಇರುತ್ತೆ, ತಮೋ ಗುಣದಲ್ಲಿರೋರ ಶ್ರದ್ಧೆ ಅದು ತಮೋ ಗುಣದಲ್ಲಿ ಇರುತ್ತೆ ಅಲ್ವಾ? ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಂದು ಗ್ರೂಪ್ ಆಕ್ಟಿವಿಟಿ ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವು ಆಧುನಿಕ ಧಾರ್ಮಿಕ ಆಚರಣೆಗಳನ್ನ ಆಯ್ಕೆ ಮಾಡಿ ಮತ್ತು ಅವು ಪ್ರಕೃತಿಯ ವಿಧಾನಗಳಿಂದ ಹೇಗೆ ಪ್ರಭಾವಿತವಾಗಿವೆ ಎಂಬುದನ್ನು ಚರ್ಚಿಸಿ. ನಿಮ್ಮ ಪ್ರಸ್ತುತಿಯಲ್ಲಿ ಭಗವದ್ಗೀತೆ 17ನೇ ಅಧ್ಯಾಯ 1ರಿಂದ 3 ಶ್ಲೋಕಗಳಲ್ಲಿ ವಿವರಿಸಿದಂತೆ ಶ್ರದ್ಧೆಯ ಪ್ರಭೇದಗಳ ಬಗ್ಗೆ ಕೃಷ್ಣನ ವಿಶ್ಲೇಷಣೆಗೆ ನಿರ್ದಿಷ್ಟ ಉಲ್ಲೇಖವನ್ನ ನೀಡಿ. ಈ ಆಚರಣೆಗಳನ್ನು ಕೃಷ್ಣ ಪ್ರಜ್ಞೆಯ ಅಭ್ಯಾಸಕ್ಕೆ ಹೋಲಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಇಲ್ಲಿ ಆಧುನಿಕ ಧಾರ್ಮಿಕ ಆಚರಣೆಗಳನ್ನ ನಾವು ನೋಡ್ತಾ ಇದೀವಿ. ಈಗ ನಮ್ಮ ಸುತ್ತಮುತ್ತಲು ನಾವು ಎಷ್ಟೊಂದು ಆಚರಣೆಗಳನ್ನ ನೋಡ್ತಾ ಇದೀವಿ. ಸೊ ಆ ಆಚರಣೆಗಳಲ್ಲಿ ಯಾವುದು ಸತ್ವಗುಣದಲ್ಲಿದೆ, ತಮೋ ಗುಣದಲ್ಲಿದೆ, ರಜೋಗುಣದಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕಾಗತ್ತೆ, ಎಕ್ಸಾಂಪಲ್ಸ್ ನ ಹೇಳ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಈಗ ನಾವು ಅದನ್ನ ನೀವು ಕೃಷ್ಣ ಪ್ರಜ್ಞೆಗೆ ಹೋಲಿಸ್ಬೇಕಾಗತ್ತೆ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆಚರಣೆ ಏನ್ ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ, ಅದಕ್ಕೂ ಮತ್ತೆ ನಾವು ಇವಾಗ ನಮ್ಮ ಸುತ್ತಮುತ್ತಲು ಎಷ್ಟೊಂದು ಆಚರಣೆಗಳನ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಹೋಲಿಸ್ಬೇಕಾಗತ್ತೆ. ಗ್ರೂಪ್ ಆಕ್ಟಿವಿಟಿ ಅಂತಂದ್ರೆ ನಾನು ಜಸ್ಟ್ ಮುಂದೆ ಹೋಗ್ತೀನಿ ಅಷ್ಟೇನೆ, ನೀವೇ ಮಿಸ್ ಮಾಡ್ಕೋತೀರಾ. ಯಾಕಂದ್ರೆ ನಾನು ಆಕ್ಟಿವ್ ಪಾರ್ಟಿಸಿಪೇಷನ್ ನಾನು ನೋಡ್ಲಿಲ್ಲ ಪ್ರೀವಿಯಸ್ ಇದ್ರಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಗ್ರೂಪ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಗೆ ಹೋಗೋಣಂತೆ ಅಷ್ಟೇ. ಬೇಡ್ವಾ? ಬೇಡ್ವಾ? ಇದು ಗ್ರೂಪ್ ಆಕ್ಟಿವಿಟಿ ಮಾಡೋದ್ ಬೇಡ್ವಾ? ಮಾಡಿ ಮಾತಾಜಿ. ಅಲ್ಲ, ಯಾರು ಏನು ಮಾತು ಆಡ್ತಾ ಇಲ್ಲ, ಏನು ರಿಯಾಕ್ಷನ್ ಇಲ್ಲ, ನನ್ಗೆ ಏನಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಬೇಕಾ ಬೇಡ್ವಾ, ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿಲ್ವಾ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಮಾಡಿ ಮಾತಾಜಿ. ಓಕೆ ಮಾಡಿ ಮಾತಾಜಿ, ನಮ್ಗೆ ಗೊತ್ತಿದ್ದನ್ನ ಹೇಳ್ತೇವೆ. ಓಕೆ ಮಾತಾಜಿ. ಪ್ರಶ್ನೆ ಅರ್ಥ ಆಯ್ತಲ್ಲ? ಮಾತಾಜಿ, ಈ ಆಚರಣೆಗಳನ್ನು ಕೃಷ್ಣ ಪ್ರಜ್ಞೆ ಅಭ್ಯಾಸಕ್ಕೆ ಹೋಲಿಸಿ. ಹಾ ಮಾತಾಜಿ, ಇವಾಗ ಸತ್ವಗುಣದಲ್ಲಿ ಇರೋದು ರಜೋಗುಣ ತಮೋಗುಣ ನಾವ್ ಹೇಳ್ಬೋದಲ್ಲ ನಮ್ಮ ಆಕ್ಟಿವಿಟೀಸ್ ಏನಿದೆ ಅಂತ ಹೇಳ್ಬಿಟ್ಟು. ಮಾತಾಜಿ, ಈಗ ಈ 3 ಸೇರಿಸಿ ಹೇಳ್ಬೇಕಾ ಮಾತಾಜಿ? ಹೌದ್ ಮಾತಾಜಿ, ಇವಾಗ ನೀವು ಸುತ್ತಮುತ್ತಲು ನೋಡ್ತಾ ಇದ್ರಲ್ವಾ, ಅದು ಯಾವ್ದು ಸತ್ವಗುಣದ ಆಚರಣೆ ಅಂತ ನಿಮ್ಗೆ ಅನ್ಸುತ್ತೆ, ರಜೋಗುಣದ ಆಚರಣೆ, ತಮೋಗುಣದ ಆಚರಣೆ ಯಾವ್ದು ಅಂತ ಹೇಳ್ಬೇಕಾಗತ್ತೆ. ಮತ್ತೆ ನೀವು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ದು ಹೆಂಗಿರುತ್ತೆ ಆಚರಣೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗುತ್ತೆ. ಇದೆಲ್ಲಾನು ಸಹ ಶುದ್ಧ ಸತ್ವಕ್ಕೆ ಇರುತ್ತೆ ಅಲ್ವಾ ನಮ್ಮ ಆಚರಣೆಗಳೆಲ್ಲಾನು. ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ. ಮಾತಾಜಿ, ಇವಾಗ ನಮ್ಗೆ ಇವಾಗ ತಾನೇ ನಾವು ಇವಾಗ ಏನು ಕೃಷ್ಣ ಪ್ರಜ್ಞೆ ಬಂದಿರೋ ನಾವ್ ಈಗ ಇದಕ್ಕಿಂತ ಮುಂಚೆ ನಾವು ಸಹ ಇದನ್ನೇ ಮಾಡ್ತಾ ಇದೀವಿ ಅಲ್ವಾ. ನಾವು ಕೃಷ್ಣ ಪ್ರಜ್ಞದ ಆಚರಣೆ ಎಲ್ಲಿ ಮಾಡ್ತಾ ಇದ್ವಿ ನಾವು ಅಲ್ವಾ. ದೇವತೆಗಳ ಆರಾಧನೆ ಆಗ್ಲಿ, ಅಥವಾ ನೀವ್ ಇವಾಗ ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ರಿ ಅಲ್ವಾ. ಹೌದು. ಸೊ ಅವೆಲ್ಲನೂ ಸಹ ಯಾವ್ದು ತಮೋ ಗುಣಕ್ ಬರುತ್ತೆ, ಯಾವ್ದು ರಜೋ ಗುಣಕ್ ಬರುತ್ತೆ, ಯಾವ್ದು ಸತ್ವ ಗುಣಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕಾಗತ್ತೆ. ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗಿ ಒಂದು 3 ಮಿನಿಟ್ಸ್ ಚರ್ಚೆ ಮಾಡಿ ಅದಾದ್ಮೇಲೆ ವಾಪಸ್ ನಾನು
ಎಲ್ಲರೂ ಜಾಯಿನ್ ಆಗಿ. ಅನಂತದಯ್ಯ, ಗೋವಿಂದ ದಾಸ್ ಪ್ರಭುಜಿ, ಭವ್ಯ ಮಾತಾಜಿ, ದಾಮೋದರ್ ಹರಿದಾಸ್ ಪ್ರಭುಜಿ, ಕೇಶವ್ ಪ್ರಭುಜಿ, ಲಕ್ಷ್ಮೀ ಕಂಬ್ಳೆ ಮಾತಾಜಿ, ಮಾಲಾಶ್ರೀ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಯುಗಾವತಾರ ದಾಸ್ ಪ್ರಭುಜಿ. ಮಾತಾಜಿ ನಮಗ್ ಇದನ್ನೇ ಬಂದೇ ಇಲ್ಲ ಮಾತಾಜಿ. ಬಂದಿರುತ್ತೆ ಮಾತಾಜಿ, ಅದು ಬಂದಿಲ್ಲ ಮಾತಾಜಿ. ಅಲ್ಲ ಬಂದಿರುತ್ತೆ, ನೀವು ಅದನ್ನ ಮಿಸ್ ಮಾಡ್ಕೊಂಡಿರ್ತೀರಾ. ಇಲ್ಲ ಮಾತಾಜಿ, ನಾನು ಕಳಿಸ್ತಾ ಇದೀನಿ ಇವಾಗ ನಾನು. ಹೌದಾ? ಓಕೆ, ಜಾಯಿನ್ ಆಗಿ ಮಾತಾಜಿ ಈಗ. ಬಂದಿಲ್ಲ ಮಾತಾಜಿ, ನಮಗೂ ಬಂದಿಲ್ಲ. ಇವಾಗ ಬಂದಿಲ್ಲ ಮಾತಾಜಿ, ಬಂದಿಲ್ಲ. ಇವಾಗ ನಾನು ಕಳಿಸ್ತಾ ಇದೀನಿ ಇವಾಗ ಬಂತು ಮಾತಾಜಿ. ಇವಾಗ ಬಂತು. ಜಾಯಿನ್ ಆಗಿ ಪ್ರಭುಜಿ. ಬರ್ಲಿಲ್ಲ. ಪ್ರಭುಜಿ ಜಾಯಿನ್ ಆಗ್ಲಿಲ್ಲ ನೀವು? ಮಾತಾಜಿ ಸ್ಟಾರ್ಟ್ ಆಗಿದ?
ಪ್ರಭುಜಿ ಇನ್ನ ಎಲ್ಲರನ್ನು ಬರ್ಬೇಕು ಪ್ರಭುಜಿ. ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗ್ರೂಪ್ 1 ಇಂದ ಸೊ ಪ್ರೀವಿಯಸ್ ಟೈಮ್ ಹೇಳಿಲ್ಲ ಅವ್ರು ಹೇಳಿ. ಹಾ, ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ ಮಾತಾಜಿ. ಹರೇ ಕೃಷ್ಣ. ಪದ್ಮಿನಿ ಅಂತ ಹಾ ಮಾತಾಜಿ ಗ್ರೂಪ್ 1. ಹೇಳಿ. ಇದು ಮೊದಲನೇ ಶ್ಲೋಕ ಹೇಳಾದ್ರೆ ಅವಾಗ್ಲೇ ಎಲ್ಲರೂ ಸುಮಾರಷ್ಟು ಜನ ಇದಕ್ಕೆ ಎಕ್ಸಾಂಪಲ್ ಕೊಟ್ರು. ಅಂದ್ರೆ ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನ ಅನುಸರಿಸದೆ ಅವ್ರ ಕಲ್ಪನೆಗೆ ಪೂಜೆ ಮಾಡೋರು ಸ್ಥಿತಿ ಏನು ಅಂದ್ರೆ ಅದು ಒಂದು ಮೂಢಾಚಾರ ಅಂತ ಹೇಳ್ಬೋದು. ಅವ್ರಿಗೆ ಯಾವ ರೀತಿ ತೋಚುತ್ತೋ ಅದನ್ನ, ಅಂದ್ರೆ ಈಗ ದೇವ್ರನ್ನ ಹೊತ್ಕೊಂಡು ಇದು ಏನು ಚಾಟಿನಲ್ಲಿ ಅವ್ರಿಗವ್ರಿಗೆ ಹೊಡ್ಕೊಳ್ಳೋದು, ಈ ಇದೆಲ್ಲ ಅದು ಒಂದು ರೀತಿಯ ಅಂಧಾನುಚರಣೆ ಅಂತ ಹೇಳ್ಬೋದು. ಇದ್ರಲ್ಲಿ ಸತ್ವಗುಣದವರೇ ರಜೋಗುಣದವರು ಅಂದ್ರೆ ಇದ್ರ 3 ಜನನು ಬರುತ್ತಾರೆ. ಇದು ಹೇಳ್ಬೇಕಂತಂದ್ರೆ 3 ಜನನು ಬರುತ್ತಾ ಮಾತಾಜಿ ಅದ್ರಲ್ಲಿ? ಇವಾಗ ಚಾಟಿಯಲ್ಲಿ ಹೊಡ್ಕೊಳೋದು ಅದೆಲ್ಲಾನು ಸಹ ಯಾವ ಇದಕ್ಕೆ ತಮೋಗುಣಕ್ಕೆ ಬರ್ತಾರೆ, ಅವ್ರು ತಮೋಗುಣಕ್ಕೆ ಬರ್ತಾರೆ. ಹಾ, ಓಕೆ. ಇನ್ನು ರಜೋಗುಣದಲ್ಲಿರೋರು 2ನೇ ಶ್ಲೋಕ ಮತ್ತೆ ಇದು 1ನೇ ಶ್ಲೋಕ ಎರಡು ಸೇರಿಸಿ ಹೇಳೋದಾದ್ರೆ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಪ್ರಕೃತಿಗೆ ಒಬ್ಬ ಮನುಷ್ಯ ಹಿಂದಿನ ಜನ್ಮದಲ್ಲಿ ಅವನು ಏನ್ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾನೆ ಅದರ ಮೇರೆಗೆ ಅವನಿಗೆ ಇನ್ನು ಈ ಜನ್ಮ ಸಿಕ್ಕಿರತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಜೋಗುಣದಲ್ಲಿ ಇರೋರು ಅವ್ರು ಯಾರನ್ನ ಪೂಜೆ, ಸಾತ್ವಿಕ ಗುಣದಲ್ಲಿರೋರು ಸಾಮಾನ್ಯವಾಗಿ ವೈಷ್ಣವರಾಗಿರ್ತಾರೆ. ಅವರು ವಿಗ್ರಹಾರಾಧನೆ ಈ ರೀತಿಯ ಒಂದು ಆರಾಧನೆಗಳು ಮಾಡ್ತಿರ್ತಾರೆ. ರಜೋಗುಣದಲ್ಲಿರೋರು ಅವ್ರಿಗೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅವರು ಪವರ್ನ ತುಂಬಾ ಇಷ್ಟ ಪಡೋದ್ರಿಂದ ಹಿಟ್ಲರ್ ಇಂಥವ್ರನ್ನ ಪೂಜೆ ಮಾಡ್ತಾರೆ. ಗುಣದಲ್ಲಿರೋರು ಭೂತ ಪಿಶಾಚಿಗಳು ಇವುಗಳನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ 3ನೇ ಶ್ಲೋಕಕ್ಕೆ ಹೇಳೋ ಹಾಗೆ ಹೇಳ್ಬೇಕಂದ್ರೆ ಪ್ರಕೃತಿಯ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ನಿರ್ದಿಷ್ಟ ಶ್ರದ್ಧೆನ ಅವನು ಬೆಳೆಸ್ಕೊಳ್ತಾನೆ ಅಂತ ಹೇಳಿದ್ದಾರೆ. ಆದ್ರೆ ಇವೆಲ್ಲಾ ಮೀರಿ ಕೊನೆಗೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ಅವನಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದ್ರ ಅರಿವಾಗುತ್ತೆ. ಅವನ ಅಂಧಾನುಚರಣೆಗಳಿಂದ ಅವನು ಮುಕ್ತನಾಗ್ತಾನೆ. ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅನ್ನೋ ಒಂದು ಅರಿವಿಗೆ ಬರ್ತಾನೆ. ಇದು ನಿಮ್ಮ ಕೊನೆ ಕ್ವಶನ್ಗೆ ಆನ್ಸರ್ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಏನ್ ಆಚರಣೆ ಮಾಡ್ತೀವಿ ಮಾತಾಜಿ? ನಾವ್ ಯಾವುದೇ ಒಂದು ಕೆಲಸ ಮಾಡೋದಕ್ ಮುಂಚೆ ಅದನ್ನ ನಾವು ಕೃಷ್ಣನ್ಗೆ ಅರ್ಪಿಸಿ ಮಾಡೋದ್ರಿಂದ ನಮ್ಗೆ ಒಳ್ಳೇದು. ಮತ್ತೆ ಪ್ರತಿ ದಿನ ಕೃಷ್ಣನ ಜಪ ಮಾಡೋದ್ರ ಇರ್ಬೋದು, ಇವುಗಳೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಅಂದ್ರೆ ಏನು ಪ್ರಿನ್ಸಿಪಲ್ಸ್ ನ ನಾವು ದಿನ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಒಳ್ಳೇದು ಮತ್ತೆ ಕೆಟ್ಟದ್ ಯಾವುದು ಅನ್ನೋದ್ರ ಅರಿವು ನಮಗೆ ಬರುತ್ತೆ. ಯಾವ್ದನ್ನ ಫಾಲೋ ಮಾಡ್ಬೇಕು, ಯಾರನ್ನ ಗುರುಗಳನ್ನಾಗಿ ತಗೊಳ್ಬೇಕು, ಮತ್ತೆ ಅವ್ರು ಹೇಳಿದ ರೀತಿನಲ್ಲಿ ಪ್ರಿನ್ಸಿಪಲ್ಸ್ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು ಪದ್ಮಿನಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಪದ್ಮಿನಿ ಮಾತಾಜಿ ಹೇಳಿರೋ ಪಾಯಿಂಟ್ಸ್ ಏನಾದ್ರೂ ಆಡ್ ಮಾಡ್ತೀರಾ? ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣಕ್ಕೆ ಆರಾಧನೆಗೆ ಎಕ್ಸಾಂಪಲ್ ಕೊಟ್ಕೊಂಡು ಅದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೆಳಗಿಂದ ರಾತ್ರಿ ತನಕ ಏನ್ ಮಾಡ್ತೀವಿ ಅದಕ್ಕೆ ಹೋಲಿಕೆ ಮಾಡ್ಕೊಂಡು ಏನಾದ್ರು ಹೇಳ್ತೀರಾ ಯಾರಾದ್ರೂ? 1-2 ಪಾಯಿಂಟ್ಸ್ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸತ್ವಗುಣದಲ್ಲಿ ಇದ್ದವ್ರು ಮಾತಾಜಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಆರತಿ ನೋಡ್ಬೇಕಂತ ಬಹಳ ಉತ್ಸಾಹದಿಂದ ಇರ್ತಾರೆ ಮಾತಾಜಿ. ಮಾತಾಜಿ ಆಕ್ಚುಲಿ ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ಮಾತಾಜಿ, ಬಸ್ ಅಲ್ಲಿ, ಹಾಗಾಗಿ ವಿಡಿಯೋ ಆನ್ ಮಾಡಿಲ್ಲ ಮಾತಾಜಿ. ರಜೋಗುಣದಲ್ಲಿ ಇದ್ದವ್ರು ಮಾತಾಜಿ ಆರತಿಗ ನಾ ಹೇಳ್ತೀನಿ ಅಂತ ರಾತ್ರಿ ಅನ್ಕೊಂಡ್ ಮಕ್ಕೊಂತಾರ ಮಾತಾಜಿ. ಬೆಳಿಗ್ಗೆ ಆದ ತಕ್ಷಣ ಆಯ್ತು ಇವತ್ತು ಮಿಸ್ ಆದ್ರೆ ಪರವಾಗಿಲ್ಲ ತಗೋ ಇನ್ನೊಂದ್ ಅರ್ಧ ತಾಸ ಮತ್ ಬೇರೆ ನೋಡೋಣ ಅಂತ ಮುಂದೆ ಹಾಕೊಂತ ಹೋಗ್ತಾರ ಮಾತಾಜಿ. ಹೋಲಿಕೆ ಕೊಡ್ತೀರಾ? ಒಂದು ಹೋಲಿಕೆ ಕೊಟ್ರಿ, ಇನ್ನೊಂದು ಪ್ರಸಾದ. ಹೌದ್ ಮಾತಾಜಿ, ಪ್ರಸಾದ ಒಂದು ಮಾತಾಜಿ. ಪ್ರಸಾದ ಏನು ಪ್ರಸಾದ ಮಾಡಿದ್ರು ಭಗವಂತನ ಏರ್ಸ್ಕೊಂಡ್ಬೇಕು, ಭಗವಂತ ನೈವೇದ್ಯ ಕೊಟ್ಕೊಂಡೇ ತಿನ್ನೋದೇ ಇಷ್ಟ ಪಡ್ತಾರೆ ಮಾತಾಜಿ ಸತ್ವಗುಣದಲ್ಲಿದ್ದವರು. ರಜಗುಣದಲ್ಲಿದ್ದವರು ಅವರು ಸದಾ ಭಗವಂತ ಆಯ್ತು ಒಂದ್ಸತಿ ಇಟ್ರೆ ಸಾಕು ಅಷ್ಟೇ ಅನ್ಕೊಂಡ್ ಮುಂದಕ್ಕೆ ಹೋಗ್ತಾರ ಮಾತಾಜಿ. ಮತ್ತೆ ಬುಕ್ಸ್ ಕೊಡ್ಬೋದು ಮಾತಾಜಿ. ಸತ್ವಗುಣದಲ್ಲಿರುವಂತವ್ರು ಪ್ರಭುಪಾದವರು ಬರ್ದಿರೋಂತ ಬುಕ್ಗಳನ್ನೆಲ್ಲ ಓದ್ತಾರೆ. ಅದೇ ರಜಗುಣದಲ್ಲಿರೋರು ಅವ್ರು ಹೇಗೆ ರಿಚ್ ಆಗಿರ್ಬೇಕು, ನಾವ್ ಹೇಗೆ ಹಣವನ್ನ ಸಂಪಾದನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಜಾಸ್ತಿ ಸ್ಟಡೀಸ್ ನ ಮಾಡುತ್ತಾ ಹೋಗ್ತಾರೆ. ತಮೋಗುಣದಲ್ಲಿರೋರು ನಾನ್ ಹೇಗೆ ಅಂದ್ರೆ ಅವರು ಯಾವ ಗೇಮ್ಗಳ ಬಗ್ಗೆನೋ ಬೇಡದೇ ಇರೋ ಬಗ್ಗೆಗಳನ್ನ ಅವ್ರು ಯಾವಾಗ್ಲೂ ಅದ್ರ ಬಗ್ಗೆ ಅವರು
ನಿದ್ದೆ ಹೇಗ್ ಮಾಡೋದು, ಆಟ ಹೇಗ್ ಆಡೋದು, ಯಾಗೆ ಮಾಡೋದು, ಈ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಮಾತಾಜಿ. ಈ ರೀತಿಯಲ್ಲಿ ಇರ್ತಾರೆ. ಧನ್ಯವಾದ ಬಲ್ಲರಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಎಕ್ಸಾಂಪಲ್ಸ್ ಕೊಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಇದು ಎಲ್ಲಾ ಇಂದ್ರಿಯಗಳು ಭಗವಂತನ ಸೇವೆಗೆ ತೊಡಗಿರ್ತಾರಲ್ಲ ಅವರು ಸತ್ವಗುಣದಲ್ಲಿ ಇರ್ತಾರೆ. ಓಕೆ, ಎಕ್ಸಾಂಪಲ್ಸ್ ಪ್ರಭುಜಿ. ಮಾತಾಜಿ ಇರೋರು ಯಾವಾಗ್ಲೂ ಅದು ಮದ್ಯ ಇದು ಡ್ರಗ್ಸ್ ಎಲ್ಲ ತಗೊಂಡಿರ್ತಾರೆ, ಆತರ ಜನ ಇರ್ತಾರೆ ಮಾತಾಜಿ. ಓಕೆ, ಅದನ್ನು ಸಹ ದೇವತಾ ಆರಾಧನೆ ಅಂತ ಅನ್ಕೊಂಡ್ ಮಾಡ್ತಾರ. ದೇವರ ಆರಾಧನೆ ಅಂತ ಹೇಳ್ಬಿಟ್ಟು ದೇವ್ರಿಗೂನು ಮದ್ಯವನ್ನ ಅರ್ಪಿಸಿ ಅವರು ಸಹ ಮದ್ಯವನ್ನ ಕುಡಿತಾರೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಧುರ ಮಾತಾಜಿ. ನಾನೇ ಹೇಳ್ಬೇಕಾಗ್ತದೆ, ಯಾರು ಹೇಳ್ತಾ ಇಲ್ಲ. ಏನಂದ್ರೆ ಈಗ ಸುತ್ತಮುತ್ತಲು ನಡೆಯುವುದನ್ನು ನೀವು ಹೇಳಿದ್ರಿ. ಈಗ ನಾವು ಇಸ್ಕಾನ್ ನಲ್ಲಿ ನಾವು ನೃತ್ಯ ಮಾಡ್ತೀವಿ, ದುರ್ಗಾ ಪೂಜೆಯಲ್ಲೂ ನೃತ್ಯ. ಹೌದು, ಹೇಳ್ಬೇಕು ಅನ್ಕೊಂಡಿದ್ದೆ. ಮಾತಾಜಿ ಕೇಳಿಸ್ತಾ ಇಲ್ಲ. ಮಧುರ ಮಾತಾಜಿ. ಮಾತಾಜಿ, ಅದೇ ಗುಂಪಲ್ಲಿ ನಾನಿದ್ದೇನೆ, 3ನೇದ್ರಲ್ಲಿ. ನಮ್ಮ ಸುತ್ತಮುತ್ತ ಆಗೋದೆಲ್ಲ ಗಣೇಶ್ ಪೂಜೆ ಹಬ್ಬ ಅಂತ ಇಡ್ತೀವಿ. ಯಾವ್ದು ಸಿನಿಮಾ ಹಾಡೆಲ್ಲ ಹಾಕಿ ಕೆಟ್ಟದಾಗಿ ಕುಡಿದು ಬಂದು ಮಾಡ್ತಾರೆ. ವಿಷ್ಣು ಆಗಿ ಹೇಳ್ತಾನೆ, ತಾನು ವಿಷ್ಣು ಚಕ್ರ ಹಾಗೆ ಸ್ಟ್ಯಾಂಪಿಡ್ ಆಯ್ತು. ಗುರು ಹಾಗೆಲ್ಲ, ಗುರು ನಮ್ಗೆ ಜೀವಾತ್ಮನನ್ನು ಭಗವಂತನಿಗೆ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾನೆ. ಗುರು ಯಾವಾಗ್ಲೂ ತಾನೇ ವಿಷ್ಣು, ತಾನೇ ಇದು ಅಂತ ಹೇಳುದಿಲ್ಲ. ನಮ್ಮ ಇಸ್ಕಾನ್ ಅಲ್ಲಿ ಹೇಗೆ ಹೇಳ್ತಾರೆ, ಗುರು ನಾವು ಯಾವಾಗ್ಲೂ ನಾವು ಒಂದು ಸಲ ದೀಕ್ಷೆ ತೆಗೆದುಕೊಂಡು ಗುರುವಿನ ಚಿತ್ತದಲ್ಲಿ ಸೇರ್ತೀವಿ, ಆಗ ಗುರು ನಮ್ಮನ್ನು ಭಗವಂತನಿಗೆ ಕರ್ಕೊಂಡು ಹೋಗಲು ಜನ್ಮ ತೆಗೆದುಕೊಳ್ತಾರಂತ ಹೇಳ್ತಾರೆ. ಆ ಗುರು ಹಾಗಿರ್ಬೇಕು. ಮತ್ತೆ ಇನ್ನು ಹೇಳುದಾದ್ರೆ ಈ ಗಣೇಶ ಹಬ್ಬ ಮಾಡ್ತಾರೆ. ಗಣೇಶನ ಹಬ್ಬದಲ್ಲಿ ಹೇಗೆ ಜನ ಅವರು ಇಂದ್ರ ತೃಪ್ತಿ ಏನು ಸಿನಿಮಾ ಹಾಡುಗಳು, ಸಿನಿಮಾ ಡ್ಯಾನ್ಸ್ಗಳನ್ನು ಮಾಡ್ಕೊಂಡು ಮಾಡ್ತಾರೆ. ಇದು ಗಣೇಶನ ಹಬ್ಬ. ನಾವು ಗಣೇಶನ ಹತ್ರ ಏನ್ ಬೇಡ್ತೀವಿ, ಗಣೇಶ ನೀನು ಮಹಾವೈಷ್ಣವ, ನೀನು ಹೇಗೆ ವೈಷ್ಣವ, ನಮಗೂ ಸ್ವಲ್ಪ ಕೃಷ್ಣ ಭಕ್ತಿ ಯನ್ನು ಮಾಡುವ ಬುದ್ಧಿಯನ್ನು ಕೊಡು, ಕರುಣಿಸು, ಸೇವೆ ಮಾಡುವ ಅಂತ ನಾವು ಭಗವಂತನ ಹತ್ರ ಬೇಡ್ತೀವಿ. ಇದನ್ನು ನಾವು ನೋಡುವಾಗ ನಿಜವಾಗಿ ನಮ್ಗೆ ಮೀನಿಂಗ್ಲೆಸ್. ನಮ್ ಕೃಷ್ಣ ಭಕ್ತಿ ಬಂದಲ್ಲಿ ಇದೆಲ್ಲ ನೋಡಿದ ಅರ್ಥ ಇಲ್ಲದಂತ ಅನಿಸ್ತದೆ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಓಕೆ, ಹರೇ ಕೃಷ್ಣ. ಮಾತಾಜಿ ಜ್ಯೋತಿಶ್ರೀ ಮಾತಾಜಿ ಅಲ್ಲ, ನೀವು ಏನೋ ಇದನ್ನ ಹೇಳ್ತಾ ಇದ್ರ ಮಾತಾಜಿ? ಇದನ್ನ ಹೇಳಕ್ ಹೊರಟಿದ್ರಾ? ಹೌದು, ನಾವು ಗ್ರೂಪ್ ಅಲ್ಲಿ ಮಾತಾಡಿದ್ವಿ ಮಾತಾಜಿ, ಅದನ್ನೇ ಹೇಳ್ತಾ ಇದ್ವಿ. ಅರ್ಥ ಮಾಡ್ಕೊಂಡಿದ್ರು. ಹೇಳಿ ಮಾತಾಜಿ. ಹೈದರಾಬಾದ್ ಅಲ್ಲಿ ನೋಡಿದ್ರೆ ಮೊನ್ನೆ ಗಣೇಶನ ಬಿಡುವಾಗ ಶೋಭಾಯಾತ್ರೆನಲ್ಲಿ ಜನ ಹೇಗೆ ಕುಡಿದು ಆ ಡಾನ್ಸ್ ಅನ್ನ ಮಾಡ್ತಾ ಇದ್ದಿದ್ದು, ಆ ಹಾಡುಗಳ ರೀತಿ ಏನು ಅಲ್ಲಿ ಭಕ್ತಿ ಅನ್ನೋದಿಲ್ಲ, ಬರೀ ಇಂದ್ರಿಯ ತೃಪ್ತಿ, ಎಂಜಾಯ್ಮೆಂಟ್ ಅನ್ನೋದು ಅವ್ರು ಮಾಡ್ತಾ ಇದ್ದಿದ್ದನ್ನ ನೋಡೋದು ಮಾತಾಜಿ. ಧನ್ಯವಾದಗಳು. ಹೇಳಿ ಸುನೀತಾ ಮಾತಾಜಿ. ಮತ್ತೊಂದು ಏನಂದ್ರೆ ಭಗವದ್ಗೀತಾ ಓದು ಅಂತ ಯಾರು ತಗೊಳ್ಳೋದಿಲ್ಲ, ಏನಿಲ್ಲ. ಮತ್ತೆ ಪಾರ್ಥ ಸಾರಥಿ ಅದನ್ನ ಫೋಟೋ ಇಟ್ಕೊಂಡ್ರೆ ಅದೇ ಜಗಳ ಆಗುತ್ತದ, ಇಟ್ಕೋಬಾರ್ದು ಅಂತ ಪವಿತ್ರವಾದ ಇದಕ್ಕೆ ಇಂತ ಒಂದು ಕೊಡ್ತಾರೆ. ಯಾವ್ದು ಸರಿ ಇರ್ತ ಅದು ಮಾಡಲ್ಲ, ಯಾವ್ದು ತಪ್ಪಿರ್ತ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಆಮೇಲೆ ಇದು ದುರ್ಗಾದೇವಿಯಲ್ಲಿ ಅವಾಗ್ನು ಅಷ್ಟೇ ದಾಂಡಿ ಅಂತ ಏನೇನೋ ಹೇಳ್ತಾರೆ, ಮಾಡ್ತಾರೆ. ಅದೆಲ್ಲ ಕೆಟ್ಟದ ಅಂದ್ರೆ ಕೆಟ್ಟದಲ್ಲ, ಮಾಡ್ತಾರ, ಸರಿಯಲ್ಲ. ಬಟ್ ನಮ್ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಎಷ್ಟು ನೀಟಾಗಿ, ಎಷ್ಟು ಅದು ನೋಡಕ್ಕೆ ಒಂದು ಖುಷಿ ಆಗುತ್ತೆ. ಎಲ್ಲರೂ ನಿಂತ್ಕೊಂಡ್ ಮಾಡಿದಾಗ ತುಂಬಾ ಮನ್ಸಿಗೆ ಆನಂದ, ಉಲ್ಲಾಸ ಕೊಡುತ್ತೆ. ಮತ್ತೆ ಎಷ್ಟು ಆನಂದ ಭರಿತ ಭಕ್ತಿ ಪೂರ್ವಕವಾಗಿ ನಾವು ಮಾಡ್ತೀವಿ. ಅದ್ರಲ್ಲಿ ನಮ್ಗೆಲ್ಲರಿಗೂ ಅಲ್ಲಿದ್ದವ್ರಿಗೆಲ್ಲ ಎಲ್ಲರಿಗೂ ಅಷ್ಟು ಹ್ಯಾಪಿ ಅನ್ಸುತ್ತೆ ಮಾತಾಜಿ. ಮಾತಾಜಿ, ನಾವು ಇಸ್ಕಾನ್ ಅಲ್ಲಿ ನಾವು ನೃತ್ಯ ಮಾಡ್ತೀವಲ್ಲ, ಅದಕ್ಕೆ ನಮ್ ಮಾತಾಜಿ ನಾವ್ ಸತ್ಸಂಗಲ್ಲಿ ನಮ್ ಟೆಂಪಲ್ ಸತ್ಸಂಗಲ್ಲಿ ಇದ್ರೆ ಅವ್ರ ಮಾತಾಜಿ ಹೇಳ್ತಿದ್ರು, ನಾವು ನೃತ್ಯ ಮಾಡ್ತೀವಲ್ಲ, ಅದು ನಾವು ಈ ಭೂಲೋಕವನ್ನೋದು ಒಂದು ನಾವು ಕೆಸರಲ್ಲಿ ಹೇಗೆ ಅದು ಒಂದ್ ದಲ್ದಲ ಇರುತ್ತಲ್ಲ, ಅಂದ್ರೆ ಅದ ಕೆಸರಲ್ಲಿ ಹೋಗ್ತಾನೆ ಇರ್ತೀವಿ, ಅದ್ರಲ್ಲಿ ನಾವು ಸಿಕ್ಕಾಕೋತಾನೆ ಇರ್ತೀವಿ. ನಾವು ಯಾವಾಗ ಕೃಷ್ಣ ಕೈ ಮೇಲೆ ಎತ್ತು ನಾವು ಕಾಲನ್ನ ಇದು ಮಾಡ್ತೀವಲ್ಲ, ಅದರಿಂದ ಹೊರಗ್ ತೆಗಿ ಕೃಷ್ಣ, ನಾನು ನಿನ್ನ ಹತ್ರ ಪ್ರಯತ್ನ ಪಡ್ತಾ ಇದ್ದೀನಿ, ನನ್ಗೆ ಹೊರಗೆ ತೆಗಿ ಅಂತೇಳಿ ನಾವು ಕೃಷ್ಣ ಪ್ರತಿ ಸಾರಿ ನಾವು ಹೇಳ್ತೀವಿ ಮಾತಾಜಿ. ಅದನ್ನ ಹರೇ ಕೃಷ್ಣ ಮಹಾಮಂತ್ರದಿಂದ ಆಗ್ಲಿ, ಭಜನದಿಂದ ನಾವು ಅದನ್ನ ಹೇಳ್ತೀವಿ ಮಾತಾಜಿ. ಅದನ್ನ ಆತರ ನಮ್ಗೆ ಹೇಳಿದ್ರು ಮಾತಾಜಿ. ಅಂದ್ರೆ ನಾವು ಪ್ರತಿ ಸಲ ನಾವು ಟ್ರೈ ಮಾಡ್ತಿದ್ದೆ, ಕೃಷ್ಣ ನಿನ್ನ ಹತ್ರ ನಾವು ಬರಕ್ ಟ್ರೈ ಮಾಡ್ತಾ ಇದ್ರೆ ನಮ್ಗೆ ಇದರಿಂದ ಹೊರಗೆ ತೆಗಿಯುವ ಅಂತ ಹೇಳ್ತಾರೆ ಮೀನಿಂಗ್ ಮಾತಾಜಿ ಅದರದ ನಮ್ಮಲ್ಲಿ.
ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಸತ್ವಗುಣದವರು ಆಹಾರ ಆಯುಷ್ಯ ಹೆಚ್ಚಿಸ್ತದೆ ಮಾತಾಜಿ, ಅವ್ರಿಗೆ ಬಲ ಆರೋಗ್ಯವನ್ನು ಕೊಡ್ತದೆ. ಈ ರಾಜಸ ಗುಣದವ್ರಿಗೆ ಮಿತಿಯಿಲ್ಲದ ಬರೀ ಆಸೆಗಳು ಬಯಕೆಗಳು ಬಹಳ ಇರ್ತಾವ ಅವ್ರಿಗೆ. ಅವ್ರ ಸುಖ ಜ್ಞಾನ ಏನೇ ಇದ್ರು ಅವ್ರಿಗೆ ಮತ್ತೆ ಬಂಧನಕ್ಕೆ ಅವ್ರು ಸಿಕ್ಕಾಕೊಂತಾರ. ಮತ್ ತಾಮಸ ಗುಣದವ್ರು ಅವ್ರಿಗೆ ಕಾಮ ಕ್ರೋಧ ಲೋಭ ಅದು ಬಹಳಷ್ಟು ಇರುತ್ತೆ ಮಾತಾಜಿ. ಈ ತರ ಹೇಳಕ್ಕೆ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ನೋಡೋಣ ಅಂತ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ತ್ರಿವಿಧ ಭವತಿ ಶ್ರದ್ಧಾ, 3 ಬಗೆಯ ಶ್ರದ್ಧೆ ಇದೆ. ದೇಹಿನಾಂ ಸಾ ಸ್ವಭಾವಜ, ಅವನ ಐಹಿಕ ತ್ರಿಗುಣಗಳಿಗೆ ಅನುಸಾರವಾಗಿ ಅಲ್ವಾ. ನಾನು ತಮೋಗುಣದಲ್ಲಿ ಇದ್ಬಿಟ್ಟು ನನ್ನ ಶ್ರದ್ಧೆ ಸಾತ್ವ ಗುಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಇಲ್ಲಿ ಪ್ರಭುಪಾದರನ್ನ ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನೋಡಿ. ಇಲ್ಲಿ ಏನ್ ಹೇಳ್ತಾರೆ ನೋಡೋಣಂತೆ. ಇದನ್ನ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಬೇಗ ಬೇಗ ಓದಿ. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದುದು. ಸಾತ್ವಿಕತೆ ಆಗಿರುವವರೆಗೆ ಆ ಶ್ರದ್ಧೆಯು ಐಹಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಕಶ್ಮತಗೊಂಡ ಐಹಿಕ ಪ್ರಕೃತಿಯ ಗುಣಗಳು ಹೃದಯವರೆಗೂ ಹರಡಿಕೊಳ್ಳುತ್ತವೆ. ಆದ್ದರಿಂದ ಐಹಿಕ ಪ್ರಕೃತಿ ಒಂದು ನಿರ್ದಿಷ್ಟ ಗುಣದ ಸಂಪರ್ಕ ಹೊಂದಿರುವ ಹೃದಯದ ಸ್ಥಾನಕ್ಕನುಗುಣವಾಗಿ ಮನುಷ್ಯನು ಶ್ರದ್ಧೆ ಸ್ಥಾಪಿತವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ಇದು ಗೊತ್ತಾಯ್ತಲ್ಲ ನಿಮ್ಗೆ? ಶ್ರದ್ಧೆ ಅನ್ನೋದು ಇವಾಗ ಮಾತಾಜಿ ಕೇಳಿಸ್ತಾ ಇಲ್ಲ. ನಮ್ಮ ಹೃದಯವು ಸಹ ಹೊಂದಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇದು ಕಲ್ಮಶಗೊಂಡ ಐಹಿಕ ಪ್ರಕೃತಿಯ ಗುಣಗಳು ಹೃದಯದವರೆಗೂ ಹರಡಿಕೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ, ಸೊ ಇವಾಗ ನಮ್ಮ ಮನೆ ಹೇಗಿರ್ಬೇಕು? ಗೆಸ್ಟ್ ಬಂದಿದ್ದಾರೆ, ಅವ್ರನ್ನ ನಾವು ಆಹ್ವಾನ ಮಾಡಿದೀವಿ ಅಂತಂದ್ರೆ ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು. ಕ್ಲೀನ್ ಆಗಿ ಚೊಕ್ಕವಾಗಿರೋದು, ನೀಟ್ ಆಗಿರೋದು. ನಾವು ಭಗವಂತ ನಮ್ಮ ದೇಹದಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಹೃದಯದಲ್ಲಿ ವಾಸ ಮಾಡ್ತಾರೆ. ನಮ್ಮ ಹೃದಯ ನಾವು ಕೃಷ್ಣನ ಕರೆದ್ಬಿಟ್ಟು ಬಾ ಕೃಷ್ಣ ಅಂತ ಕರೆದ್ಬಿಟ್ಟು ಇವಾಗ ನಮ್ಮ ಹೃದಯ ಗಲೀಜಾಗಿದ್ರೆ ಅವ್ರು ಹೇಗೆ ಅಲ್ಲಿ ಕುತ್ಕೊಂಡಿದ್ದೀವಿ ಅಲ್ವಾ. ಇವಾಗ ನೋಡಿ, ನಾವಿವಾಗ ಮಲಿನ ಹೊಂದಿದೀವಿ ನಾವು ಅಲ್ವಾ. ಸೊ ನಾವ್ ಯಾವಾಗ ಈ ಭೌತಿಕ ಪ್ರಕೃತಿಯ ಸಂಪರ್ಕಕ್ಕೆ ಬಂದ ತಕ್ಷಣನೇ ಸೊ ಇವಾಗ ನಾವು ಆ ಗುಣಗಳಿಂದ ಮಲಿನ ಹೊಂದಿದೀವಿ. ಇವಾಗ ಅಂತಹ ಗುಣ ನಮ್ಮ ಹೃದಯದ ತನಕ ಹರಡ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಐಹಿಕ ಪ್ರಕೃತಿಯ ಒಂದು ನಿರ್ದಿಷ್ಟ ಗುಣದ ಸಂಪರ್ಕ ಹೊಂದಿರುವ ಹೃದಯದ ಸ್ಥಾನಕ್ಕನುಗುಣವಾಗಿ ಮನುಷ್ಯನ ಶ್ರದ್ಧೆ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಶ್ರದ್ಧೆಯ ಪ್ರಭೇದಗಳು. ಜನರು 3 ರೀತಿಯ ಭೌತಿಕ ಸ್ವಭಾವದಿಂದ ನಿಯಂತ್ರಿಸಲ್ಪಡುತ್ತಾರೆ ಮತ್ತು ಅವರು ಶಾಸ್ತ್ರದ ಆಜ್ಞೆಯನ್ನ ಅನುಸರಿಸದಿದ್ದರೆ ಅವರು ಸಂಚು ಮಾಡುತ್ತಾರೆ. ಅವರು ತಮೋಗುಣ, ರಜೋಗುಣ ಅಥವಾ ಸತ್ವಗುಣಕ್ಕೆ ಅನುಗುಣವಾಗಿ ತಮ್ಮ ಸ್ಥಾನವನ್ನ ರಚಿಸುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಶಾಸ್ತ್ರದ ಅನುಗುಣವಾಗಿ ನಾವು ನಡ್ಕೋತಿಲ್ಲ ಅಂತಂದ್ರೆ ನಾವಲ್ಲಿ ಏನು ಸತ್ಯಯುತವಾಗಿ ನಾವು ಜೀವನವನ್ನ ಮಾಡ್ತಾ ಇಲ್ಲ, ನಾವಲ್ಲಿ ಸಂಚನ ಮಾಡ್ತಾ ಇದೀವಿ ಅಲ್ವಾ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಸಂಚನ ಮಾಡ್ತಾ ಇದೀವಿ. ರಜೋಗುಣ, ತಮೋಗುಣ, ಸತ್ವಗುಣದಲ್ಲಿ ನಾವು ಇರ್ತಾ ಇದೀವಿ. ಅದೇ ರೀತಿ ಪ್ರಕೃತಿಯ ಪ್ರಭಾವದ ಅಡಿಯಲ್ಲಿ ತನ್ನನ್ನು ತಾನು ನಡೆಸಿಕೊಳ್ಳುತ್ತಿದ್ದಾನೆ. ಆದರೆ ಮೇಲ್ನೋಟಕ್ಕೆ ತಮೋಗುಣದಲ್ಲಿ ಏನನ್ನಾದ್ರೂ ಮಾಡಿದರೆ ಅವನು ಯಶಸ್ವಿಯಾಗುವುದಿಲ್ಲ. ಏ ಶಾಸ್ತ್ರಂ ವಿಧಿ ಉತ್ಸೃಜ್ಯ ವರ್ತತೆ ಕಾಮ ಕಾರತಃ ಅಲ್ವಾ. ನಾವು ಆ ಶಾಸ್ತ್ರದಲ್ಲಿ ಇರೋ ತರನೇ ನಾವು ಅನುಗುಣವಾಗಿ ನಾವು ನಮ್ಮ ಕರ್ಮಗಳನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ ನಮ್ಗೆ ಆ ಫಲಗಳು ನಮ್ಗೆ ಕರೆಕ್ಟ್ ಆಗಿ ಸಿಗೋದಿಲ್ಲ ಅಂತ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಿ. ಸೊ ಹೀಗೆ ನಾವು ಈ ಜಗತ್ತಿನಲ್ಲಿ ವಿವಿಧ ರೀತಿಯ ನಂಬಿಕೆಗಳನ್ನ ಕಾಣುತ್ತೇವೆ ಮತ್ತು ವಿವಿಧ ರೀತಿಯ ನಂಬಿಕೆಗಳಿಂದಾಗಿ ವಿವಿಧ ರೀತಿಯ ಧರ್ಮಗಳಿದೆ ಅಲ್ವಾ. ಇವಾಗ ನಮ್ಮ ಆತ್ಮದ ಧರ್ಮವನ್ನ ನೋಡಿದ್ರೆ ಅದು ಸನಾತನ ಧರ್ಮ ಅಲ್ವಾ, ಪಾಲನೆ ಮಾಡ್ಬೇಕು. ಆದ್ರೆ ನಾವಿವಾಗ 3 ಗುಣಗಳಿಗೆ ಹೊಂದಿರೋ ನಾವು ಅದರಿಂದ ಮಾಡ್ತಾ ಇದೀವಿ ಅಲ್ವಾ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಪ್ರಭುಪಾದರು ನೋಡಿ ನಮ್ಗೆ ಎಷ್ಟು ಡೈರೆಕ್ಟ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಯಾರಾದ್ರೂ ಓದಿದೀನಾ? ಹರೇ ಕೃಷ್ಣ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಆದ್ದರಿಂದ ಕೃಷ್ಣ ಇಲ್ಲಿ ಹೇಳುತ್ತಾನೆ, ಲಕ್ಷ್ಮೀ ಮಾತಾಜಿ ಓದ್ತಾ ಇದ್ದಾರೆ. ಮಾತಾಜಿ ತಾಳಿ. ಲಕ್ಷ್ಮೀ ಮಾತಾಜಿ ಮತ್ತೊಮ್ಮೆ ಓದಿದ್ದು ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಶ್ರದ್ಧೆಯ ಪ್ರಭೇದಗಳು. ಆದ್ದರಿಂದ ಕೃಷ್ಣ ಇಲ್ಲಿ ಹೇಳುತ್ತಾನೆ, ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂನ ಸ್ವಭಾವಜ. ಒಬ್ಬನು ತನ್ನ ಜೀವವನ್ನು ಹಂದಿಗಳ ಮತ್ತು ಬೆಕ್ಕುಗಳ ಮತ್ತು ನಾಯಿಗಳಂತೆ ನಡೆಸಿದರೆ ಅವನ ನಡವಳಿಕೆ ಮತ್ತು ಸ್ಥಾನ ಮತ್ತು ನಂಬಿಕೆಯು ಅದೇ ತರ ಇರುತ್ತದೆ. ಮತ್ತು ಯಾರು ಮುಂದುವರಿಯುವುದಿರುವವನೋ, ಯಾರು ಭಗವಂತನನ್ನು ಪೂಜಿಸುತ್ತಾನೋ ಮತ್ತು 3 ಬಾರಿ ಸ್ನಾನ ಮಾಡುವನೋ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವನೋ ಅವರಿಬ್ಬರು ಸಮಾನರಲ್ಲ.
ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನೋಡಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ, ಹಂದಿ ಮತ್ತೆ ಬೆಕ್ಕುಗಳ ತರ ನಾಯಿಗಳ ತರ ಜೀವನ ಮಾಡಿಸ್ಬಿಟ್ಟು ನಾನು ಸಹ ಏನು ಸತ್ವಗುಣದಲ್ಲಿ ಇದೀನಿಯೋ ಅಥವಾ ನಾನು ಇವಾಗ ಭಗವಂತನ ಶುದ್ಧ ಭಕ್ತನ ತರ ನಾನು ಇದೀನಿ ಅಂತ ಹೇಳಿದ್ರೆ ಇಬ್ರು ಸಮಾನರು ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡ್ಲಿಕ್ಕೆ ಸಾಧ್ಯನಾ? ಇವಾಗ ಯಾರು 3 ಹೊತ್ತು ಸ್ನಾನ ಮಾಡ್ತಾರೆ, ಭಗವಂತನಿಗೆ ಪೂಜೆಯನ್ನ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೆ, ಅವನು ಮತ್ತೆ ಈ ನಾಯಿ ಬೆಕ್ಕು ಹಂದಿಗಳ ತರ ಜೀವನ ಮಾಡೋರು ಇಬ್ರು ಸಮಾನರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ನಾವು ಒಪ್ಕೋಬಹುದಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಪ್ರಭುಪಾದ್ರು ಅದನ್ನೇ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ಇಬ್ರು ಯಾವತ್ತೂ ಸಮನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಪ್ರಭುಪಾದ್ರು ಹೇಳ್ತಾರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಮತ್ತೆ ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಅದು ಸಾಧ್ಯವಿಲ್ಲ, ಏಕೆಂದರೆ ಒಬ್ಬನು ಸತ್ವಗುಣದ ಸ್ಥಿತಿಯಲ್ಲಿದ್ದಾನೆ, ಮತ್ತೊಬ್ಬ ತಮೋಗುಣದ ಸ್ಥಿತಿಯಲ್ಲಿದ್ದಾನೆ. ತಮೋ ಗುಣಗಳಾಗಿದ್ದರೂ ಜ್ಞಾನದ ಕತ್ತಲೆಯಲ್ಲಿದ್ದ ವ್ಯಕ್ತಿಗೆ ತನ್ನದೇ ಆದ ನಂಬಿಕೆ ಇದೆ. ಅವರಿಗೆ ನಂಬಿಕೆ ಇಲ್ಲವೆಂದಲ್ಲ, ಅವರು ನಂಬಿಕೆಯನ್ನು ಹೊಂದಿದ್ದಾರೆ, ಆದರೆ ಆ ನಂಬಿಕೆಯು ಜೀವನದ ಅತ್ಯಂತ ಕೆಳಮಟ್ಟದಲ್ಲಿದೆ. ಆ ನಂಬಿಕೆಯು ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಥ ಆಯ್ತಾ? ಇದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರಲ್ಲ. ನಾವು ನಂಬಿಕೆ ಇಲ್ಲದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಅವ್ರಿಗೆ ಎಷ್ಟು ನಂಬಿಕೆ ಇದಾರೆ. ಇವಾಗ ನೀವು ಯಾರಾದ್ರೂ 4:15 ಗಂಟೆಗೆ ಎದ್ರೆ ನಿಮ್ಮ ಮನೆಯಲ್ಲಿ ಅವರು ಕೃಷ್ಣ ಪ್ರಜ್ಞೆಲಿ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ ನಿಮ್ಗೆ? ಅವ್ರು ಏನ್ ಹೇಳ್ತಾರೆ? ಬುದ್ಧಿ ಇದೆಯಾ ಅಂತ ಕೇಳ್ತಾರೆ ಅಲ್ವಾ. 4:15 ಗಂಟೆಗೆ ಎದ್ದು ಇದೇನ್ ಇದನ್ನ ಹೇಳ್ಕೊಂಡು ಕುತ್ಕೊಂಡಿದೀರಾ ಅಂತ ಹೇಳ್ತಾರೆ ಅಲ್ವಾ. ಅವ್ರಿಗೆ ಅದು ನಂಬಿಕೆ ಇದೆ, ಅವ್ರು ಏನ್ ಮಾಡ್ತಿದ್ದಾರೆ ಅದು ಸರಿ ಇದೆ ಅಂತ ನಂಬಿಕೆ ಇದೆ ಅಲ್ವಾ. ಆದ್ರೆ ಇಲ್ಲಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದಾರೆ, ನಮ್ಗೆ ಇಲ್ಲಿ ಗುರುಗಳು ಹೇಳ್ತಾ ಇದಾರೆ. ಸೊ ಅದು ನಮ್ಗೆ ನಂಬಿಕೆ ಇಟ್ಕೊಂಡಿದಾರೋ ಅದನ್ನ ಅವರು ಅದೇ ನಂಬಿಕೆಯಲ್ಲಿ ಅವರು ಜೀವನವನ್ನ ಮಾಡಿದ್ರೆ ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಅದು ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಅಲ್ವಾ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು. ಸೊ ನಮ್ಗೆ ಇವಾಗ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ನಮ್ಗೆ ನಂಬಿಕೆ ಇಲ್ದಲೆ ಯಾವುದೇ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಆ ನಂಬಿಕೆಯಿಂದ ಕೆಲಸ ಮಾಡ್ಬೇಕಾದ್ರೆ ನಾವು ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದಾರೆ, ನಮ್ಮ ಗುರುಗಳು ಏನ್ ಹೇಳಿದಾರೆ, ನಮ್ಮ ಸಾಧುಗಳು ಏನ್ ಹೇಳಿದಾರೋ ಅದಕ್ಕನುಗುಣವಾಗಿ ನಾವು ನಮ್ಮ ಕರ್ಮವನ್ನ ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಅವಾಗಷ್ಟೇ ನಾವು ಆ ಆತ್ಮ ಸಾಕ್ಷಾತ್ಕಾರವನ್ನ ನಾವು ಪಡ್ಕೋಬಹುದು, ಈ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋಬಹುದು. ಅದಕ್ಕೋಸ್ಕರ ಗುರು ಸಾಧು ಶಾಸ್ತ್ರ ಇವರನ್ನ ನಾವು ಅನುಸರಿಸ್ಬೇಕು. ಅಂಧಶ್ರದ್ಧೆಯಿಂದ ನಾವು ಮಾಡ್ಕೂಡ್ದು. ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಅಥವಾ ಇನ್ಯಾರೋ ಒಬ್ರು ನನಗೆ ಪರಿಚಯ ಇರೋರು ಹೇಳಿದ್ರು ಅಥವಾ ನಮ್ಮ ತಾತ ಮುತ್ತಾತಂದ್ರು ಇದೇ ಮಾಡ್ಕೊಂಡ್ ಬಂದಿದ್ರೆ ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಅಂಧಶ್ರದ್ಧೆಯಿಂದ ನಾವು ಯಾವ್ದನ್ನು ಆಚರಣೆ ಮಾಡಬಾರ್ದು. ಸೊ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರೋ ಜ್ಞಾನ ಏನ್ ಹೇಳ್ತಾ ಇದೆ, ಸೊ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು ಸಾಧುಗಳು ಮತ್ತೆ ಈ ಶಾಸ್ತ್ರ ಭಗವಂತನಿಂದ ಬಂದಿರುವಂತಹ ಈ ಶಾಸ್ತ್ರಗಳೇನಿದೆ ಅದ್ ಏನ್ ಹೇಳ್ತಾರೋ ಅದರ ಅನುಗುಣವಾಗಿ ನಾವು ಜೀವನವನ್ನ ಮಾಡ್ಬೇಕು, ಅದರ ಅನುಗುಣವಾಗಿ ನಾವು ನಂಬಿಕೆಯನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನಾವಿವಾಗ ಗೊತ್ತಿರೋ ಹಾಗೇನೆ ಗಂಡಸರು ಶೇವಿಂಗ್ ಮಾಡ್ಕೊಳ್ಲಿಕ್ಕೆ ಅವರು ಬಾರ್ಬರ್ ಹತ್ರ ಹೋಗ್ತಾರೆ ಅಲ್ವಾ. ಸೊ ಬಾರ್ಬರ್ ಹತ್ರ ಹೋದಾಗ ಅವರು ಕುತ್ತಿಗೆ ತನಕನೂ ಸಹ ಆ ಕತ್ತಿಯನ್ನ ತಗೊಂಡ್ಬಂದಿರ್ತಾರೆ ಅಲ್ವಾ. ಆದ್ರೆ ಅವ್ರಿಗೆ ಏನಾದ್ರು ಭಯ ಆಗತ್ತಾ? ಇಲ್ಲ ಮಾತಾಜಿ. ಎಷ್ಟು ನಂಬಿಕೆ ಇದೆ ಅಲ್ವಾ ಅವ್ರಿಗೆ. ನನ್ನನ್ನ ಸಾಯಿಸೋದಿಲ್ಲ ಈ ವ್ಯಕ್ತಿ ಏನು ಕೈಗೆ ನಾನು ಮುಖವನ್ನ ಕೊಡ್ತಾ ಇದೀನಿ, ಅದು ಹೋಗ್ಲಿ ಆ ಕೈಯಲ್ಲಿ ಏನಿದೆ ಚಾಕು ಇದೆ ಅಲ್ವಾ, ಆ ಚಾಕುವಿಂದ ಅವನು ಸಾಯಿಸ್ಬೋದು. ಕುತ್ತಿಗೆ ಹತ್ರ ಅವನು ತಗೊಂಡ್ ಹೋಗ್ತಾನೆ. ಆದ್ರೂ ಸಹ ಎಷ್ಟು ನಂಬಿಕೆ ಇದೆ ಅಂತಂದ್ರೆ ಈ ಬಾರ್ಬರಿಂದ ನನ್ಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ನನ್ನ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ನಂಬಿಕೆಯನ್ನ ನಾವ್ ಇಟ್ಕೊಂಡಿರ್ತೀವಿ. ಅದೇ ತರ ನಾವ್ ಇವಾಗ ಏರೋಪ್ಲೇನ್ ಅಲ್ಲಿ ಹೋದಾಗ ನಮ್ಗೆ ಆ ಪೈಲಟ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅಲ್ವಾ. ಸೊ ಆದ್ರೂ ಸಹ ಇವನು ಸುರಕ್ಷಿತವಾಗಿ ನಾನು ಹೋಗೋ ಜಾಗಕ್ಕೆ ನನ್ನ ಮುಟ್ಟಿಸ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಅಲ್ವಾ. ಮತ್ತೆ ಅದೇ ತರ ನಮ್ಗೆ ಇವಾಗ ಯಾವ್ದೋ ಒಂದು ಗೊತ್ತಿಲ್ಲದೆ ಇರುವಂತ ಜಾಗಕ್ಕೆ ಹೋದಾಗ ನಾವ್ ಏನ್ ಮಾಡ್ತೀವಿ, ಯಾರನ್ನಾದ್ರೂ ಅಡ್ರೆಸ್ ಕೇಳ್ತೀವಿ, ಎಲ್ಲಿಗೆ ಹೋಗ್ಬೇಕು, ನಾನು ಇಲ್ಲಿ ಈ ಜಾಗಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಹೇಗ್ ಹೋಗ್ಬೇಕಂದ್ರೆ ಅವ್ರು ಏನ್ ಹೇಳ್ತಾರೆ, ಈ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನೋಡಿ ನಮ್ಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ, ಮೂರನೇವರು, ಆದ್ರೂ ಸಹ ಅವ್ರ ಮಾತ್ರ ನಂಬಿಕೆ ಇಟ್ಕೊಂಡಿದೀವಿ. ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವಿ. ನಂಬಿಕೆ ಅನ್ನೋದೇ ಇಲ್ಲ ಅಂದ್ರೆ ನಾವು ಜೀವನವನ್ನ ನಡೆಸ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದೇ ತರನೇ ನಮ್ಗೆ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸೊ ನಾವು ಇವಾಗ ಈ ನಂಬಿಕೆ ಯಾವ ತರ ನಾವು ಇಟ್ಕೊಂಡಿದೀವಿ ಅದು 3 ಗುಣದಲ್ಲಿ ಇರುತ್ತೆ. ಸೊ ನಾವ್ ಅದನ್ನ ತಮೋ ಗುಣದಲ್ಲಿರುವಂತಹ ನಂಬಿಕೆನ ನಾವು ರಜೋಗುಣಕ್ಕೆ ಏರಿಸ್ಕೊಂಡು ರಜೋಗುಣದಲ್ಲಿರುವ ನಂಬಿಕೆನ ಸತ್ವಗುಣಕ್ಕೆ ಏರಿಸ್ಕೊಂಡ್ರೆ ಅಷ್ಟೇ ನಮ್ಗೆ ಆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ನಾನು ಇವಾಗ ಹೌದು ನಾನು ಹಿಂದಿನ ಜನ್ಮದಲ್ಲಿ ತಮೋ ಗುಣದಲ್ಲಿ ಜೀವನ ಮಾಡಿ ನಾನು ತಮೋ ಗುಣದಲ್ಲೇ ಹುಟ್ಟುಬಿಟ್ಟಿದೀನಿ, ಹಾಗೆ ನನ್ನ ಜೀವನ ಮಾಡಿ ಈ ಜನ್ಮವನ್ನ ಮುಗಿಸ್ಬೇಕು ಅಂತ ಇಲ್ಲ, ಅದು ಫಿಕ್ಸ್ ಇಲ್ಲ. ನಾವ್ ಅದನ್ನ ಬದಲಾಯಿಸ್ಕೋಬಹುದು. ತಮೋ ಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ ಬಂದು ನಮ್ಮ ಜೀವನವನ್ನ ಉದ್ಧಾರ ಮಾಡ್ಕೋಬಹುದು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಹೇಳಿ ನಮ್ಗೆ ಹೇಳ್ತಾ ಇದಾರೆ. ಸೊ ಇದು ಹೇಗೆ ಸಾಧ್ಯ ಆಗತ್ತೆ, ತಮೋ ಗುಣದಿಂದ ನಾವು ಸತ್ವಗುಣಕ್ಕೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ,
ಆಧ್ಯಾತ್ಮಿಕ ಗುರುವಿನ ಸಂಪರ್ಕಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಆಗತ್ತೆ ಅಲ್ವಾ. ನಮ್ಗೆ ಗೊತ್ತಿಲ್ಲ, ನಾವೆಲ್ಲನೂ ಸಹ ಕಬ್ಬಿಣ ತರ ಇದೀವಿ ಅಲ್ವಾ. ಕಬ್ಬಿಣದ ಒಂದು ಅಂಶದಲ್ಲಿ ಇದ್ಕೊಂಡು ನಾವು ಈ ಸಾಗರವನ್ನ ಈಜ್ಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚನೆಯನ್ನ ಮಾಡ್ತಾ ಇದೀವಿ. ಭವ ಸಾಗರ ಅಂತ ನಾವೇನ್ ಹೇಳ್ತಾ ಇದೀವಿ ಅದನ್ನ ದಾಟ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಅಲ್ವಾ. ಸೊ ಇವಾಗ ಕಬ್ಬಿಣವನ್ನ ನೀರಲ್ಲಿ ಹಾಕಿದ್ರೆ ಏನಾಗತ್ತೆ? ಅದು ಮುಳುಗುತ್ತೆ ಮಾತಾಜಿ. ಮುಳುಗೋಗುತ್ತೆ ಅಲ್ವಾ. ಕಬ್ಬಿಣವನ್ನ ನೀರಲ್ಲಿ ಹಾಕಿದ್ರೆ ಮುಳುಗೋಗುತ್ತೆ, ಅದು ದಾಟ್ಲಿಕ್ಕೆ ಆಗೋದಿಲ್ಲ ಅದು ಅಲ್ವಾ. ಸಮುದ್ರವನ್ನ ದಾಟ್ಲಿಕ್ಕೆ ಆಗುತ್ತೆ, ಅದು ಕೆಳಗಡೆ ಹೋಗಿ ಅದು ಕುತ್ಕೊಳ್ಳುತ್ತೆ, ಅದು ಸಿಂಕ್ ಆಗೋಗ್ಬಿಡುತ್ತೆ ಅಲ್ವಾ, ಮುಳುಗೋಗುತ್ತೆ. ಇವಾಗ ಹಾಗಾದ್ರೆ ಹೇಗೆ ಆ ಕಬ್ಬಿಣ ಹೇಗೆ ಆ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ? ಈ ಭವ ಸಾಗರ ಅಂತ ಹೇಳ್ಬಿಟ್ಟು ನಾವ್ ಏನ್ ಅಂತ ಇದೀವೋ ಅಂತಹ ಒಂದು ಸಾಗರವನ್ನ ಕಬ್ಬಿಣದ ಒಂದು ಅಂಶ ಇಟ್ಕೊಂಡಿರುವಂತಹ ನಾವು ಹೇಗೆ ಅದನ್ನ ದಾಟ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದು ತೇಲೋ ಒಂದು ಸ್ವಭಾವ ಬೆಳೆಸ್ಕೊಂಡಾಗ ಅದು ದಾಟಕ್ ಸಾಧ್ಯ ಆಗುತ್ತೆ ಮತ್ತೆ. ಅದು ತೇಲ್ಬೇಕು. ತೇಲಕ್ ಹೇಗ್ ಸಾಧ್ಯ? ಕಬ್ಬಿಣಕ್ಕೆ ತೇಲಿಕ್ಕೆ ಸಾಧ್ಯ ಆಗತ್ತಾ? ಏನ್ ಮಾಡಿದ್ರೆ ಅದು ತೇಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಒಂದು ಮರದ ಸಂಪರ್ಕಕ್ಕೆ ಬರ್ಬೇಕು ಆ ಕಬ್ಬಿಣ ಅಲ್ವಾ. ಸೊ ಮರದ ಸಂಪರ್ಕಕ್ಕೆ ಆ ಕಬ್ಬಿಣ ಬಂದಾಗ ಆ ಮುಳುಗುವಂತಹ ಒಂದು ಗುಣ ಇರುವಂತಹ ಕಬ್ಬಿಣವೂ ಸಹ ಆ ಮರದ ತೇಲುವಂತಹ ಗುಣ ಇರುವಂತಹ ಆ ಮರದ ಸಂಪರ್ಕಕ್ಕೆ ಬಂದಿದ ತಕ್ಷಣ ಏನಾಗತ್ತೆ? ಆ ಕಬ್ಬಿಣ ಅದು ತೇಲಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಇವಾಗ ಆ ತೇಲಕ್ಕೆ ಶಕ್ತಿ ಇರುವಂತವ್ರು ಯಾರಿದ್ದಾರೆ? ಈ ಭವಸಾಗರವನ್ನ ಆರಾಮಾಗಿ ತೇಲಲಿಕ್ಕೆ ಸಾಧ್ಯ ಇರೋವಂತವ್ರು ಯಾರಿದ್ದಾರೆ? ಈಗ ಆಧ್ಯಾತ್ಮಿಕ ಗುರುಗಳಿದ್ದಾರೆ ಅಲ್ವಾ. ಅದಕ್ಕೆ ನಾವ್ ಇವಾಗ ಆಧ್ಯಾತ್ಮಿಕ ಗುರುವಿನ ಸಂಪರ್ಕಕ್ಕೆ ಬಂದ್ರೆ ಏನಾಗುತ್ತೆ? ನಾವು ಈ ತಮೋ ಗುಣದಿಂದ ನಾವು ಆ ಸತ್ವಗುಣಕ್ಕೆ ಬಂದ್ರೆ ಅಷ್ಟೇನೆ ನಾವು ಏನು ಈ ಭವಸಾಗರವನ್ನ ದಾಟ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಅಲ್ಲ. ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಸುಲಭವಾದ ಮಾರ್ಗ ಈ ಕಲಿಯುಗದಲ್ಲಿ ಯಾವ್ದು ಅಂತ ನಾವು ತಿಳ್ಕೊಂಡಿದೀವಿ? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು ಅಲ್ವಾ. ಅವಾಗ ನಮ್ಮ ಈ ಜನ್ಮ ಸಾರ್ಥಕ ಆಗುತ್ತೆ. ಸೊ ನಾವ್ ಇವಾಗ ಆ ಒಂದು ಹಂತಕ್ಕೆ ಬರ್ಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನವನ್ನ ನಾವು ಪಡಿಬೇಕಾಗತ್ತೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಆ ಪ್ರಭುಪಾದ್ರು ಹೇಳ್ತಾ ಇದಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಜೀವನದ ಪರಮ ಗುರಿ ಏನಂತ ನಾವು ತಿಳ್ಕೊಂಡಿದೀವಿ. ಪರಮ ಗುರಿ ಏನು? ಭಗವದ್ಧಾಮಕ್ಕೆ ಹಿಂದಿರುಗುವುದು. ಭಗವದ್ಧಾಮಕ್ಕೆ ಬ್ಯಾಕ್ ಟು ಗಾಡ್ ಹೆಡ್ ಮಾತಾಜಿ. ನಾವು ಮುಖತಃ ನಾವು ಅನುಭವಿಸ್ಬೇಕು ಅನ್ನೋದು ನಮಗೆ ಇರುದು ಅಲ್ವಾ ಗುರಿ. ಸೊ ಅದಕ್ಕೆ ಇವಾಗ 9 ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಅವಾಗ ಕಟ್ ಆಗುತ್ತೆ ಮಾತಾಜಿ. ಮಾತಾಜಿ ತುಂಬಾ ಬ್ರೇಕ್ ಆಗ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇಲ್ಲ. ತುಂಬಾ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಆಗ್ಲೇ ನೀವ್ ಹೇಳಿದ್ದು ಕೇಳಿಸ್ಲಿಲ್ಲ ಮಾತಾಜಿ. 9 ಹಂತ ಕೇಳಿಸ್ಲಿಲ್ಲ. ಇವಾಗ ಏನಾದ್ರು ಇದ್ರೆ ಹೇಳಿ ಆಗ್ತಾರೆ. ಎಕೋ ಆಗ್ತಾ ಇದೆ ಮಾತಾಜಿ. ಇವಾಗ ಕೇಳಿಸ್ತಾ ಇದ್ಯಾ? ಈಗ ಕೇಳಿಸ್ತಾ ಇದೆ. ಓಕೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಭಗವಂತನ ಪಾದ ಕಮಲವನ್ನ ನಾವು ತಲುಪಬೇಕು ಅಂತಂದ್ರೆ ಆ ಭಗವಂತನ ಆ ಪ್ರೇಮವನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ಅದಕ್ಕೆ 9 ಹಂತಗಳಿದೆ ಅಲ್ವಾ. ಆ 9 ಹಂತಗಳು ಎಲ್ಲರಿಗೂ ಗೊತ್ತಿದೆ. ಯಾರಾದ್ರೂ ಹೇಳ್ತೀರಾ ಆ 9 ಹಂತಗಳು ಯಾವ್ದು ಅಂತ? ಭಜನೆ, ಕ್ರಿಯ, ಅನರ್ಥ ನಿವೃತ್ತಿ, ಆಸಕ್ತಿ, ರುಚಿ, ನಿಷ್ಠ, ಆಸಕ್ತಿ, ರುಚಿ, ಪ್ರೇಮ. ನಿಷ್ಠೆ, ಭಾವ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ. ಈ 9 ಹಂತಗಳಿದೆ. ಇದು ಎಲ್ಲಿಂದ ಶುರುವಾಗ್ತಾ ಇದೆ? ಯಾವ ಹಂತದಿಂದ? ಮೊದಲನೇ ಮೆಟ್ಲು ಯಾವ್ದು ಇದ್ರಲ್ಲಿ? ನೋಡಿ, ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾನು ಇವಾಗ ತಮೋಗುಣದ ಶ್ರದ್ಧೆಯನ್ನ ಇಟ್ಕೊಂಡ್ರೆ ನಾನು ಈ 9 ಮೆಟ್ಟಿಲುಗಳನ್ನ ಏರ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಅಲ್ವಾ. ಸೊ ನೋಡಿ, ಇವಾಗ ನಮ್ಗೆಲ್ಲ ಶ್ರದ್ಧೆ ಇರೋದ್ರಿಂದ ನೀವು ಇವಾಗ ಭಕ್ತಿ ಶಾಸ್ತ್ರ ತನಕ ಬಂದಿದ್ದೀರಾ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಮುಗಿಸ್ಕೊಂಡು ಇವಾಗ ಭಕ್ತಿ ಶಾಸ್ತ್ರ ತನಕ ಬಂದಿದ್ದೀರಾ. ಅಂದ್ರೆ ನಿಮ್ಗೆ ಶ್ರದ್ಧೆ ಇರೋದ್ರಿಂದ ನೀವು ಈ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ. ಸೊ ಶ್ರದ್ಧೆ ಇರೋದ್ರಿಂದ ನೀವು ಇವಾಗ ಸಾಧು ಸಂಘವನ್ನ ಮಾಡ್ತಾ ಇದ್ದೀರಾ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಹರಟೆ ಹೊಡಿತಾ ಇದೀವ. ಸೊ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಥವಾ ಈ ಒಡವೆ ಅದೆಲ್ಲ ನಾವು ಮಾತಾಡ್ತಾ ಇದೀವ? ಭಜನ ಕ್ರಿಯೆನ ನಾವು ಮಾಡ್ತಾ ಇದೀವಿ. ಇದು 3 ಮಾಡಿದ್ರೆ ಏನಾಗುತ್ತೆ? ನಮ್ಮಲ್ಲಿರುವ ಅನರ್ಥಗಳೆಲ್ಲ ನಿವೃತ್ತಿ ಆಗತ್ತೆ ಅಲ್ವಾ. ನಮ್ಮ ಹೃದಯ ಪರಿಶುದ್ಧವಾಗತ್ತೆ. ಅವಾಗ ಏನಾಗುತ್ತೆ? ನಮ್ಗೆ ಈ ಭಕ್ತಿಯಲ್ಲಿ ನಮ್ಗೆ ನಿಶ್ಚಯ ಬರುತ್ತೆ ಅಲ್ವಾ. ಈಗ ನಮ್ದು ಕೋಮಲ ಶ್ರದ್ಧೆ ಅಲ್ವಾ. ಇವಾಗ ಯಾರಾದ್ರೂ ಬಂದ್ಬಿಟ್ಟು ಇದೇನಿದ್ ನಿನ್ ಬುದ್ಧಿ ಇದ್ಯಾ, ನೀನು ನಿನ್ನ ಈ ಅಮೂಲ್ಯವಾದ ಸಮಯವನ್ನ ನೀನ್ ಇಲ್ಲಿ ವ್ಯರ್ಥ ಮಾಡ್ತಾ ಇದ್ಯಾ, ಇಲ್ಲಿ ಏನೋ ಭಜನೆ ಮಾಡ್ಕೊಂಡು ಕುತ್ಕೊಂಡಿದ್ಯಾ, ನೀನ್ ಬಾ ಇಲ್ಲಿ, ನಿನಗೆ ಇಲ್ಲಿ ಎಷ್ಟು ಹಣ ಸಿಗುತ್ತೆ ನೀನು ಈ ಕೆಲಸ ಮಾಡಿದ್ರೆ, ಅಥವಾ ಇವಾಗ ಏನೋ ಒಂದು ಸೇಲ್ ಇದೆ, ಈ ಸೇಲಲ್ಲಿ ನೀನ್ ತಗೊಂಡ್ರೆ ನಿನಗೆ ತುಂಬಾ
ಏನು ಹಣ ಉಳಿಸ್ಬೋದು ಬಾ ಅಂತಂದ್ರೆ ಇವಾಗ ನಾವೇನ್ ಮಾಡ್ತೀವಿ, ಹೋಗ್ತೀವಾ ಅಥವಾ ಇಲ್ಲೇ ಇರ್ತೀವಾ? ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಹೋಗಲ್ಲ ಮಾತಾಜಿ. ಅಲ್ವಾ? ಇವಾಗ ಅಂದ್ರೆ ಏನರ್ಥ, ನಿಷ್ಠೆ ಬಂದಿದೆ ನಮ್ಗೆ ಇಲ್ಲಿ ಅಲ್ವಾ? ನಮ್ಗೆ ಇವಾಗ ಆಳವಾಗಿದೆ ಅದು. ನಮ್ಗೆ ಇವಾಗ ಕೊತ್ತಂಬರಿ ಗಿಡನ ನಾವು ಈಸಿಯಾಗಿ ಕಿತ್ ಬಿಡ್ಬೋದು. ಅದೇ ಒಂದು ಮಾವಿನ ಮರವನ್ನ ನಾವು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಇವಾಗ ಆ ನಿಷ್ಠೆ ಒಂದು ಹಂತಕ್ಕೆ ಬರ್ತೀವಿ. ಯಾರು ಏನ್ ಹೇಳಿದ್ರು ಸಹ ನಮ್ಗೆ ಇವಾಗ ಗೊತ್ತಾಗೋಗಿದೆ ಯಾವ್ದು ಸರಿ ಯಾವ್ದು ತಪ್ಪು, ನಾವು ನಮ್ಮ ಜೀವನವನ್ನ ಯಾವ ದಿಕ್ಕಿನ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕಂತ ನಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ ಈಗ ನಾವು ಎಲ್ಲವನ್ನ ನಾವು ಗುರುಗಳು ಹೇಳಿದರೆ ಅಂತ ನಾವು ಮಾಡ್ತಾ ಇದೀವಿ. ನಮ್ಗೆ ರುಚಿ ಇಲ್ಲ ಅಲ್ವಾ? ಕೃಷ್ಣನನ್ನ ಪ್ರೀತಿಸಿ ಅಂದ್ರೆ ನಮ್ಗೆ ಇವಾಗ ಬರ್ತಾ ಇಲ್ಲ ಅದು ಅಲ್ವಾ? ನಮ್ಗೆ ಇದನ್ನೆಲ್ಲ ನಾವು ಈ ಅನರ್ಥ ನಿವೃತ್ತಿ ಹಂತಕ್ಕೆ ಬಂದು ನಾವು ನಿಷ್ಠೆಗೆ ಬಂದಾಗ ನಮ್ಗೆ ರುಚಿ ಬರುತ್ತೆ ಅಲ್ವಾ? ನಮ್ಗೆ ರುಚಿ ಬಂದಾಗ ಏನ್ ಅನ್ಸುತ್ತೆ, ಇನ್ನ ಹೆಚ್ಚು ಮಾಡ್ಬೇಕು ಅನ್ಸುತ್ತೆ. ನಾವ್ ಇವಾಗ ಅಲಾರಾಮ್ ಇಟ್ಕೊಳೋದ್ ಏನ್ ಬೇಡ, ತಾನೇ ನಾವ್ ಎದ್ದೋಳ್ತೀವಿ ಅಲ್ವಾ? ಗುರುಗಳ ಒತ್ತಾಯ ಪೂರ್ವಕವಾಗಿ ನಾವೇನು ಮಾಡೋದ್ ಬೇಕಾಗಿಲ್ಲ. ಇವಾಗ ನಾವೇ ಅದರ ರುಚಿ ಗೊತ್ತಾಗೋಗಿದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ಆಸಕ್ತಿ ಬರುತ್ತೆ. ಈಗ ನಾವು ಗುರುಗಳು ಏನ್ ಹೇಳಿದ್ರು ಅದನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಇವಾಗ ಆಸಕ್ತಿ ಬಂದಾಗ ನಾವ್ ಏನ್ ಮಾಡ್ತೀವಿ, ಗುರುಗಳನ್ನ ಕೇಳ್ತೀವಿ. ಗುರುಗಳೇ, ನಾನು ಇವಾಗ ಏಕಾದಶಿ ವ್ರತ ಮಾಡ್ತಾ ಇದೀನಿ, ಇನ್ನೇನಾದ್ರೂ ಮಾಡ್ಬೇಕಾ? ನಾನು ಇವಾಗ ಇನ್ನ ಮುಂದುವರಿಬೇಕು ಅಂತಂದ್ರೆ ಇನ್ನ ಏನಾದ್ರು ಮಾಡಾಗಿದ್ರೆ ಹೇಳಿ, ನಾನು ಅದನ್ನು ಮಾಡ್ತೀನಿ. ಚಾತುರ್ಮಾಸ ವ್ರತ ಮಾಡ್ಬೇಕಾ? ಅದನ್ನು ನಾನು ಮಾಡ್ತೀನಿ. ಅಥವಾ ಇನ್ನೇನೋ ಭೀಷ್ಮ ಪಂಚಕ ಮಾಡ್ಬೇಕಾ? ಅದನ್ನು ಮಾಡ್ತೀನಿ. ಅಥವಾ ಇನ್ನೇನಾದ್ರೂ ಇದ್ಯಾ ಹೇಳಿ, ನಾನು ಇನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಅಲ್ವಾ? ನಾನು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾ ಅಥವಾ ಇನ್ನೇನೋ ಸೇವೆ ಮಾಡ್ಬೇಕಾ? ಹೇಳಿ ಅಂತ ಹೇಳ್ಬಿಟ್ಟು ನಾವ್ ಕೇಳ್ಕೊತೀವಿ. ಅಂದ್ರೆ ನಮ್ಗೆ ಅವಾಗಲ್ಲಿ ಆಸಕ್ತಿ ಬಂದಿದೆ ಅಂತ ಅಲ್ವಾ? ನಾವ್ ಇವಾಗ ಇದನ್ನೆಲ್ಲ ನಾವು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದೀವಿ ಅಲ್ವಾ? ನಮ್ಗೆ ಆ ಭಾವನಾ ಪೂರ್ವಕವಾಗಿ ಮಾಡ್ತಾ ಇಲ್ಲ. ಯಾವಾಗ ನಾವು ಇದ್ರಲ್ಲಿ ಭಕ್ತಿಲಿ ಮುಂದುವರಿತೀವಾಗ ನಾವ್ ಎಲ್ಲವನ್ನು ಭಾವನಾ ಪೂರ್ವಕವಾಗಿ ಮಾಡ್ತೀವಿ ಅಲ್ವಾ? ಇವಾಗ ನಾವು ಒಂದು ಮಗುವನ್ನ ನಾವ್ ಹೇಗೆ ನೋಡ್ಕೋತೀವಿ ಅಲ್ವಾ? ಎಷ್ಟು ಭಾವನೆಯಿಂದ ನಾವು ನೋಡ್ಕೋತೀವಿ ಅಲ್ವಾ? ಇವಾಗ ಅದೇ ಯಾರೋ ಒಬ್ರು ಮೂರನೇವ್ರು ಬಂದಾಗ ಅವ್ರಿಗೂ ಊಟ ಬಡಿಸ್ತೀವಿ. ಆದ್ರೆ ನಮ್ಮ ಮಗುವಿಗೆ ಊಟ ಬಡಿಸೋದಕ್ಕೂ ಅಥವಾ ಮೂರನೇ ವ್ಯಕ್ತಿಗೆ ನಾವು ಊಟವನ್ನ ಬಡಿಸ್ಲಿಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ನಾವ್ ಇವಾಗ ನಮ್ಮ ಮಗುವಿಗೆ ಹೇಗೆ ಆ ಭಾವನೆಯಿಂದ ಆ ಪ್ರೀತಿಯಿಂದ ನಾವು ಎಲ್ಲವನ್ನ ಮಾಡ್ತೀವಿ ಸೇವೆಯನ್ನ, ಅದೇ ತರ ನಾವು ಭಗವಂತನಿಗೆ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ಆವಾಗ ನಮ್ಗೆ ಏನಾಗತ್ತೆ, ಈಗ ನಾವು ಬರೇ ನಾವು ಪ್ರೀತಿಸ್ತಾ ಇದೀವಿ ಅಲ್ವಾ? ಭಗವಂತನ ಪ್ರೇಮವನ್ನ ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಆ ಪ್ರೇಮದ ಹಂತವನ್ನ ನಾವು ತಲುಪಿದಾಗ ಆ ಭಗವಂತನ ಪ್ರೇಮವನ್ನ ಸಹ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ನಾವು ಭಗವಂತನ ಪ್ರೇಮವನ್ನ ನಾವು 5 ರಸಗಳಲ್ಲಿ ನಾವು ಅನುಭವಿಸ್ಬೋದು ಅಲ್ವಾ? ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸ. ಈ 5 ರಸದಲ್ಲಿ ನಮ್ಗೆ ಯಾವ್ದು ರಸದಲ್ಲಿ ಇಷ್ಟ ಇದೆಯೋ ಆ ರಸದಲ್ಲಿ ನಮ್ಗೆ ಭಗವಂತ ನಮ್ಗೆ ಆ ಪ್ರೇಮವನ್ನ ಕೊಡ್ತಾರೆ ಅಲ್ವಾ? ಇದು ನಮ್ಮ ಜೀವನದ ಪರಿಪೂರ್ಣತೆ. ನಾವ್ ಇದನ್ನ ನೋಡಿದ್ರೆ, ಈ 9 ಮೆಟ್ಟಿಲುಗಳನ್ನ ನೋಡಿದ್ರೆ ಅದೆಲ್ಲಪ್ಪ ಶುರುವಾಯ್ತು ಅಂತ ನೋಡಿದ್ರೆ ಶ್ರದ್ಧೆ ಅಲ್ವಾ? ನಮ್ಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ನಮ್ಗೆ ಅದು ಯಾವ್ದು ಗುರಿ ಇರೋದು ನಮ್ಗೆ ಇವಾಗ ಏನೂ ಗೊತ್ತಾಗ್ತಾ ಇಲ್ಲ. ನಮ್ಗೆ ಸದ್ಯಕ್ಕೆ ನಮ್ಗೆ ಅದರ ಏನು ಇದನ್ನೆಲ್ಲ ನಡ್ಕೊಂಡು ಹೋದ್ರೆ, ಇವಾಗ ನಮ್ಗೆ ಹೇಳಿದರೆ ಗುರುಗಳು ಈ 4 ಪಾಲಿಸ್ಬೇಕು, ಈ 4 ಪಾಲಿಸ್ಬಾರ್ದು ಅಂತ ಹೇಳಿದಾರೆ. ಇದನ್ನೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಕೃಷ್ಣ ಪ್ರೇಮ ಮುಂದೆ ಯಾವತ್ತೋ ಒಂದ್ ದಿವಸ ಸಿಗುತ್ತೆ. ಆದ್ರೆ ತಕ್ಷಣಕ್ಕೆ ನಮ್ಗೆ ಇಲ್ಲಿ ಏನೂ ಅದರ ಫಲ ಸಿಗ್ತಾ ಇಲ್ಲ. ಆದ್ರೂ ಸಹ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ. ನಂಬಿಕೆ ಇಟ್ಕೊಂಡು ನಮ್ಗೆ ನಮ್ಮ ಗುರುಗಳು ಹೇಳಿದ್ದಾರೆ, ಸಾಧುಗಳು ಹೇಳಿದ್ದಾರೆ, ನಮ್ಮ ಧರ್ಮ ಗ್ರಂಥಗಳು ಹೇಳಿದ್ರೆ ನಾವ್ ಈ ದಾರಿಯಲ್ಲಿ ನಡೆದ್ರೆ ನಮ್ಗೆ ಅಲ್ಲಿ ಏನು ನಾವು ಅದರ ಗುರಿನ ತಲುಪ್ತೀವಿ ಅಂತ ನಾವ್ ನೋಡಿದ್ವಿ ಅಲ್ವಾ? ಈಗ ನಮ್ಗೆ ಅಂದ್ರೆ ಪೈಲಟ್ ನಮ್ಗೆ ಯಾರಂತಾನೆ ಗೊತ್ತಿಲ್ಲ. ಆದ್ರೂ ಸಹ ನಮ್ಗೆ ಆ ಫ್ಲೈಟ್ ಅಲ್ಲಿ ಕುತ್ಕೋತೀವಿ. ನಮ್ಗೆ ಎಷ್ಟು ನಂಬಿಕೆ ಇದೆ, ಯಾಕೆಂದ್ರೆ ಆ ಫ್ಲೈಟ್ ಅನ್ನ ಎಷ್ಟೊಂದ್ ಜನ ಉಪಯೋಗಿಸಿದ್ದಾರೆ. ಆ ಫ್ಲೈಟ್ ಅನ್ನ ಉಪಯೋಗಿಸ್ಕೊಂಡು ಅವರು ಗುರಿಯನ್ನ ತಲುಪಿದ್ದಾರೆ ಅಲ್ವಾ? ಮತ್ತೆ ಈ ಬಾರ್ಬರ್ ಶಾಪ್ಗೆ ಹೋಗಿದ್ದಾರೆ, ಅಲ್ಲಿ ಅವ್ರಿಗೆ ಯಾವುದೇ ಒಂದು ಪ್ರಾಣಕ್ಕೆ ಹಾನಿ ಆಗಿಲ್ಲ ಅಲ್ವಾ? ಮತ್ತೆ ಇಲ್ಲಿ ಯಾರೋ ಒಬ್ರು ಹಿಂಗೆ ಡೈರೆಕ್ಷನ್ ಅನ್ನ ತೋರ್ಸಿದ್ರೆ ಆ ಡೈರೆಕ್ಷನ್ ಅನ್ನ ಅನುಸರಿಸ್ಕೊಂಡು ಹೋದ್ರೆ ನಾವು ಗುರಿಯನ್ನ ತಲುಪಿದೀವಿ. ಇದೆಲ್ಲನೂ ಸಹ ನಮ್ಗೆ ಗೊತ್ತಿದೆ ಅಲ್ವಾ? ಅಂದ್ರೆ ನಾವು ಅದ್ರ ಮೇಲೆ ನಂಬಿಕೆಯನ್ನ ಇಟ್ಟಿರೋದ್ರಿಂದ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ತರ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆ ಕೃಷ್ಣನ ಲೋಕ ಒಂದಿದ್ಯಾ, ಆ ಕೃಷ್ಣನ ಲೋಕಕ್ಕೆ ಹೋಗ್ತೀವಾ, ಕೃಷ್ಣನ ಪ್ರೇಮವನ್ನ ಪಡಿತೀವಾ ನಮ್ಗೆ ಗೊತ್ತಿಲ್ಲ. ಆದ್ರೂ ಸಹ ನಾವು ನಂಬಿಕೆ ಇಟ್ಕೊಂಡು ನಾವು ಈ ದಾರಿಯಲ್ಲಿ ನಾವು ನಡೀತಾ ಇದೀವಿ. ಸೊ ನಮ್ಗೆ ಕಾಣದ ಯಾವುದೋ ಒಂದನ್ನು ಪಡಿಲಿಕ್ಕೆ ನಾವು ಮೊದಲನೇ ಹೆಜ್ಜೆಯನ್ನ ಏನನ್ನ ಇಡ್ತೀವೋ ಅದೇ ಶ್ರದ್ಧೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಸೊ ಈ ಶ್ರದ್ಧೆ ಇಲ್ದಲೇ ಇದ್ರೆ ನಾವು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಮೊದಲ ಹೆಜ್ಜೆನ ನಾವು ಸರಿಯಾದ ರೀತಿಯಲ್ಲಿ ಇಟ್ಟಿದೀವಿ. ಅದಕ್ಕೋಸ್ಕರ ನಮ್ಗೆ ಒಂದು ಪ್ರಶ್ನೆನ ಕೇಳ್ತಾರೆ, ಅಂದ್ರೆ ನಿಮ್ಗೆ ತುಂಬಾ ಅದೃಷ್ಟಶಾಲಿಗಳು ಅಂದ್ರೆ ಯಾರಂತ ಅನ್ನಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವೇನ್ ಹೇಳ್ತೀರಾ? ತುಂಬಾ ಅದೃಷ್ಟಶಾಲಿಗಳು ಅಂದ್ರೆ ನಿಮ್ಮ ಪ್ರಕಾರ ಯಾರು ಅಂತ ಅನ್ಸುತ್ತೆ? ಕೃಷ್ಣ ಪ್ರಜ್ಞೆಯಲ್ಲಿರುವವರು. ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೋ ಅವರು ತುಂಬಾ ಅದೃಷ್ಟಶಾಲಿಗಳು ಅಲ್ವಾ? ನೋಡಿ, ನಮ್ಗೆ ಎಂತಹ ಒಂದು ದಾರಿಯಲ್ಲಿ ನಮ್ಗೆ ನಂಬಿಕೆ ಬಂದು ನಾವು ಶ್ರದ್ಧೆಯಿಂದ ನಡ್ಕೊಂಡು ಹೋಗ್ತಾ ಇದೀವಿ ಅಲ್ವಾ? ಸೊ ಯಾರು ತುಂಬಾ ಅದೃಷ್ಟಹೀನರು ಅಂತ ನಿಮ್ಗೆ ಅನ್ಸುತ್ತೆ? ಕೃಷ್ಣ ಪ್ರಜ್ಞೆದಲ್ಲಿ ಇಲ್ಲದವರು. ನಿಮಗ್ ಕೇಳ್ದಂಗೆ. ಆದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಅದೃಷ್ಟಹೀನರು ಯಾರು ಅಂತಂದ್ರೆ
ಕೃಷ್ಣ ಪ್ರಜ್ಞೆಗೆ ಬಂದು ಅದನ್ನ ಯಾರು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳೋದಿಲ್ವೋ, ಯಾರು ಅದನ್ನ ಸೀರಿಯಸ್ ಆಗಿ ತಗೊಳೋದಿಲ್ವೋ ಅವರು ಅದೃಷ್ಟಹೀನರಂತೆ ಅಲ್ವಾ. ನೋಡಿ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಭಕ್ತರು ಅದು ನಿಜ ಮಾತಾಜಿ. ಅಲ್ವಾ? ಗೊತ್ತಿದ್ದು ಏನು ಮಾಡ್ಲಿಲ್ಲ ಅಂತಂದ್ರೆ ಅಲ್ವಾ, ಅವ್ರಿಗೇನ್ ಅದ್ ಪರವಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ ಅಲ್ವಾ, ಅವ್ರಿಗೆ ಅದೃಷ್ಟ ಇಲ್ಲ, ಅವ್ರಿಗೆ ಅಜ್ಞಾತ ಸುಕೃತಿ ಇಲ್ಲ, ಯಾವುದೇ ಒಬ್ಬ ಭಕ್ತನ ಜೊತೆ ಅವರು ಸಂಪರ್ಕಕ್ಕೆ ಬಂದಿಲ್ಲ, ಯಾವುದೇ ಒಂದು ಸುಕೃತಿಯನ್ನ ಮಾಡಿಲ್ಲ, ಅದಕ್ಕೆ ಬಂದಿಲ್ಲ ಕೃಷ್ಣ ಪ್ರಜ್ಞೆಗೆ. ಅವ್ರಿಗಿನ್ನ ಅದೃಷ್ಟಹೀನರು ಯಾರು ಅಂತಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದು ಅದನ್ನ ಉಪಯೋಗಿಸ್ಕೊಂಡಲೆ ಅಲ್ವಾ, ಅವ್ರ ಜೀವನವನ್ನ ಯಾರು ಮುಗಿಸ್ತಾರೋ ಅವರು ಅದೃಷ್ಟಹೀನರು ಅಲ್ವಾ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಅರ್ಧ ಬರ್ಧ ಮಾಡ್ಕೋತೀವಿ ಅನ್ಕೊಳ್ಳಿ, ನಾವ್ ಇವಾಗ ಎಲ್ಲಿಗೆ ಹೋಗ್ತೀವಿ, ಅವಾಗ ಪುಣ್ಯ, ತುಂಬಾ ಪುಣ್ಯ ಬರುತ್ತೆ ನಮ್ಗೆ, ಆಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಜೀವಿತಾವಧಿ 10,000 ವರ್ಷಗಳು. 10,000 ವರ್ಷಗಳಾದ್ಮೇಲೆ ನಾವು ವಾಪಸ್ ಈ ಭೌತಿಕ ಪ್ರಪಂಚಕ್ಕೆ ಬಂದ್ರೆ ಈ ಗೋಲ್ಡನ್ ಪೀರಿಯಡ್ ಅಂತ ಏನ್ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು, ಈ ಕಲಿಯುಗದ ಮೊದಲ 10,000 ವರ್ಷಗಳು ಇದು ಸುವರ್ಣ ಯುಗ, ಇದು ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲಿ ನೀವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ಈ ಕೃಷ್ಣ ಪ್ರಜ್ಞೆನ ಮಾಡಿದ್ರೆ ನೀವು ಗೋಲೋಕ ವೃಂದಾವನಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಶೀಲ ಪ್ರಭುಪಾದರು ಅವರು ನಮ್ಗೆ ಏನೋ ಮಾತನ್ನ ಕೊಟ್ಟಿದ್ದಾರೆ, ನೀವ್ ಇಷ್ಟನ್ನ ಮಾಡಿ, ನಾನು ಏನ್ ಹೇಳಿದ್ರು ಇಷ್ಟನ್ನ ಮಾಡಿ, ನನ್ಗೆ ಜವಾಬ್ದಾರಿ ಬಿಡಿ, ನಾನ್ ನಿಮ್ಮನ್ನ ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತೀನಿ. ಗೋಲೋಕ ವೃಂದಾವನದ ಕಿಲಿ ಕೈ ನನ್ನ ಕೈಯಲ್ಲಿದೆ, ಆ ಬ್ಯಾಕ್ ಡೋರ್ ಇಲ್ಲಿದೆ. ಯಾಕಂದ್ರೆ ನಾವು ಫ್ರಂಟ್ ಡೋರ್ ಇಂದ ಹೋಗುವಂತಹ ಒಂದು ಏನು ಪರ್ಫೆಕ್ಷನ್ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಭುಪಾದರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಇದು 10,000 ವರ್ಷಗಳ ಮಾತ್ರನೇ ಪ್ರಸ್ತುತವಾಗಿರುತ್ತೆ. ಇದು ಏನ್ ಹೇಳ್ತಾ ಇದಾರೆ ಅದು ಸಾಧ್ಯ ಆಗುತ್ತೆ, ಅದಾದ್ಮೇಲೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೋಸ್ಕರನೇ ಸೀರಿಯಸ್ ಆಗಿ ತಗೊಂಡು ಮಾಡಿ 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 ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಗುರುಗಳು ಹೇಳೋದು. ಸೊ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ನಾವು ಸಂಪೂರ್ಣ ಮೆಟ್ಟಿಲನ್ನು ನೋಡದಿದ್ದಾಗ ಪ್ರಭುಜಿ ಹರೇ ಕೃಷ್ಣ, ಈಗ 1,000 ವರ್ಷಗಳು ಮುಗ್ದಿದೆ ಪ್ರಭುಜಿ? 500 years ಆಗಿದೆ ಪ್ರಭುಜಿ. ಚೈತನ್ಯ ಮಹಾಪ್ರಭುಗಳು ಬಂದು 500 ವರ್ಷಗಳಾಗಿದೆ ಅಲ್ಲ ಪ್ರಭುಜಿ? ಹಾ ಪ್ರಭುಜಿ. ಸೊ ಅದಾದ್ಮೇಲೆ ಇವಾಗ 10,000 ವರ್ಷಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪ್ರಭುಜಿ. ಕೃಷ್ಣ ಬಂದ್ ಹೋಗಿ 5,000 ವರ್ಷಗಳಾಗಿದೆ, ಚೈತನ್ಯ ಮಹಾಪ್ರಭುಗಳು ಬಂದ್ ಹೋಗಿ 500 ವರ್ಷಗಳಾಗಿದೆ ಪ್ರಭುಜಿ. ಸೊ ಇವಾಗ ನಾವು ಸಂಪೂರ್ಣ ಮೆಟ್ಟಿಲನ್ನು ನೋಡದಿದ್ದಾಗ ಮೊದಲ ಹೆಜ್ಜೆ ಇಡುವುದನ್ನೇ ನಂಬಿಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನ ನಾವು ಆ ಶ್ರದ್ಧೆಯಿಂದನೇ ನಾವು ಆ ಮಾರ್ಗದಲ್ಲಿ ನಡಿಬೇಕಾಗತ್ತೆ. ಅವಾಗ ನಾವು ಆ ಮೆಟ್ಟಿಲನ್ನ ನಾವು ಮೆಟ್ಟಿಲನ್ನ ಹತ್ತ ನಾವು ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ ಯಾರನ್ನ ಪೂಜಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ದೇವತೆಗಳು, 3 ಕೋಟಿ ದೇವತೆಗಳಿದೆ. ದೇವತಾ ಆರಾಧನೆ ಅಥವಾ ಆ ಧರ್ಮದವರು ಆ ದೇವರನ್ನ ಅವರು ಪೂಜೆ ಮಾಡ್ತಾರೆ. ನಿರಾಕಾರದಲ್ಲಿ ಪೂಜೆ ಮಾಡೋರು ಇದ್ದಾರೆ, ಸಾಕಾರದಲ್ಲಿ ಪೂಜೆ ಮಾಡೋರು ಇದ್ದಾರೆ. ಸೊ ಇದನ್ನ ನಾವು ಡೀಟೇಲ್ ಆಗಿ ನಾನು ಇಲ್ಲಿ ಹೇಳಿಕ್ ಆಗೋದಿಲ್ಲ. ಇಲ್ಲಿ ಪಂಚ ದೇವತಾ ಉಪಾಸನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಫಸ್ಟ್ ಏನ್ ಮಾಡ್ತಾರೆ ಇವಾಗ ಯಾರನ್ನ ಪೂಜೆ ಮಾಡ್ತಾರೆ, ಏನೋ ಸೂರ್ಯ ದೇವನನ್ನ. ಯಾಕಂದ್ರೆ ನಮ್ಗೆ ಏನೂ ಗೊತ್ತಿಲ್ಲದಲೇ ಇದ್ದಾಗ ನಮ್ಗೆ ಸೂರ್ಯನನ್ನ ನೋಡಿದಾಗ ಸೂರ್ಯನಿಂದನೇ ನಮ್ಗೆ ಈ ಜೀವನ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಇವಾಗ ಏನೇ ಹೇಳ್ತಾರೆ ಕಾಡು ಮೇಡಿಗಳಲ್ಲಿ ಇರ್ತಾರಲ್ಲ, ಅವ್ರಿಗೂ ಸಹ ಏನೂ ಗೊತ್ತಿರಲ್ಲ, ಈ ಪ್ರಾಪಂಚಿಕ ಜ್ಞಾನ ಅನ್ನೋದು ಇರೋದಿಲ್ಲ. ಆದ್ರೂ ಸಹ ಅವ್ರಿಗೆ ಏನ್ ಅನ್ಸುತ್ತೆ, ಸೂರ್ಯನನ್ನ ನೋಡಿದಾಗ ಸೂರ್ಯನಿಂದನೇ ಈ ನಮ್ಮ ಜೀವನ ನಡೀತಾ ಇರೋದು ಅಂತ ಹೇಳ್ಬಿಟ್ಟು ಅವರು ಸೂರ್ಯನ ಉಪಾಸನೆಯನ್ನ ಮಾಡ್ತಾರೆ ಅಲ್ವಾ. ಸೊ ಮತ್ತೆ ಅದನ್ನ ಬಿಟ್ರೆ ಆಮೇಲೆ ಏನಾಗತ್ತೆ, ನಮ್ಮ ಸುತ್ತಮುತ್ತಲ ಇರುವಂತಹ ಪಶು ಪ್ರಾಣಿ ಪಕ್ಷಿಗಳು ಮತ್ತೆ ಯಾವ್ದು ತುಂಬಾ ಬಲಶಾಲಿ ಇರುತ್ತೋ ಅದನ್ನ ನೋಡಿ, ಓ ತುಂಬಾ ಬಲ ಇದೆ, ಆ ಶಕ್ತಿಗೆ ಒಂದು ಶಕ್ತಿಯನ್ನ ನೋಡಿ ಅದಕ್ಕೆ ಅವರು ಶರಣಾಗ್ತಾರೆ ಅಲ್ವಾ. ಅದನ್ನ ಗಣಪತಿ ಅವರು ಪ್ರತಿನಿಧಿಸ್ತಾರೆ. ಸೊ ಗಣೇಶನ ಆರಾಧನೆಯನ್ನ ಮಾಡ್ತಾರೆ. ಸೊ ಅದನ್ನ ಬಿಟ್ರೆ ಏನು ಶಿವ ಮತ್ತೆ ಪಾರ್ವತಿಯನ್ನ ಆರಾಧನೆ ಮಾಡ್ತಾರೆ. ಮತ್ತೆ 5ನೇದೇನು ದೇವರು ಅಂತಂತಂದ್ರೆ ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾರೆ. ಇವಾಗ ನಾವು ಯಾವ್ದು ಒಂದು ವಿಷ್ಣುವಿಗೆ ಸಾಕಾರ ರೂಪವನ್ನ ಕೊಟ್ಟು ಪೂಜೆಯನ್ನ ಮಾಡ್ತಾ ಇದೀವಲ್ಲ ಅದು ಬೇರೆ. ಇನ್ನ ಒಂದು ನಿರಾಕಾರವಾದಿಗಳು ಅವರು ಈ ಪಂಚ ದೇವತಾ ಆರಾಧನೆಯನ್ನ ಏನ್ ಮಾಡ್ತಾರೆ, ಅದ್ರಲ್ಲಿ ಆ ವಿಷ್ಣುವನ್ನ ಅವರು ನಿರಾಕಾರ ವಿಷ್ಣುವನ್ನಾಗಿ ಅವರು ಪೂಜೆ ಮಾಡ್ತಾರೆ. ಮತ್ತೆ ಅಥವಾ ಅದನ್ನ ದಾರ್ಶನಿಕ ವಿಷ್ಣು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಿರಾಕಾರವಾದಿಗಳಿಗೆ ಏನು ಆ ಪರಮ ಸತ್ಯ ಅಂತ ನಾವು ಏನ್ ತಿಳ್ಕೊಂಡಿದೀವೋ ಅದನ್ನ ಅವರು ಒಂದು ಶಕ್ತಿ ಅಥವಾ ಒಂದು ಬೆಳಕಿನ ರೂಪವನ್ನ ಅವರು ಕೊಡ್ತಾರೆ. ಆ ಬೆಳಕಿನ ರೂಪವನ್ನ ಪಡಿಲಿಕ್ಕೆ ಅವರು ಈ ಸಾಕಾರ ರೂಪವನ್ನು ಅವರು ಸಹಕಾರಿಯಾಗಿ ಇಟ್ಕೊಂಡು ಆ ಬ್ರಹ್ಮನ್ ಜ್ಯೋತಿಯಲ್ಲಿ ಅವರು ಲೀನ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಇದು ದೇವತಾ ಆರಾಧನೆ ಬಗ್ಗೆ ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಾವು ಮುಂದೆ ತಿಳ್ಕೊಳ್ಳೋಣಂತೆ ಈ ಶ್ಲೋಕವನ್ನ ಓದ್ಬಿಟ್ಟು. ಹರೇ ಕೃಷ್ಣ, ಯಾರಾದ್ರೂ ಇದನ್ನ ಓದ್ತೀರಾ? ಹರೇ ಕೃಷ್ಣ, ಬೇಗ ಬೇಗ ಓದಿ, 40 ಆಗ್ತಾ ಇದೆ. ಅಟ್ಲೀಸ್ಟ್ 10 ಶ್ಲೋಕನಾದ್ರೂ ಮಾಡೋಣಂತೆ ಇವತ್ತು. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ ಮಾತಾಜಿ. ಸಾತ್ವಿಕ ಸ್ವಭಾವ ಮನುಷ್ಯರು
ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ಮಾತಾಜಿ ಇದು ಶ್ಲೋಕ ಓದಿ. ಓಕೆ. ಯಜಂತೆ ಸಾತ್ವಿಕಾ ದೇವ್ಯಾನ್ ಅಕ್ಷರಕ್ಷಾಂತಿ ರಾಜಸಾಹ ಪ್ರೇತಾತ್ ಭೂತಗಣಾಂಶಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಾ ಇದ್ಯಾ? ಓಕೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಸಾತ್ವಿಕ ಸ್ವಭಾವದವರು ಯಾರನ್ನ ಪೂಜೆ ಮಾಡ್ತಾ ಇದಾರೆ? ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ರಾಜಸಿಕ ಸ್ವಭಾವದವರು ರಾಕ್ಷಸರನ್ನ ಪೂಜೆ ಮಾಡ್ತಾ ಇದ್ದಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ದೇವತೆಗಳನ್ನ ಪೂಜೆ ಮಾಡ್ಬಿಟ್ಟು ಇವಾಗ ನಾನು ಶುದ್ಧ ಸತ್ವ ಗುಣದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಳೋ ಹಾಗಿಲ್ಲ ಅಲ್ವಾ. ಈ ಸಾತ್ವಿಕ ಸ್ವಭಾವದಲ್ಲಿರೋರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಇವಾಗ ನಾನು ಯಾರಾದ್ರೂ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ನಾನು ಪೂಜೆ ಮಾಡ್ಬಿಟ್ಟು ಇವರಿಂದನೇ ನನಗೆ ನನ್ನ ಜೀವನ ನಡೀತಾ ಇರೋದು, ಇವರೇ ನಮ್ಮ ಬದುಕಿಗೆ ಕೇಳಿಸ್ತಾ ಇಲ್ಲ ಮಾತಾಜಿ, ಬ್ರೇಕ್ ಆಗ್ತಾ ಇದೆ. ಈಗ್ಲೂ ಬ್ರೇಕ್ ಆಗ್ತಾ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ, ಕ್ಲಿಯರ್ ಆಗಿ ಬರ್ತಾ ಇದೆ. ತುಂಬಾ ಕ್ಲಿಯರ್ ಆಗಿ. ಓಕೆ ಮಾತಾಜಿ. ಸೊ ಇವಾಗ ಇಲ್ಲ ಮಾತಾಜಿ, ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಎಲ್ಲರಿಗೂ ಬ್ರೇಕ್ ಆಗ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆ, ಒಮ್ಮೆ ನೋಡ್ಕೊಳ್ಳಿ. ಓಕೆ, ಯಾಕಂದ್ರೆ ನಾನು ಇವಾಗ ಇದು ಮೊಬೈಲ್ ಇಂದ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸುತ್ತೆ ಮಾತಾಜಿ, ಮತ್ತೆ ಸ್ವಲ್ಪ ಬ್ರೇಕ್ ಆಗುತ್ತೆ. ಆ ತರ ಬರ್ತಾ ಇದೆ ನಿಮ್ಮ ವಾಯ್ಸ್ ಮಾತಾಜಿ. ಈಗ ಬ್ರೇಕ್ ಆಗ್ತಾ ಇದೆ. ನಾನು 2 ಸಲನೇ ಮೊಬೈಲ್ ನ ಹೋಗಿ ಮತ್ತೆ ಬಂದು ಜಾಯಿನ್ ಆಗಿದ್ದೀನಿ. ನೀವು ಅದು ಆ ಕಡೆನೆ ಪ್ರಾಬ್ಲಮ್ ಅನ್ಸುತ್ತೆ. ನಮ್ಗೆ ಬೆಂಗಳೂರಲ್ಲಿ ಹೆವಿ ರೈನ್ ಮಾತಾಜಿ, ಏನ್ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಬರ್ತಾ ಇದೆ ಮೋಸ್ಟ್ಲಿ ಆ ಕಡೆ. ಓಕೆ ಪ್ರಭುಜಿ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಇವಾಗ ರಾಜಸ ಸ್ವಭಾವದವರು ರಾಕ್ಷಸರನ್ನ ಪೂಜಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಅಂತಂದ್ರೆ ಪ್ರಭಾವಿ ವ್ಯಕ್ತಿಗಳನ್ನ ಅವರು ಪೂಜೆ ಮಾಡ್ತಾರೆ. ಯಾಕಂದ್ರೆ ಇವಾಗ ನಮ್ಮ ಜೀವನವನ್ನ ನಡೆಸಲಿಕ್ಕೆ ಅವ್ರು ನಮ್ಗೆ ತುಂಬಾ ಹಣ ಸಹಾಯ ಮಾಡಿರ್ತಾರೆ, ಅಥವಾ ಇನ್ನ ಯಾವ್ದೋ ಒಂದು ರೀತಿಯಿಂದ ಅವ್ರು ನಮಗೆ ಸಹಾಯ ಮಾಡಿರ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನ್ ಅನ್ಸುತ್ತೆ, ಅವ್ರೇ ದೇವ್ರು ಅಂತ ಅನ್ಸುತ್ತೆ. ಕಣ್ಣಿಗೆ ಕಾಣೋ ದೇವ್ರು ಇವ್ರು ಅಂತ ಹೇಳ್ಬಿಟ್ಟು ನಾವು ಆ ಮನುಷ್ಯನನ್ನ ನಾವು ಪೂಜೆ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಯೋಚನೆ ಮಾಡೋದಿಲ್ಲ, ಆ ಮನುಷ್ಯನಿಗೆ ಇದನ್ನೆಲ್ಲ ಒದಗಿಸೋರು ಯಾರು, ಅವ್ರು ಅದನ್ನ ಒದಗಿಸಿರೋರು ಒಬ್ಬ ದೇವ್ರು ಅಂತಿದ್ದಾರೆ, ಅವ್ರನ್ನ ನಾವು ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ನಮ್ಮ ಕಣ್ಣಿಗೆ ಯಾರು ಕಾಣಿಸ್ತಾರೆ, ಯಾರು ಸಹಾಯ ಮಾಡಿದ್ದಾರೆ, ಅವ್ರನ್ನ ನಾವು ಪೂಜೆ ಮಾಡ್ಲಿಕ್ಕೆ ಹೊರಡ್ತೀವಿ. ಅವಾಗ ನಾವು ರಜೋಗುಣದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭೂತ ಪ್ರೇತಗಳನ್ನ ಪೂಜೆ ಮಾಡೋರು ತಾಮಸ ಗುಣದವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಆದ್ರೆ ನಮ್ಮ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಆದ್ರೆ ಇಲ್ಲಿ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇದಾರೆ? ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂತ ಹೇಳ್ತಾ ಇದಾರೆ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನ ಪೂಜಿಸುತ್ತಾನೆ ಅಲ್ವಾ. ಇದು ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ನಾವು ಶುದ್ಧ ಸತ್ವ ಗುಣದಲ್ಲಿ ಇದ್ರೆ ನಾವು ವಾಸುದೇವನನ್ನ ನಾವು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಥವಾ ನಾವ್ ಯಾರನ್ನ ಆರಾಧನೆ ಮಾಡ್ತಾ ಇದೀವಿ ಅಂತ ನೋಡ್ಕೊಂಡು ನಾವು ಯಾವ ಗುಣದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಇಲ್ಲಿ ನಮ್ಗೆ ನಮ್ಮ ವೇದಗಳನ್ನು ಸಹ ಬರೇ ಶುದ್ಧ ಸತ್ವ ಗುಣದಲ್ಲಿ ಇರುವಂತಹ ಪುರಾಣಗಳು ಅಥವಾ ಸಾಹಿತ್ಯವನ್ನ ನಮ್ಗೆ ಕೊಟ್ಟಿಲ್ಲ. ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ ನೋಡಿ, ತಮೋ ಗುಣದಲ್ಲಿರುವ ಜನಗಳಿಗೆ ಇಲ್ಲಿ ಬೇರೆ ಬೇರೆ ಪುರಾಣಗಳಿದೆ. ನಮ್ಗೆ 6 ಪುರಾಣಗಳು ತಮೋ ಗುಣದಲ್ಲಿದೆ, 6 ಪುರಾಣಗಳು ರಜೋ ಗುಣದಲ್ಲಿದೆ, 6 ಪುರಾಣಗಳು ಸತ್ವ ಗುಣದಲ್ಲಿದೆ. ನೋಡಿ, ಸತ್ವಗುಣದಲ್ಲಿರೋರು ಯಾವ ಪುರಾಣಗಳನ್ನ ಓದ್ತಾರೆ ಅಂತಂದ್ರೆ ಭಾಗವತ ಪುರಾಣ, ಗರುಡ ಪುರಾಣ, ನಾರದೀಯ ಪುರಾಣ, ವಿಷ್ಣು ಪುರಾಣ, ಪದ್ಮ ಪುರಾಣ, ವರಹ ಪುರಾಣಗಳನ್ನ ಓದ್ತಾರೆ ಅಲ್ವಾ. ಮತ್ತೆ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಆ ಕಲ್ಕತ್ತಾದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಇದ್ದಾಗ ಒಬ್ಬ ವ್ಯಾಪಾರಿ ಅವರು ಅಡಾಲ್ಫ್ ಹಿಟ್ಲರ್ ಅನ್ನ ಅವರು ಪೂಜೆ ಮಾಡ್ತಾ ಇದ್ರಂತೆ. ಯಾಕೆ ಅಂತಂದ್ರೆ ಅವರು ಆ ಯುದ್ಧದ ಸಮಯದಲ್ಲಿ ಅದೇನು ಯೋಜನೆಗಳನ್ನ ಹಾಕಿದ್ರು ಅದರಿಂದ ಅವನಿಗೆ ಕಾಳಸಂತೆಯಲ್ಲಿ ತುಂಬಾ ಹೆಚ್ಚು ಹಣ ಬಂತಂತೆ. ಅದಕ್ಕೆ ಅವನಿಗೆ ಹಿಟ್ಲರೇ ದೇವ್ರ ತರ ಕಾಣಿಸ್ತಾರಂತೆ. ನೋಡಿ, ಆ ಹಿಟ್ಲರ್ ಅನ್ನ ಅವರು ಪೂಜೆ ಮಾಡ್ತಾರಂತೆ ಅಲ್ವಾ. ಯಾಕಂದ್ರೆ ಯಾವಾಗ್ಲೂ ಅವ್ರಿಗೆ ಹಣ, ನಮ್ಗೆ ಗೊತ್ತಿರಾಗ್ಲೇನೆ ಆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಅರ್ಥ ಅನ್ನೋದು ತುಂಬಾ ಅವ್ರಿಗೆ ಮುಖ್ಯ. ಇವಾಗ ಅರ್ಥವನ್ನ ಹೊಂದಿದ್ರೆ ಅವರು ಕಾಮನೆಗಳನ್ನೆಲ್ಲ ತೀರಿಸ್ಕೋಬಹುದು. ಅದಕ್ಕೋಸ್ಕರ ಅವರ ಕಾಮನೆಗಳನ್ನ ತೀರಿಸ್ಕೊಳ್ಲಿಕ್ಕೆ ಬೇಕಾಗಿರೋ ಹಣವನ್ನ ಈ ಹಿಟ್ಲರ್ ನಿಂದ ದೊರಕಿರೋದ್ರಿಂದ ಅವ್ರಿಗೆ ಹಿಟ್ಲರ್ ದೇವ್ರ ತರ ಕಾಣಿಸ್ಕೋತಾರೆ. ಸೊ ಅದಕ್ಕೋಸ್ಕರ ಅವರು ರಜೋಗುಣದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದೇ ತಮೋಗುಣದಲ್ಲಿರೋರು ಯಾರನ್ನ ಪೂಜೆ ಮಾಡ್ತಾರೆ ಅಂತಂದ್ರೆ ಆ ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ವ್ಯಕ್ತಿ ಸತ್ ಹೋದಾಗ ನಾವು ಸಮಾಧಿ ಮಾಡ್ತೀವಲ್ಲ, ಆ ಸಮಾಧಿಯನ್ನ ಪೂಜೆ ಮಾಡ್ತಾರೆ. ಅಥವಾ ಯಾವ್ದೋ ಒಂದು ಕಾಡಲ್ಲಿ ಒಂದು ಮರದಲ್ಲಿ ಪ್ರೇತ ವಾಸವಾಗಿದೆ ಅಂತ ಗೊತ್ತಾದಾಗ ಆ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿರೋ ಮರವನ್ನ ಪೂಜೆ ಮಾಡಿ ಅದಕ್ಕೆ ಬಲಿಯನ್ನು ಕೊಡ್ತಾರೆ. ಮತ್ತೆ ಲೈಂಗಿಕ ಸೇವೆಯನ್ನು ಸಹ ಈ ತಮೋಗುಣದಲ್ಲಿರುವಂತಹ ಆರಾಧನೆಗೆ ಇಲ್ಲಿ
ಪ್ರಭುಪಾದರು ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಮ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಸೊ ನಾವು ಪೂಜೆ ಆರಾಧನೆ ಅಂತ ಮಾಡ್ಲೇಬೇಕು. ಆ ಭಜನೆ ಅಂತ ನಾವೇನ್ ಹೇಳ್ತೀವಿ, ಆರಾಧನೆ ಅಂತ ನಾವೇನ್ ಹೇಳ್ತೀವೋ ಅದು ಬರೇ ಕೃಷ್ಣನಿಗೆ ಮಾತ್ರನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾ ಇದಾರೆ. ಸೊ ಈಗ ನಾವೇ ಅರ್ಥ ಮಾಡ್ಕೋಬಹುದು ಯಾರನ್ನ ನಾವು ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಗೆ ನೆಕ್ಸ್ಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಏನನ್ನ ಹೇಳ್ಬೇಕಂತ ಅನ್ಕೊಂಡೆ ಅಂದ್ರೆ, ಇವಾಗ ನಾವು ಒಂದು ಚಿಕ್ಕ ಒಂದು ಪ್ರಸಂಗವನ್ನ ತಿಳ್ಕೊಳ್ಳೋಣಂತೆ. ಒಂದ್ಸತಿ ಒಬ್ಬ ಬ್ರಾಹ್ಮಣ ಅವನು ಕಾಳಿಕಾ ಮಾತೆಯನ್ನ ಪೂಜೆ ಮಾಡ್ತಾ ಇರ್ತಾನೆ. ಸೊ ಕಾಳಿಕಾ ಮಾತೆಯನ್ನ ಪೂಜೆ ಮಾಡ್ತಿದ್ದಾಗ ಅವನ ಭಕ್ತಿಗೆ ಮೆಚ್ಚಿ ಆ ಕಾಳಿಕಾ ಮಾತೆ ಪ್ರತ್ಯಕ್ಷಳಾಗಿ ನಿನಗೆ ಏನಾದ್ರೂ ವರ ಕೇಳ್ಕೊ ಅಂತ ಹೇಳಿದಾಗ ಆ ಬ್ರಾಹ್ಮಣ ಕೇಳ್ತಾನೆ, ನನಗೆ ಬೇರೆ ಏನು ಬೇಡ, ನನಗೆ ಮುಕ್ತಿಯನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನನಗೆ ಈ ಬದುಕಿನ ಜಂಜಾಟ ಆಗೋಗಿದೆ ಅಂತ ಹೇಳ್ಬಿಟ್ಟು. ಆಗ ಕಾಳಿಕಾ ಮಾತೆ ಏನ್ ಹೇಳ್ತಾರೆ, ಸೊ ನಾನು ನಿನಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಬೇರೆ ಏನಾದ್ರೂ ವರವನ್ನ ಕೇಳ್ಕೊ ಅಂತ ಹೇಳ್ತಾರೆ. ಸೊ ಆಗ ಬ್ರಾಹ್ಮಣ, ನನಗೆ ಏನು ಬೇಡ, ನನಗೆ ಈ ಬದುಕಿನ ಜಂಜಾಟದಿಂದ ನಾನು ಹೊರಗಡೆ ಬರ್ಬೇಕು, ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರ್ಬೇಕು, ನನಗೆ ಮುಕ್ತಿಯನ್ನ ಮಾತ್ರ ನನಗೆ ಕೊಡು ತಾಯಿ. ಅದಕ್ಕೋಸ್ಕರ ನಾನು ಇಷ್ಟು ಶ್ರದ್ಧೆಯಿಂದ, ನೋಡಿ ಶ್ರದ್ಧೆಯಿಂದ ಅವನು ಪೂಜೆ ಮಾಡಿರ್ತಾನೆ. ಶ್ರದ್ಧೆಯಿಂದ ಪೂಜೆ ಮಾಡಿರೋದಕ್ಕೇನೆ ಈಗ ಕಾಳಿಕಾ ಮಾತೆ ಅವನಿಗೆ ದರ್ಶನವನ್ನ ಕೊಡ್ತಾ ಇರೋದು, ಪ್ರತ್ಯಕ್ಷಳಾಗಿರೋದು ಅಲ್ವಾ. ಆದ್ರೆ ನೋಡಿ ಆ ಶ್ರದ್ಧೆಯಿಂದ ಅವನಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ ಅಲ್ವಾ. ಇವಾಗ ಕಾಳಿಕಾ ಮಾತೆಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ, ಯಾವ್ದೋ ಒಂದು ಭೌತಿಕ ವರವನ್ನ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅವಳೇನ್ ಹೇಳ್ತಾಳೆ, ನನಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಬೇಕೇ ಬೇಕಂತಂದ್ರೆ ಮುಕ್ತಿದಾತ ಮುಕುಂದನಿಗೆ ಮಾತ್ರನೇ ಮುಕ್ತಿನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕಾಳಿಕಾ ಮಾತೆ ಹೇಳ್ತಾರೆ. ಆಗ ಬ್ರಾಹ್ಮಣಿಗೆ ತುಂಬಾ ನೋವಾಗುತ್ತೆ, ಅಯ್ಯೋ ನನ್ನ ಇಡೀ ಜನ್ಮವನ್ನ, ಈ ಬದುಕನ್ನ ನಾನು ನಿನ್ನ ಪೂಜೆಗೆ ನಾನು ಉಪಯೋಗಿಸುದಲ್ವಾ ತಾಯಿ, ನೀನು ಮುಕ್ತಿ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿದಾಗ ಕೊನೆಗೆ ಕಾಳಿಕಾ ಮಾತೆ ಹೇಳ್ತಾರೆ, ಸರಿ ನಾನು ನಿನ್ಗೆ ಒಂದು ವರವನ್ನ ಕೊಡ್ತೀನಿ, ನೀನು ಮುಂದಿನ ಜನ್ಮದಲ್ಲಿ ಆ ವೈಷ್ಣವನಾಗಿ ಹುಟ್ಟು, ನೀನು ವಿಷ್ಣುವಿನ ಭಕ್ತನಾಗಿ ಹುಟ್ಟು, ಆಗ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡಿ ನಮ್ಗೆ ಇದರಿಂದ ಅರ್ಥ ಆಗುತ್ತೆ, ನಾವು ಶ್ರದ್ಧೆಯಿಂದ ನಾವು ಮಾಡಿದ್ರು ಸಹ ಏನನ್ನ ಮಾಡ್ಬೇಕು, ಯಾವ ಆರಾಧನೆನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಆ ಪರಮ ಗತಿನ ನಾವು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನಮ್ಗೆ ಎಕ್ಸಾಂಪಲ್ ನಾವು ನೋಡಿರೋ ಹಾಗೆ ನಮ್ಮ ಭಾಗವತದಲ್ಲಿ ಈವನ್ ಗೋಪಿಕಾಸ್ತ್ರೀಯರು ಸಹ ಹೋಗಿ ಪಾರ್ವತಿ ದೇವಿಯನ್ನ ಪೂಜೆ ಮಾಡ್ತಾರೆ. ಇದೇನಿದು ನಮ್ಮ ಭಾಗವತದಲ್ಲೇ ಇದೆಯಲ್ವಾ ಮಾತಾಜಿ, ಅವರು ಗೋಪಿಕಾಸ್ತ್ರೀಯರು ಸಹ ಹೋಗಿ ಅಲ್ಲಿ ಪಾರ್ವತಿಯನ್ನ ಆರಾಧನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ, ಕಾತ್ಯಾಯನ ಆರಾಧನೆಯನ್ನ ಮಾಡಿದ್ರು ಅಂತ. ಆದ್ರೆ ಅಲ್ಲಿ ಗೋಪಿಯರ ಉದ್ದೇಶ ಏನಿದೆ, ಅವರು ಕಾತ್ಯಾಯನ ಏನಕ್ಕೆ ಪೂಜೆ ಮಾಡ್ತಾರೆ ಅಂತಂದ್ರೆ ಅವರು ಕೃಷ್ಣನನ್ನ ಗಂಡನನ್ನಾಗಿ ಪಡಿಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದಾರೆ ಅಲ್ವಾ. ಆ ಉದ್ದೇಶ ತುಂಬಾ ಮುಖ್ಯ. ಹಾಗಾದ್ರೆ ಇವಾಗ ನಮ್ಗೆ ಕುಲ ದೇವತೆ ಇದ್ದಾರೆ, ನಮ್ಮ ಏನು ಮನೆ ದೇವರು ಅಂತ ಇದ್ದಾರೆ, ಆ ಪೂಜೆಗಳನ್ನೆಲ್ಲ ನಾವು ಮಾಡ್ಬಾರ್ದಾ, ಏನು ಮಾಡ್ಬಾರ್ದಾ ಅಂತಂದ್ರೆ ಹೌದು ಮಾಡ್ಬೇಕು. ಆದ್ರೆ ನಾವು ನಮ್ಮ ಇಂಟೆನ್ಷನ್ ಏನಿರ್ಬೇಕು ಅಂತಂದ್ರೆ, ನಾವು ಇವಾಗ ಆ ದೇವತೆಗಳಲ್ಲಿ ಕೇಳ್ಕೋಬೇಕು. ಯಾಕಂದ್ರೆ ಎಲ್ಲಾ ದೇವತೆಗಳು ಸಹ ವಿಷ್ಣುವಿನ ಭಕ್ತರೆ, ಅದಕ್ಕೋಸ್ಕರನೇ ಅವರು ವಿಷ್ಣುವಿನ ಈ ಸೃಷ್ಟಿ ಇದ್ರಲ್ಲಿ ಆ ಪಾಲನೆಯಲ್ಲಿ ಅವರು ಸಹಾಯವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಗೆ ಕೃಷ್ಣನ ಮೇಲೆ ಭಕ್ತಿ ಇದೆ, ಅದೇ ತರ ನಾವು ಸಹ ಭಕ್ತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಅನುಗ್ರಹ ಮಾಡ್ಬೇಕು, ಮಾಡಿ ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ಕೇಳ್ಕೋಬೇಕು ಅಲ್ವಾ. ನಾವಿವಾಗ ಆ 10 ಅಪರಾಧದಲ್ಲಿ ನಾವೇನ್ ಹೇಳ್ತೀವಿ, ಶಿವ ಮತ್ತೆ ಬ್ರಹ್ಮರನ್ನ ನಾವು ವಿಷ್ಣುವಿಗೆ ಸಮನಾಗಿ ನಾವು ಪರಿಗಣಿಸ್ಕೂಡ್ದು, ಅಥವಾ ವಿಷ್ಣುವಿನಿಂದ ಅವರು ಸ್ವತಂತ್ರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಕೂಡ್ದು. ಅವಾಗ ನಾವು ಅಪರಾಧವನ್ನ ಮಾಡ್ದಂಗ ಆಗತ್ತೆ. ಸೊ ದೇವತೆಗಳಿಗೆ ನಾವು ಗೌರವವನ್ನ ಕೊಡ್ಬೇಕು, ಆದ್ರೆ ನಮ್ಗೆ ಗೊತ್ತಿರ್ಬೇಕು ಅವ್ರ ಯಾವತ್ತೂ ಸಹ ಅವರು ವಿಷ್ಣುವಿಗೆ ಸರಿಸಮನರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ವಿಷ್ಣುವಿನಿಂದ ಅವರು ಸ್ವತಂತ್ರರಾಗಿ ಇರ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ನೋಡಿ ಇವಾಗ ನಾವು ಭಗವಂತನಿಗೆ ಯಾವಾಗ ನಾವು ಈ ಭೌತಿಕ ವಸ್ತುಗಳನ್ನ ನಾವು ಅರ್ಪಣೆ ಮಾಡ್ತೀವೋ ಆಗ ಎಲ್ಲವೂ ಸಹ ಆಧ್ಯಾತ್ಮಿಕಮಯವಾಗತ್ತೆ ಅಲ್ವಾ. ನಾವ್ ಯಾವಾಗ ಭಗವಂತನ ಆ ಭಕ್ತಿ ಸೇವೆಗೆ ಬಂದ್ಬಿಡ್ತೀವೋ, ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂನು ಸಹ, ಈ 3 ಗುಣದಲ್ಲಿ ನಾವ್ ಇದ್ರೂನು ಸಹ ನಾವು ಆ ಭಗವಂತನ ಆ ದೈವಿ ಪ್ರಕೃತಿ ಆಶ್ರಿತಾಗೆ ನಾವು ಬಂದ್ಬಿಡ್ತೀವಿ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈಗ ನಾವು ನೆಕ್ಸ್ಟ್ ಶ್ಲೋಕದಲ್ಲಿ ನಮ್ಗೆ ಏನೇ ಹೇಳ್ತಾ ಇದಾರೆ, 5 ಮತ್ತೆ 6ನೇ ಶ್ಲೋಕದಲ್ಲಿ ರಾಕ್ಷಸ ಜನರು ಅವರು ಯಾವ ತರ ಆರಾಧನೆಯನ್ನ ಅವ್ರು ಮಾಡ್ತಾರೆ, ಅದಕ್ಕೆ ಏನ್ ಕಾರಣ, ಯಾವ ಮನಸ್ಥಿತಿಯಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪ್ಪೋ ಜನಾಹ ದಂಬ ಅಹಂಕಾರ ಸಂಯುಕ್ತಾಹ ಕಾಮರಾಗ ಬಲಾನ್ವಿತಾಹ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾ ಅಸುರ ನಿಶ್ಚಯಾನ್ ಅಂತ ಹೇಳ್ತಾ ಇದಾರೆ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನ ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿ ಅಸುರರು ಅಂತ ಹೇಳ್ತಾ ಇದಾರೆ ಅಲ್ವಾ. ನೀವೇ ಎಕ್ಸಾಂಪಲ್ ಕೊಟ್ರಿ ಅಲ್ವಾ, ಅವ್ರು ದೇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಚಾಟಿಯಲ್ಲಿ ಹೊಡ್ಕೊಂಡ್ ಬರ್ತಾರೆ ಅಲ್ವಾ. ಇದನ್ನ ನಮ್ಮ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಅವ್ರು ನೋಡಿ ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಯಾವ್ದೋ ಒಂದು ಕಾಮನೆಗಳನ್ನ ತೀರಿಸ್ಕೊಳ್ಲಿಕ್ಕೆ ಮಾಡ್ತಾ ಇದಾರೆ ಅವರು
ಅಲ್ವಾ. ಸೊ ಜಂಬ ಅಹಂಕಾರದಿಂದ ಅವರು ಇದನ್ನ ಮಾಡ್ತಾ ಇದ್ದಾರೆ. ಇವಾಗ ನಾವು ಯಾರು ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ, ಎಂತಹ ಒಂದು ತಪಸ್ಸನ್ನ ಆಚರಿಸಿದ್ರು ಅಲ್ವಾ. ಅವ್ರಿಗೆ ಅಹಂಕಾರ ಇತ್ತು ಅಲ್ವಾ, ನಾನೇ ಎಲ್ಲವನ್ನ ಅನುಭವಿಸ್ಬೇಕು, ಮತ್ತೆ ನಾನೇ ತುಂಬಾ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಹಂ ಮಮ ಆ ಒಂದು ಅಹಂಕಾರ ಅವರಲ್ಲಿ ಇತ್ತು. ಸೊ ಇದನ್ನ ಭಗವಂತ ಹೇಳೇ ಇಲ್ಲ, ಅವರು ನಮ್ಮ ಶಾಸ್ತ್ರದಲ್ಲಿ ಅವರು ಹೇಳಿಲ್ಲ. ಮತ್ತೆ ಇಲ್ಲಿ ನಾವು ಇಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಏನಿದಕ್ಕೆ ಪ್ರೇರಣೆ, ಇಂತಹ ಒಂದು ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದಿಲ್ಲ ಆದ್ರೆ ಅಂತದನ್ನ ಆಚರಿಸ್ತಾರೆ. ಇದಕ್ಕೆ ಏನು ಪ್ರೇರಣೆ ಅಂತಂದ್ರೆ ಕಾಮ ಮತ್ತು ಮೋಹಗಳೇ ಪ್ರೇರಣೆ ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವಿಲ್ಲಿ ನೋಡಿದ ಹಾಗೇನೆ ಹಿರಣ್ಯಕಶಿಪು ಅವನು ಬ್ರಹ್ಮನಿಂದ ವರವನ್ನ ಪಡ್ಕೊಂಡ್ಮೇಲೆ ಇಡೀ ಈ ಬ್ರಹ್ಮಾಂಡವೇ ಅವನ ಕಾಲ ಕೆಳಗಡೆ ಇತ್ತು. ದೇವತೆಗಳು ಸಹ ಅವನ ಸಿಂಹಾಸನದಲ್ಲಿ ಅವನ ಕಾಲ ಕೆಳಗಡೆ ಇದ್ರು ಅಲ್ವಾ. ನೋಡಿ ಎಲ್ಲವೂ ಸಹ ಅವನಿಗೆ ದೊರಕಿತ್ತು. ಆದ್ರೆ ಒಬ್ಬ ತನ್ನ ಮಗ 5 ವರ್ಷದ ಬಾಲಕ ಹಿರಣ್ಯಕಶಿಪುವನನ್ನ ದೇವರು ಅಂತ ಒಪ್ಕೊಳ್ಳಿಲ್ಲ ಅಲ್ವಾ. ನೋಡಿ ಎಲ್ಲವೂ ಇದೆ, ಆದ್ರೆ ಒಂದು ಚಿಕ್ಕ ಹುಡುಗ ತನ್ನನ್ನ ದೇವರು ಅಂತ ಪರಿಗಣಿಸ್ಲಿಲ್ಲ ಅನ್ನೋದಕ್ಕೆ ಅವನಿಗೆ ಎಷ್ಟು ಕೋಪ ಬಂತು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಈ ಇಂದ್ರಿಯಗಳನ್ನ ನಾವು ತೃಪ್ತಿ ಮಾಡ್ತಾ ಹೋದಾಗ ಒಂದು ಚಿಕ್ಕದು ನಮ್ಗೆ ಸಿಕ್ಲಿಲ್ಲ ಅಂದ್ರೂ ಸಹ ನಮ್ಗೆ ಅತೃಪ್ತಿ ಬಂದ್ಬಿಡುತ್ತೆ. ನೋಡಿ ಇಡೀ ಬ್ರಹ್ಮಾಂಡವೇ ಅವನ ಕಾಲ ಕೆಳಗಡೆ ಇದೆ, ಆದ್ರೆ ಅವನಿಗೆ ತೃಪ್ತಿ ಅನ್ನೋದಿಲ್ಲ. ಒಬ್ಬ ಬಾಲಕ ಅವನನ್ನ ದೇವ್ರು ಅಂತ ಒಪ್ಕೊಂಡಲ್ಲಿರೋದಕ್ಕೆ ಅವನಿಗೆ ಅತೃಪ್ತಿ ಆಗೋಯ್ತು ಅಲ್ವಾ. ಅದಕ್ಕೆ ಈ ಕಾಮನೆಗಳನ್ನೋದು ತೃಪ್ತಿ ಆಗೋದೇ ಇಲ್ಲ ಅದು. ಸೊ ಇದ್ರಿಂದ ಅವ್ರಿಗೆ ಏನಾಗತ್ತೆ, ಸೊ ಈ ತರ ಈ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿರ್ತಾರೋ ಅದಕ್ಕೆ ವಿರುದ್ಧವಾಗಿರುವಂತಹ ಒಂದು ಆರಾಧನೆಗಳನ್ನ, ತಪಸ್ಸುಗಳನ್ನ, ಯಜ್ಞಗಳನ್ನ ಅವರು ಆಚರಿಸ್ತಾ ಹೋಗ್ತಾರೆ. ಈ ತರ ಮಾಡಿದಾಗ ಅವ್ರು ಯೋಚನೆ ಮಾಡೋದಿಲ್ಲ, ಇದನ್ನ ಮಾಡಿದಾಗ ಅವ್ರನ್ನು ಹಿಂಸಿಸ್ಕೊತಾರೆ, ಅವರ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಪರಮಾತ್ಮನನ್ನು ಹಿಂಸಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೊಳೋದಿಲ್ಲ. ಇಲ್ಲಿ ಅಚೇತಸಃ ಅನ್ನೋ ಒಂದು ಪದ ಇದೆ, ಅದು ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ದಾರಿ ತಪ್ಪಿದ ಮನೋಭಾವದಿಂದ ಅವರು ಕೂಡಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ತರನೇ ಇವಾಗ ಉಪವಾಸ, ಸತ್ಯಾಗ್ರಹ ಇದನ್ನೆಲ್ಲ ಮಾಡ್ತಾರೆ. ಅಂದ್ರೆ ಅವರು ಯಾವ್ದೋ ಒಂದು ರಾಜಕೀಯ ಒಂದು ಇಚ್ಛೆ ಇರುತ್ತೆ, ಅದನ್ನ ಅವರು ಪೂರೈಸ್ಕೊಳ್ಲಿಕ್ಕೋಸ್ಕರ ಅವರು ಈ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಧರ್ಮ ಗ್ರಂಥದಲ್ಲಿ ಉಪವಾಸವನ್ನ ಯಾವಾಗ ಮಾಡ್ಬೇಕು, ಏಕಾದಶಿ ಸಮಯದಲ್ಲಿ ಅಥವಾ ಯಾವ್ದಾದ್ರೂನು ಒಂದು ನಮ್ಮ ಅಂದ್ರೆ ಕೃಷ್ಣ ಮತ್ತೆ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರ ಆವಿರ್ಭಾವ ಅಥವಾ ತಿರುಭಾವ ತಿಥಿಗಳ ದಿನಗಳಲ್ಲಿ ನಾವು ಮಾಡ್ಬೇಕಾಗತ್ತೆ. ಗೋಕುಲಾಷ್ಟಮಿ ದಿವಸ ಆವಾಗ ನಾವು ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ದಿವಸ ಮಾಡಿದ್ರು ಸಹ ಅದು ಸತ್ವಗುಣದಲ್ಲಿ ಇರುವಂತಹ ಉಪವಾಸ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಿದಾಗ ಇವ್ರನ್ನ ಅಸುರರು ಅಂತ ಕರೀತಾರೆ. ಅವರು ಇದನ್ನ ಮಾಡೋದ್ರಿಂದ ದೇವೋತ್ತಮ ಪರಮ ಪುರುಷನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಮಾಡೋದ್ರಿಂದ ಕೆಲವೊಮ್ಮೆ ಮನುಷ್ಯ ಸಾಯ್ತಾನೆ. ಇಂತಹ ಒಂದು ನಮ್ಮ ಧರ್ಮಗ್ರಂಥದಲ್ಲಿ ಹೇಳ್ದಲೇ ಇರುವಂತಹ ಉಪವಾಸವನ್ನ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗೋದಿಲ್ಲ. ಹೋಗ್ಲಿ ಕೊನೆಗೆ ಅವ್ರಿಗೇನಾದ್ರೂ ಒಳ್ಳೇದಾಗತ್ತಾ? ಇಲ್ಲ. ನಮ್ಗೆ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಅವರು ಅಸುರಿ ಗರ್ಭದಲ್ಲಿ ಅವರು ಜನ್ಮವನ್ನ ಪಡಿತಾರೆ. ಜನ್ಮಾಂತರದಲ್ಲೂ ಸಹ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂತಹ ಒಂದು ವಾತಾವರಣ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 8:54 ಆಗ್ತಾ ಇದೆ. ಇಲ್ಲಿ ಆಹಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನ ಈಗ ಮುಗಿಸ್ಲಿಕ್ಕೆ ಸಾಧ್ಯನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಹೇಳ್ತೀನಿ. ಸೊ ಅದ್ರ ಜೊತೆ ಇವಾಗ ನಿಮ್ಗೆ ಶ್ಲೋಕ ನೀವು ಬಾಹ್ಯಾಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ನೀವು ನಿಮ್ಮ ಮೆಂಟರ್ಗೆ ನೀವು ಹೇಳ್ತಾ ಇದ್ದೀರಾ. ಇದಕ್ಕಿಂತ ಮುಂಚೆ ನೀವು ಗೀತಾ ಮಾತಾಜಿ ಮತ್ತೆ ಸಂಗೀತಮಯ್ಯ ಮಾತಾಜಿ ತಗೊಂಡ್ರೋ ಸಮಯದಲ್ಲಿ ನೀವು ಯಾರಿಗೆ ನೀವು ನಿಮ್ಮ ಬಾಹ್ಯಾಟ್ ಶ್ಲೋಕಗಳನ್ನ ಒಪ್ಪಿಸ್ಬೇಕು ಅವ್ರಿಗೆ ನೀವು ಒಪ್ಪಿಸ್ಬೇಕಾಗತ್ತೆ. ಸೊ ನಾನು ಇವಾಗ ಸದ್ಯಕ್ಕೆ ಯಾರು ಉಮಾ ಕುಲಕರ್ಣಿ ಮಾತಾಜಿ ಹತ್ರ ಮಾತ್ರ ಮಾತಾಡಿದೀನಿ. ಅವರು ಕೆಲವರು ಮಾತ್ರ ಹೇಳಿದ್ದಾರೆ ಮಾತಾಜಿ, ಮತ್ತೆ ಎಲ್ಲಾ ಶ್ಲೋಕಗಳನ್ನ ಪೂರ್ತಿಯಾಗಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ನನಗೆ. ಸೊ ಇವಾಗ ಇನ್ನೊಂದು 4 ವಾರ ಇರೋದ್ರಿಂದ ಅಷ್ಟರಲ್ಲಿ ನೀವು ಮುಗಿಸ್ಕೋಬೇಕಾಗತ್ತೆ. ನೀವು ಶ್ಲೋಕಗಳನ್ನೆಲ್ಲ ಮುಗಿಸ್ಬೇಕಾಗತ್ತೆ. ಅವಾಗಷ್ಟೇ ನೀವು ಎಕ್ಸಾಮ್ ತಗೊಳ್ಲಿಕ್ಕೆ ಆಗತ್ತೆ ಮಾಡ್ಯೂಲ್ 3 ನ. ಮತ್ತೆ ಅಸೈನ್ಮೆಂಟ್ ಅನ್ನ ಓಕೆ ನಾನು ಲೈವ್ ನಿಲ್ಲಿಸ್ತೀನಿ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಇವತ್ತಿನ ದಿವಸ ನಾವು ಶ್ರದ್ಧಾತ್ರಯ ವಿಭಾಗ ಯೋಗವನ್ನ ನಾವು ತಿಳ್ಕೊತಾ ಇದ್ವಿ. ಶ್ರದ್ಧೆ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸತ್ವಗುಣ, ರಜೋಗುಣ ಮತ್ತೆ ತಮೋ ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವು ಮುಂದಿನ ವಾರದಲ್ಲಿ ನಾವು ತಿನ್ನುವ ಆಹಾರವೂ ಸಹ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊತಾ ಇದೀವಿ. ಯಜ್ಞ, ದಾನ, ತಪಸ್ಸು ಅದನ್ನು ಸಹ 3 ಗುಣದಲ್ಲಿ ಇರುತ್ತೆ. ಮತ್ತೆ ನಾವು ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದನ್ನ ಹೇಗೆ ಶುದ್ಧೀಕರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಮುಂದಿನ ವಾರದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹಾಕ್ಲಿಲ್ಲ ಮಾತಾಜಿ ನಾನು. ಮಾತಾಜಿ
ಧನ್ಯವಾದಗಳು. ಧನ್ಯವಾದ.